ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಚರ್ಚೆಯನ್ನು ಒಂದು ಉತ್ಸಾಹದಿಂದ ಜೊತೆಗೆ ಹೆಮ್ಮೆಯಿಂದ ಖುಷಿಯಿಂದ ನಾನು ಪ್ರಾರಂಭ ಮಾಡ್ತೇನೆ. ಈ ಒಂದು ಘೋಷವಾಕ್ಯವನ್ನು ಪ್ರತಿಯೊಬ್ಬ ಅನ್ಯಾಯಕ್ಕೆ ಒಳಗಾಗಿದ್ದವರು ಹೇಳ್ತಾರೆ. ಆದರೆ ಹಲವು ಬಾರಿ ಈ ಒಂದು ಘೋಷವಾಕ್ಯ ಸತ್ಯ ಆಗಲ್ಲ ಅನ್ನುವಂಥದ್ದು. ಆದರೆ ಕೆಲವು ಬಾರಿ ಈ ಘೋಷವಾಕ್ಯ ಸತ್ಯ ಆಗುತ್ತೆ. ಸತ್ಯಮೇವ ಜಯತೆ ಅನ್ನುವಂತಹ ಒಂದು ಅದ್ಭುತವಾಗಿರುವಂತಹ ಘೋಷವಾಕ್ಯ. ಈ ಘೋಷವಾಕ್ಯವನ್ನು ಇಟ್ಟುಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತೇವೆ. ಇವತ್ತಿನ ಕಾರ್ಯಕ್ರಮದ ಟೈಟಲ್ ಕೂಡ ಸತ್ಯಮೇವ ಜಯತೆ ಅನ್ನುವಂಥದ್ದು. ಸುದೀರ್ಘವಾಗಿರುವಂತಹ 9 ವರ್ಷಗಳ ಪ್ರಕರಣ ಕೊನೆಗೂ ಕೂಡ ನ್ಯಾಯ ಸಿಕ್ಕಿದೆ. ಸುದೀರ್ಘವಾಗಿರುವಂತಹ ಹೋರಾಟಗಳ ನಡುವೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದ್ದಂತಹ ಪ್ರಕರಣ, ನಮ್ಮ ಕರಾವಳಿ ಭಾಗದ ಪ್ರಕರಣ ಸುಖಾಂತ್ಯ ಕಂಡಿರುವಂಥದ್ದು. ಈ ವಿಚಾರದ ಬಗ್ಗೆ ನಾನು ಮಾತನಾಡ್ತಿದ್ದೇನೆ. ಸತ್ಯಮೇವ ಜಯತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಹತ್ತು ವರ್ಷಗಳ ಪ್ರಕರಣ ಅಂತ ಬಂದಾಗ ನಮ್ಮ ಕರಾವಳಿ ಭಾಗದ ಪ್ರಕರಣ, ಸುದೀರ್ಘವಾಗಿರುವಂತಹ ಪ್ರಕರಣ, ವಿಠಲ ಮಲೆಕುಡಿ ಮತ್ತು ಅವರ ತಂದೆಯ ಮೇಲಿದ್ದಂತಹ ನಕ್ಸಲ್ ನಂಟು ಆರೋಪ ಏನಿದೆ, ಆ ಆರೋಪಕ್ಕೆ ಕೋರ್ಟ್ ಈಗಾಗಲೇ ಸುಖಾಂತ್ಯವನ್ನ ನೀಡಿದೆ. ಇವರಿಬ್ಬರೂ ಕೂಡ ನಿರ್ದೋಷಿಗಳು ಅನ್ನುವಂತಹ ಮಹತ್ವದ ತೀರ್ಪನ್ನು ನೀಡಿದೆ. ನಿಜವಾಗ್ಲೂ ಕೂಡ ಈ ಒಂದು 10 ವರ್ಷದ ಹೋರಾಟ ಏನಿದೆ, ಆ ಹೋರಾಟ ಯಾವ ರೀತಿ ಇತ್ತು ಅನ್ನುವಂಥ ಪ್ರಶ್ನೆ ನಾವೆಲ್ಲರೂ ಕೂಡ ನೋಡ್ಕೊಂಡು ಬರ್ತಾ ಇದ್ದೇವೆ. ಯಾವ ರೀತಿ ಆ ಪ್ರಕರಣ ಇತ್ತು, ಏನೆಲ್ಲ ಆ ಪ್ರಕರಣದಲ್ಲಿ ಮುಂದಕ್ಕೆ ಬಂತು ಅನ್ನುವಂಥದ್ದು. ಇದೀಗ ನಿನ್ನೆಯ ದಿನ ನ್ಯಾಯಾಲಯ ಒಂದು ಅದ್ಭುತವಾಗಿರುವಂತಹ ತೀರ್ಪನ್ನು ಕೊಟ್ಟಿದೆ. ಆ ಹುಡುಗ ಜೊತೆಗೆ ಆತನ ತಂದೆ ನಿರ್ದೋಷಿಗಳನ್ನುವಂತಹ ತೀರ್ಪು. ಈ ಎಲ್ಲ ಪ್ರಕರಣದ ಬಗ್ಗೆ ನಾನು ಮಾತನಾಡಬೇಕು ಅಂತ ಬಂದಾಗ ಸತ್ಯಮೇವ ಜಯತೆ ಅನ್ನುವಂತಹ ಒಂದು ಟೈಟಲನ್ನು ನಾವು ಕೊಟ್ಟಿದ್ದೇವೆ. ಯಾಕಂದರೆ ಅನೇಕ ಜನರು, ಸೋತವರು, ನೊಂದವರು ಹೇಳುವಂತಹ ಮಾತು ಪ್ರತಿ ಬಾರಿ ಎಲ್ಲರಿಗೂ ಕೂಡ ಸಿಗಲ್ಲ ನ್ಯಾಯ, ಅದು ಸಿಕ್ಕಿದೆ, ಖುಷಿ ಇದೆ ಅನ್ನುವಂಥದ್ದು. ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇನೆ. ಅಷ್ಟಕ್ಕೂ ಕೂಡ ಈ ಸಂಪೂರ್ಣ ಪ್ರಕರಣ ಯಾವ ರೀತಿ ಇತ್ತು, ಜೊತೆಗೆ ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಂತಹ ಲಾಯರ್, ಜೊತೆಗೆ ಈ ಸಂಘಟನೆಯಲ್ಲಿ, ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಒಂದು ಸಂಘಟನೆ, ಜೊತೆಗೆ ವಿಠಲ ಮಲೆಕುಡಿ ಅವರೆಲ್ಲ ಏನು ಹೇಳ್ತಾರೆ, ಯಾವ ರೀತಿ ಇತ್ತು ತೀರ್ಪು, ಯಾವ ರೀತಿ ಇತ್ತು ವಿವಾದ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ನಕ್ಸಲ್ ನಂಟು ವಿಠಲ ಮಲೆಕುಡಿಯ ಮತ್ತು ಅವರ ತಂದೆ ನಿರ್ದೋಷಿ. 10 ವರ್ಷಗಳ ಹಿಂದಿನ ಪ್ರಕರಣ ಕೊನೆಗೂ ಸುಖಾಂತ್ಯ. ನಕ್ಸಲರೊಂದಿಗೆ ನಂಟು ಹೊಂದಿದ್ದ ಆರೋಪದಲ್ಲಿ ವಿಠಲ ಮಲೆಕುಡಿಯ ಮತ್ತು ಆತನ ತಂದೆಯ ಪ್ರಕರಣದ ವಿಚಾರಣೆ ನಡೆಸಿದ 3ನೇ ಹೆಚ್ಚುವರಿ ನ್ಯಾಯಾಲಯವು ಇಬ್ಬರನ್ನ ನಿರ್ದೋಷಿ ಎಂದು ಗುರುವಾರ ತೀರ್ಪನ್ನ ಪ್ರಕಟ ಮಾಡಿದೆ. ನಕ್ಸಲರೊಂದಿಗೆ ನಂಟು ಹೊಂದಿದ್ದ ಆರೋಪದಲ್ಲಿ ಕುತ್ಲೂರು ನಿವಾಸಿಗಳಾದ ವಿಠಲ ಮಲೆಕುಡಿಯ ಮತ್ತು ಅವರ ತಂದೆ ಲಿಂಗಣ್ಣ ಮಲೆಕುಡಿಯ ಅವರನ್ನ 2012ರ ಮಾರ್ಚ್ 3ರಂದು ಕಾರ್ಕಳದ ನಕ್ಸಲ್ ನಿಗ್ರಹ ಪಡೆ ಬಂಧಿಸಿತ್ತು. ಈ ಸಂದರ್ಭ ವಿಠಲ ಮಲೆಕುಡಿಯ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಥಮ ವರ್ಷದ ಪತ್ರಿಕೋದ್ಯಮ ವ್ಯಾಸಂಗವನ್ನ ಮಾಡ್ತಾ ಇದ್ರು. ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ 15 ದಿನಗಳ ಪೊಲೀಸ್ ಕಸ್ಟಡಿಗೆ ಪಡೆದು ಬಳಿಕ ಜೈಲಿಗೆ ಕಳುಹಿಸಲಾಗಿತ್ತು. ಕೈಕೊಳ ಹಾಕಿಯೇ ಪರೀಕ್ಷೆ ಬರೆದ್ರು. ವಿಠಲ ಮಲೆಕುಡಿಯ ಬಂಧಿತರಾಗಿದ್ರು. ಪರೀಕ್ಷೆಯನ್ನ ಬರೆಯಲು ನ್ಯಾಯಾಲಯ ಅನುಮತಿಯನ್ನ ನೀಡಿದ್ದು 2012ರ ಏಪ್ರಿಲ್ 17ರಂದು ಕೈಗೆ ಕೊಳ ಹಾಕಿಯೇ ಪರೀಕ್ಷೆಯನ್ನ ಬರೆದಿದ್ದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಹಲವು ಅಡೆತಡೆಗಳ ಮಧ್ಯೆ 2014ರಲ್ಲಿ ಪತ್ರಿಕೋದ್ಯಮ ಸ್ನಾತಕೋತ್ತರ ಪದವಿಯನ್ನ ಪೂರೈಸಿದ್ರು. ಪ್ರಕರಣಕ್ಕೆ ಸಂಬಂಧಿಸಿ 2012ರ ಜೂನ್ 11ರಂದು ASP MN ಅನುಚೇತನ್ ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ರು. ಆರೋಪಿಗಳಿಗೆ 2012ರ ಜೂನ್ 5ರಂದು ನ್ಯಾಯಾಲಯ ಜಾಮೀನು ನೀಡಿತ್ತು. ಈ ಪ್ರಕರಣ 2017ರ ಆಗಸ್ಟ್ ನಂತರ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯಕ್ಕೆ ವರ್ಗಾವಣೆಯಾಯಿತು. ತೀರ್ಪಿನ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ವಿಠಲ ಮಲೆಕುಡಿಯ ನಕ್ಸಲ್ ನಂಟು ಪ್ರಕರಣದಲ್ಲಿ ನಾನು ಮತ್ತೆ ತಂದೆ ನಿರ್ದೋಷಿ ಎಂದು ತೀರ್ಪನ್ನ ಬಂದಿರುವುದು ತುಂಬಾ ಖುಷಿ ನೀಡಿದೆ. ಈ ಪ್ರಕರಣದಲ್ಲಿ ನನ್ನ ಪರ ನಿಂತ ನ್ಯಾಯವಾದಿಗಳು, ಸಂಘಟನೆಗಳಿಗೆ ಋಣಿಯಾಗಿದ್ದೇನೆ. ಇನ್ನು ತೀರ್ಪಿನ ಬಗ್ಗೆ ಸಂತಸದಿಂದ ಮಾತನಾಡಿದ ವಿಠಲ ಮಲೆಕುಡಿಯ ಜನಪರವಾಗಿ ನಾವು ಹೋರಾಟ ಮಾಡಿದ್ದೆ, ನಮ್ಮ ವಿರುದ್ಧದ ಷಡ್ಯಂತ್ರ ಮಾಡಲಾಗಿತ್ತು. ಏನೂ ತಪ್ಪು ಮಾಡದೆ 3 ತಿಂಗಳು ನಾನು ನನ್ನ ತಂದೆ ಜೈಲಿನಲ್ಲಿ ಇರಬೇಕಾಯಿತು. ಕೈಗೆ ಕೊಳ ಹಾಕಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪರೀಕ್ಷೆ ಕೂಡ ಬರೆಯುವ ಪರಿಸ್ಥಿತಿ ಬಂದಿತ್ತು. ಇದೀಗ 9 ವರ್ಷಗಳ ನಂತರ ನಮಗೀಗ ನ್ಯಾಯ ಸಿಕ್ಕಿದೆ. ನನ್ನ ಪರ ಸಮರ್ಥವಾಗಿ ನ್ಯಾಯ ಮಂಡಿಸಿದ ವಕೀಲರಿಗೆ ನ್ಯಾಯಯುತ ತೀರ್ಪು ನೀಡಿದ ನ್ಯಾಯಾಲಯಕ್ಕೆ ಆ ಕ್ಷಣದಿಂದ ಜೊತೆಯಾಗಿ ನಿಂತ DYFI
SSFI ಸೇರಿದಂತೆ ದಲಿತ ಸಂಘಟನೆಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಎಂದರು. ಮಾರ್ಚ್ 3ರಂದು ನನ್ನನ್ನು ಮತ್ತು ನನ್ನ ತಂದೆಯನ್ನು ಆಂಟಿ ನಕ್ಸಲ್ ಫೋರ್ಸ್ ನಕ್ಸಲ್ ನಿಗ್ರಹ ಪಡೆಯ ಪೊಲೀಸರು ನಮ್ಮ ಮನೆಯಿಂದ ನಮ್ಮನ್ನು ಬಂಧಿಸಿ ಜೈಲಿಗಟ್ಟಿದರು. ಅದು ಇವತ್ತು ಅದರ ತೀರ್ಪು ಬಂದಿದೆ. ನಾವು ನಿರ್ದೋಷಿಗಳು, ನಮ್ಮ ತಂದೆ ಮತ್ತು ನಾವು ನಿರ್ದೋಷಿಗಳು ಅಂತ ಹೇಳಿ ಇವತ್ತು ತೀರ್ಪು ಬಂದಿದೆ. ಈ ಪ್ರಕರಣದ ಒಂದು ವಕೀಲರಿಗೂ ಸಮರ್ಥವಾಗಿ ವಾದ ಮಂಡಿಸಿದಂಥ ವಕೀಲರಿಗೂ ಹಾಗೂ ನನ್ನ ಜತೆಯಾಗಿ ಆ ಕ್ಷಣದಿಂದ ನಿಂತಹ DYFI ಆಗಿರ್ಬೋದು, CPM ಪಕ್ಷಗಳ ಆಗಿರ್ಬೋದು, ಹಾಗೆ SFI ಆಗಿರ್ಬೋದು, ಮತ್ತು ದಲಿತ ಸಂಘಟನೆಗಳಾಗಿರ್ಬೋದು, ಇವರೆಲ್ಲರಿಗೂ ಕೂಡ ನಾವು ತುಂಬು ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ಭಗತ್ ಸಿಂಗ್ ಪುಸ್ತಕ ಓದಬಾರ್ದ? ಸಕ್ಕರೆ ಚಾಹುಡಿ ಇಟ್ಕೊಂಡ್ರೆ ದೇಶ ದ್ರೋಹವಾಗುತ್ತಾ? ಬೆಳ್ತಂಗಡಿ ಕುತ್ಲೂರು ಕುಗ್ರಾಮವಾಗಿದ್ದು ಅಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಿಂದ ಒಕ್ಕಲೆಬ್ಬಿಸಲು ಪೊಲೀಸರು ಪೀಡಿಸ್ತಾ ಇದ್ರು. ಅದರ ವಿರುದ್ಧ ಹೋರಾಟ ಮಾಡಿದ ನಮ್ಮ ಮೇಲೆ ವಿನಾಕಾರಣ ಆರೋಪ ಮಾಡಿ ಬಂಧನವನ್ನ ಮಾಡಲಾಯಿತು. ಆದ್ರೆ ಇವತ್ತು ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ಜೊತೆಗೆ ಭಗತ್ ಸಿಂಗ್ ಪುಸ್ತಕವನ್ನ ನಾವು ಓದಬಾರ್ದ? ಸಕ್ಕರೆ ಮತ್ತು ಚಾಹುಡಿಯನ್ನ ನಾವು ಮನೆಯಲ್ಲಿ ಇಟ್ಕೊಳ್ಬಾರ್ದ ಎಂಬ ಪ್ರಶ್ನೆಯನ್ನ ಪೊಲೀಸ್ ಮತ್ತು ಸರ್ಕಾರಿ ವ್ಯವಸ್ಥೆಗೆ ಈ ಸಂದರ್ಭ ಕೇಳಿದ್ರು. ಖಂಡಿತವಾಗ್ಲೂ ಭಗತ್ ಸಿಂಗ್ ಪುಸ್ತಕವನ್ನು ಓದುವಂಥದ್ದು ದೇಶದ್ರೋಹ ಅಲ್ಲ. ಭಗತ್ ಸಿಂಗ್ ಪುಸ್ತಕವನ್ನು ಓದಬಹುದು ಅಂತ ನ್ಯಾಯಾಲಯ ಕೂಡ ಒಪ್ಕೊಂಡಿದೆ. ಪೊಲೀಸರು ಆ ಸಂದರ್ಭದಲ್ಲಿ ಕೂಡ ಅದನ್ನು ವಿಚಾರಣೆ ಸಂದರ್ಭದಲ್ಲಿ ಭಗತ್ ಸಿಂಗ್ ಪುಸ್ತಕವನ್ನು ಓದುವುದು ಅಥವಾ ಇಟ್ಕೊಳ್ಳೋದು ತಪ್ಪಲ್ಲ ಅಂತ ಹೇಳಿತ್ತು. ಬಹುಶಃ ನಾವು ಇವತ್ತು ಪೊಲೀಸರಿಗೆ ಕೇಳಬೇಕಾಗತ್ತೆ, ನಾವು ಆ ಸಂದರ್ಭದಲ್ಲಿ ಅರಣ್ಯವಾಸಿಗಳು ಭಗತ್ ಸಿಂಗ್ನ ಪುಸ್ತಕ ಓದುವುದು ತಪ್ಪು ಅಂತ ನಿಮಗೆ ಆ ಸಂದರ್ಭದಲ್ಲಿ ಯಾಕೆ ಅನ್ನಿಸ್ತು? ಮತ್ತು ಸಕ್ಕರೆ ಚಾಹುಡಿಯನ್ನು ನಾವು ಇಟ್ಕೊಳ್ಬಾರ್ದ ಮನೆಯಲ್ಲಿ ಅನ್ನೋ ಪ್ರಶ್ನೆಗಳನ್ನು ನಾವಿವತ್ತು ಸರ್ಕಾರ ಈ ವ್ಯವಸ್ಥೆಗೆ ಕೇಳಬೇಕಾಗಿದೆ. ನಿರ್ದೋಷಿಗಳೆಂದು ತೀರ್ಪು ನೀಡಿದ ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಲಯ ಪ್ರಕರಣದ ವಿಚಾರಣೆ ಜಿಲ್ಲಾ 3ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ನಡೆದಿದ್ದು, ಸಮಗ್ರ ವಿಚಾರಣೆ ನಡೆಸಿದ ನ್ಯಾಯಾಧೀಶ BB ಜಕಾತಿಯವರು ಸೂಕ್ತ ಸಾಕ್ಷ್ಯಾಧಾರ ಇಲ್ಲದ ಕಾರಣ ಇಬ್ಬರು ಆರೋಪಿಗಳನ್ನ ನಿರ್ದೋಷಿಗಳೆಂದು ತೀರ್ಪು ನೀಡಿದ್ದಾರೆ. ವಿಠ್ಠಲ ಮಲೆಕುಡಿಯ ಪರವಾಗಿ ದಿನೇಶ್ ಹೆಗ್ಡೆ ಉಳಿಪಾಡಿ ಹಾಗೂ ಶಹನಾಜ್ ವಾದವನ್ನ ಮಾಡಿದ್ರು. 36 ಸೊತ್ತುಗಳು ಪತ್ತೆಯಾಗಿತ್ತು. ವಿಠ್ಠಲ ಮಲೆಕುಡಿಯ ಅವರ ಮನೆಯಲ್ಲಿ ನಿತ್ಯೋಪಯೋಗಿ ಸೊತ್ತುಗಳು, ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಪುಸ್ತಕಗಳು, ಬೈನಕ್ಯುಲರ್ ಪೇಪರ್ಗಳು, ಕೆಲವು ಪಾತ್ರೆಗಳು, ಪೊಲೀಸರ ವಿರುದ್ಧದ ಬರವಣಿಗೆ, ಕರಪತ್ರ ಸೇರಿದಂತೆ 36 ಸೊತ್ತುಗಳು ಪತ್ತೆಯಾಗಿದ್ವು. ಈ ದಾಖಲೆಗಳನ್ನ ಇಟ್ಟುಕೊಂಡೇ ಪೊಲೀಸರು ನಕ್ಸಲ್ ಹಣಪಟ್ಟಿಯನ್ನ ಕಟ್ಟಿದ್ರು. ಗೌರವಯುತ ಬಿಡುಗಡೆಗೆ ಹೈಕೋರ್ಟ್ಗೆ ಮೇಲ್ಮನವಿ. ವಿಠ್ಠಲ ಮಲೆಕುಡಿಯ ಮತ್ತು ಲಿಂಗಣ್ಣ ಮಲೆಕುಡಿಯ ಬಂಧನದ ಹಿಂದೆ ರಾಜಕೀಯ ಹಸ್ತಕ್ಷೇಪವಿರುವುದರಿಂದ ಖುಲಾಸೆಯಾದ ವಿಠ್ಠಲ ಮಲೆಕುಡಿಯ ಅವರನ್ನ ಗೌರವಯುತ ಬಿಡುಗಡೆಗೆ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಲಾಗುವುದು ಎಂದು ವಿಠ್ಠಲ ಮಲೆಕುಡಿಯ ಪರ ವಕೀಲ ದಿನೇಶ್ ಉಳೆಪಾಡಿ ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಹಕ್ಕಿಗಾಗಿ ಸರ್ಕಾರದ ವಿರುದ್ಧ ಹೋರಾಟ ಹಾದಿ ತುಳಿದ ವಿಠ್ಠಲ ಮಲೆಕುಡಿಯ ಅವರನ್ನ ಬಂಧಿಸಲಾಗಿದೆ. ಇದು ಹೋರಾಟವನ್ನ ದಮನಿಸುವ ಯತ್ನವಾಗಿದ್ದು, ಆದರೆ ನ್ಯಾಯಾಲಯ ತೀರ್ಪಿನ ಮೂಲಕ 10 ವರ್ಷಗಳ ಹೋರಾಟ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಿಕ್ಕ ಗೆಲುವು ಎನ್ನಬಹುದು ಎಂದು ಉಳೆಪಾಡಿ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಸಂಕ್ಷಿಪ್ತವಾಗಿರುವಂತಹ ಮಾಹಿತಿಯನ್ನ ತಾವು ನೋಡ್ಕೊಂಡು ಬಂದ್ರಿ. ಕಾರಣ ಇದೆ, ಈ ಸಂಕ್ಷಿಪ್ತವಾಗಿರುವಂತಹ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿದ್ರೆ ಅದೆಷ್ಟೋ ಜನರಿಗೆ ಈ ಪ್ರಕರಣವನ್ನು ಒಂದಾನೊಂದು ಕಾಲದಲ್ಲಿ ನಾವು ಕೇಳಿದ್ವಿ, 10 ವರ್ಷಗಳ ಹಿಂದೆ ಕೇಳಿದ್ವಿ, ಏನಾಯ್ತು ಅನ್ನೋದು ಗೊತ್ತಿಲ್ಲ. ಇಂತಹ ಅದೆಷ್ಟು ಪ್ರಕರಣಗಳು ಇರುತ್ತೆ ನಮ್ಮ ಕಣ್ಣ ಮುಂದೆ. ಸುದೀರ್ಘವಾಗಿರುವಂತಹ ಪ್ರಕರಣ ಅಂತ ಬಂದಾಗ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಆದರೆ ಈ 10 ವರ್ಷಗಳ ಪ್ರಕರಣ ಏನಿದೆ, ಇದರಲ್ಲಿ ನೋವುಂಡಂತಹ ವಿಠ್ಠಲ ಮಲೆಕುಡಿ ಅವರ ತಂದೆ, ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಯಾರು ನ್ಯಾಯ ಬೇಕು ಅಂತ ಹೋರಾಟ ಮಾಡಿದ್ದಾರೆ ಅವರಿಗೆ ಹೆಗಲಿಗೆ ಹೆಗಲಾಗಿ ಕೊಟ್ಟಂತಹ ಸಂಘಟನೆ, ಜೊತೆಗೆ ಈ ಒಂದು 10 ವರ್ಷದ ಸುದೀರ್ಘ ಪಯಣದಲ್ಲಿ ಜೊತೆಯಾಗಿದ್ದಂತಹ ಲಾಯರ್, ಅವರೆಲ್ಲರ ಪರಿಶ್ರಮ ಇದರಲ್ಲಿದೆ. ಸೊ ಅದಕ್ಕೋಸ್ಕರ ನಾಡಿನ ಎಲ್ಲ ಜನತೆಗೆ ಈ ಒಂದು ಸ್ಪಷ್ಟವಾಗಿರುವಂತಹ ಸಂದೇಶ ಹೋಗಲಿ ಅನ್ನುವಂತಹ ನಿಟ್ಟಿನಲ್ಲಿ ನಾನು ಸಂಕ್ಷಿಪ್ತವಾಗಿರುವಂತಹ ಈ ಒಂದು ವಿಚಾರವನ್ನು ನಾನು ಮೊದಲನೇದಾಗಿ ಪ್ಲೇ ಮಾಡಿದ್ದೇನೆ. ಜೊತೆಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು. ಇದು ಪ್ರಜಾಪ್ರಭುತ್ವ ನಮ್ಗೆ ಕೊಟ್ಟಿರುವಂಥ ಒಂದು ಅದ್ಭುತವಾಗಿರುವಂಥ ಹಕ್ಕೇನಿದೆ, ನಮ್ಮ ಹಕ್ಕು ನ್ಯಾಯ ಅನ್ನುವಂಥದ್ದು. ಆ ನ್ಯಾಯ ಸಿಕ್ಕಿದೆ, ಪ್ರಜಾಪ್ರಭುತ್ವ ಗೆದ್ದಿದೆ ಅನ್ನುವಂತಹ ಖುಷಿಯಲ್ಲಿದ್ದಾರೆ ಗೆದ್ದವರು, ಜೊತೆಗೆ ಹೋರಾಟಕ್ಕೆ ಬೆಂಬಲ ಕೊಟ್ಟಂತಹ ಸಂಘಟನೆ, ಜೊತೆಗೆ ಅಡ್ವೊಕೇಟ್ ಲಾಯರ್ ಎಲ್ಲವೂ ಕೂಡ ಮಾತಾಡಬೇಕು. ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡಬೇಕು. ಮೊದಲೇದಾಗಿ ವಿಠ್ಠಲ ಮಲೆಕುಡಿ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ವಿಠ್ಠಲ ಮಲೆಕುಡಿ ಅವರಿಗೆ. ನಮಸ್ತೆ ಸರ್, ಹೇಗಿದ್ದೀರಾ? ಆರಾಮ ಸರ್. ಮೊದಲದಾಗಿ ಅಭಿನಂದನೆಗಳು ತಮಗೆ. ಖುಷಿ ಇದೆ,
ಒಂದು 10 ವರ್ಷಗಳ ಕೇಸ್ ಇದು. ನಾವು ಹಿಂದಿನಿಂದ ನೋಡ್ಕೊಂಡು ಬಂದಂತಹ ಒಂದು ಕೇಸ್. ಇದೀಗ ತಾವು ನಿರ್ದೋಷಿ, ತಮ್ಮ ತಂದೆ ನಿರ್ದೋಷಿ, ಎಲ್ಲವೂ ಕೂಡ ಮಾತಾಡ್ತೇನೆ ಇನ್ನು ಮುಂದಕ್ಕೆ. ಅಭಿನಂದನೆಗಳು ಮೊದಲೇದಾಗಿ, ಆ್ಯಂಡ್ ಥ್ಯಾಂಕ್ ಯು ನಮ್ಮ ಕುಡ್ಲ ವಾಹಿನಿಗೆ ಬಂದಿದ್ದೀರಾ. ಎಸ್ ಸರ್, ಅದೇ ರೀತಿ ಈ ಒಂದು 10 ವರ್ಷಗಳ ಸುದೀರ್ಘವಾಗಿರುವಂತಹ ಪಯಣದ ಜೊತೆ ಪ್ರತಿ ಬಾರಿ ನಿಂತಹ ಒಂದು ಸಂಘಟನೆ, ಜೊತೆಗೆ ಈ ಒಂದು ಹೋರಾಟದಲ್ಲಿ ಅನ್ಯಾಯಕ್ಕೊಳಗಾದಂತಹ ಮಲೆಕುಡಿ ಅವರಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಹೋರಾಟ ಮಾಡಿದ್ದಂತಹ ಸಂಘಟನೆ, ಆ ಸಂಘಟನೆಯ ರಾಜ್ಯಾಧ್ಯಕ್ಷರು, ಡಿವೈಎಫ್ಐನ ರಾಜ್ಯಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಮುನೀರ್ ಕಾಟಿಪಾಳ್ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಸ್ವಲ್ಪ ಹೊತ್ತಲ್ಲೇ ಈ ಒಂದು ಪ್ರಕರಣದಲ್ಲಿ ಸಮರ್ಥವಾಗಿರುವಂತಹ ವಾದ ಮಂಡಿಸಿದಂತಹ ಲಾಯರ್ ನಮ್ಮ ಜೊತೆ ಸ್ವಲ್ಪ ಹೊತ್ತಲ್ಲೇ ಜಾಯ್ನ್ ಆಗ್ಲಿಕ್ಕಿದ್ದಾರೆ. ದಿನೇಶ್ ಹೆಗ್ಡೆ ಉಳೆಪಾಡಿ ಅವರು, ಅವರಿಗೆ ಕೂಡ ಆತ್ಮೀಯವಾಗಿರುವಂತಹ ಸ್ವಾಗತ. ಸ್ವಲ್ಪ ಹೊತ್ತಲ್ಲೇ ಜಾಯ್ನ್ ಆಗ್ಲಿಕ್ಕಿದ್ದಾರೆ, ಮಾತಾಡಬೇಕು. ಜೊತೆಗೆ ಸುದೀರ್ಘವಾಗಿರುವಂತಹ ಈ ಒಂದು ಪ್ರಕರಣ ಏನಿದೆ, ಅನೇಕ ಜನರಿಗೆ ಗೊಂದಲ ಕೂಡ ಇದೆ. ಯಾಕಪ್ಪ, ಇಟ್ಸ್ ನಾಟ್ ಅ ಜೋಕ್ ಅನ್ನುವಂಥದ್ದು. ನಕ್ಸಲ್ ನಂಟು ದೇಶದ್ರೋಹದ ಪ್ರಕರಣ ಹಾಕ್ತಾರೆ, ದೇಶದ್ರೋಹದ ಪ್ರಕರಣ ಬರುತ್ತೆ ಅಂತ ಬಂದಾಗ ಯುವಕನಲ್ಲಿ, ಜೊತೆಗೆ ಅವರ ತಂದೆಯ ಮೇಲೆ ಯಾತಕ್ಕೋಸ್ಕರ ಹಾಕಿದ್ರು ಅಂತ ಪ್ರಶ್ನೆಯನ್ನ ತಾವು ಕೇಳಿರ್ತೀರಾ. ಅನೇಕ ಜನರಿಗೆ ಈ ಪ್ರಕರಣ ಗೊತ್ತಿರಬಹುದು, ಗೊತ್ತಿಲ್ಲದೇನೆ ಇರಬಹುದು. ಆದರೆ ವೆರಿ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಾನು ಮೊದಲೇದಾಗಿ ಪ್ರಸ್ತಾಪ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ದೇಶದ್ರೋಹದ ಪ್ರಕರಣಗಳು ಯಾಕೆ ಬರುತ್ತೆ, ನಕ್ಸಲ್ ನಂಟು ಆರೋಪ ಯಾಕೆ ಬರುತ್ತೆ ಅಂತ ಬಂದಾಗ, ಯಾಕೆ ಇವರನ್ನ ವಶಪಡಿಸಿಕೊಳ್ಳಲಾಯಿತು, ಇವರ ಮನೆಯಲ್ಲಿರುವಂತಹ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಯಿತು, ಏನಿತ್ತು ಇವರಲ್ಲಿ ಅಂತಹ ಉಪಕರಣಗಳು ಅಂತ ಹೇಳಿದ್ರೆ 36 ಐಟಮ್ಗಳನ್ನ ಸೀಸ್ ಮಾಡ್ತಾರೆ. ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಐಟಮ್ಗಳಿದೆ. ಸೊ ಅದನ್ನು ಕೂಡ ನಾನು ಮುಂದಕ್ಕೆ ಪ್ರಸ್ತಾಪ ಮಾಡ್ತೇನೆ, ಜನತೆಗೆ ಒಂದು ಸ್ಪಷ್ಟವಾಗಿರುವಂತಹ ಸಂದೇಶ ಬರಲಿ ಅನ್ನುವಂಥ ನಿಟ್ಟಿನಲ್ಲಿ. ಮೊದಲನೇದಾಗಿ ವಿಠಲ ಮಲೆಕುಡಿ ಅವರು, ಫಸ್ಟ್ ರಿಯಾಕ್ಷನ್ ಸರ್, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಒಂದು ತೀರ್ಪಿನ ಬಗ್ಗೆ, ಜೊತೆಗೆ 10 ವರ್ಷಗಳ ಈ ಒಂದು ತಮ್ಮ ನ್ಯಾಯ ಅನ್ಯಾಯದ ನಡುವಿನಂತಹ ಒಂದು ಹೋರಾಟ, ಕತ್ತಲು ಮತ್ತು ಬೆಳಕು. ಎಸ್, ಫಸ್ಟ್ ರಿಯಾಕ್ಷನ್ ಸರ್. ಬಹಳ ಖುಷಿ ಆಗ್ತಾ ಇದೆ. ಸುಮಾರು 9 ವರ್ಷ ನಾವು ನ್ಯಾಯಾಲಯಕ್ಕೆ ಎಳೆದಾಡಿದ್ವಿ. ಈ ಸಂದರ್ಭದಲ್ಲಿ ಬಹಳಷ್ಟು ಸಂಘಟನಾತ್ಮಕವಾಗಿ ನಮಗೆ ಬೆಂಬಲ ಸಿಕ್ಕಿದ್ರಿಂದ ನಾನಿವತ್ತು ನಿಮ್ಮ ಜೊತೆ ಜನರ ಇದರಲಿಕ್ಕೆ ನಾನು ಅರ್ಹನಾಗಿದ್ದೇನೆ. ಬಹುಶಃ ಕುತ್ಲೂರಿನಂಥ ಪ್ರದೇಶದಲ್ಲಿ, ನಮ್ಮ ಮನೆ ಇರುವಂಥದ್ದು ಅರಣ್ಯ ಪ್ರದೇಶದಲ್ಲಿ, ಕುತ್ಲೂರು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದಲ್ಲಿ. ಇವತ್ತಿಗೂ ಆ ಮನೆ ಅಲ್ಲಿದೆ. ಅಂದರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದಲ್ಲಿ ಸುಮಾರು 5-6 ಕಿಲೋಮೀಟರ್ ನಡ್ಕೊಂಡು ಹೋದ ನಂತರ ಈ ಒಂದು ನಮ್ಮ ಮನೆ ಸಿಗುತ್ತೆ. ಆ ಸಂದರ್ಭದಲ್ಲಿ 2012ರ ಹಿಂದಿನ ದಿನಗಳನ್ನು ನೋಡಿದರೆ ಬಹಳಷ್ಟು ಟಾರ್ಚರ್ಗಳು ನಮಗಿತ್ತು. ಅಂದರೆ ಪೊಲೀಸರು ಯಾವಾಗಲೂ ಬರೋದು, ಅಲ್ಲಿ ತೊಂದರೆ ಮಾಡೋದು ಜನರಿಗೆ, ಅಂಥದ್ದೆಲ್ಲ ಮಾಡ್ತಾ ಇದ್ರು. ನೀವು ಯಾಕೆ ಒಕ್ಕಲೆದ್ದು ಹೋಗಬಾರ್ದು ಅನ್ನೋ ಅಂಥ ಪ್ರಶ್ನೆಗಳು ಬಂದಾಗ ನಾವು ಭಾಳ ಸಮರ್ಥವಾಗಿ ನಾವು ಅಲ್ಲಿಂದ ನಮ್ಮ ಮನೆಯನ್ನು ಬಿಟ್ಟು ಯಾವತ್ತೂ ಹೊರಬರೋದಿಲ್ಲ ಅನ್ನೋದು ಅಂತ ನಾವು ಭಾಳಷ್ಟು ಒಂದು ಗಂಭೀರವಾಗಿ ಎಲ್ಲರೂ ಕೂಡ ಹೇಳಿದ ಕಾರಣಕ್ಕೋಸ್ಕರ ಪೊಲೀಸರು ಭಾಳಷ್ಟು ಮತ್ತಷ್ಟು ಟಾರ್ಚರ್ಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನಾನು ಡಿಗ್ರಿ ಕಾಲೇಜಿನಲ್ಲಿದ್ದೆ. ಅಂಥ ಸಂದರ್ಭದಲ್ಲಿ ಪತ್ರಕರ್ತರು ಕೂಡ ನಮಗೆ ಪರಿಚಯ ಆದರು, ಸಾಮಾಜಿಕ ಹೋರಾಟಗಾರರು ಕೂಡ ನಮಗೆ ಪರಿಚಯ ಆದರು. ಅಲ್ಲಿನ ಸುದ್ದಿಗಳು ಏನು ತೊಂದರೆ ಮಾಡ್ತಾ ಇದ್ದಾರೆ ಪೊಲೀಸರು, ಅದು ಇನ್ನಷ್ಟು ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಬರಲಿಕ್ಕೆ ಆರಂಭ ಆಯಿತು. ಇಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಸ್ವಲ್ಪ ಹಿನ್ನಡೆ ಆಯಿತು. ಅವರು ದೌರ್ಜನ್ಯ ಮಾಡುವಂಥದ್ದನ್ನು ಇಡೀ ಪ್ರಪಂಚ ನೋಡುತ್ತೆ ಅನ್ನುವಂಥದ್ದು ಅವ್ರಿಗೆ ಬಂದಾಗ ನನ್ನನ್ನು ಮತ್ತು ನನ್ನ ತಂದೆಯನ್ನು ಅರೆಸ್ಟ್ ಮಾಡಿದರು. ನನ್ನ ತಂದೆಯನ್ನು ಅರೆಸ್ಟ್ ಮಾಡೋದಕ್ಕಿಂತ ಮೊದಲನೇ ದಿನ ಅವರಿಗೆ ಹೊಡೆದಿದ್ರು, ಕಾಲಿಗೆಲ್ಲ ಪೆಟ್ಟು ಮಾಡಿದರು. ಅನಂತರ ನಾನು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಬೇಕು ಅಂತ ನಮ್ಮ ವಿಶ್ವವಿದ್ಯಾನಿಲಯದ ಹಾಸ್ಟೆಲ್ನಲ್ಲಿದ್ದೆ, ಮಂಗಳೂರು ವಿಶ್ವವಿದ್ಯಾನಿಲಯದ ಹಾಸ್ಟೆಲ್ನಲ್ಲಿ. ಅಲ್ಲಿಂದ ಬಂದಾಗ ಮತ್ತೆ ನನ್ನನ್ನು ಮತ್ತು ನನ್ನ ತಂದೆಯನ್ನು ಅರೆಸ್ಟ್ ಮಾಡಿದರು. ಆನಂತರ ಸುದೀರ್ಘವಾದಂಥ ವಿಚಾರಗಳು ನಡೆಯಿತು. ಈಗ 9 ವರ್ಷದ ನಂತರ ಇದಕ್ಕೊಂದು ನ್ಯಾಯ ಸಿಗ್ತಾ ಇದೆ, ತುಂಬ ಖುಷಿ ಇದೆ. ಎಸ್, ನಿಜ. ತಮ್ಮ ಮಾತುಗಳಲ್ಲಿ ಆ ಒಂದು ಸಮರ್ಥವಾಗಿ ಈ ಒಂದು ಪ್ರಕರಣವನ್ನು ಎದುರಿಸಿದ್ದಾರೆ. ಜೊತೆಗೆ ಇಂಥ ಯುವಕರು ಬೇಕು ಯಾವತ್ತೂ ಕೂಡ. ಅನೇಕ ಕಷ್ಟಗಳು ಬರುತ್ತೆ, ಜೊತೆಗೆ ಈ ಒಂದು ಪ್ರಕರಣ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಡಿಫ್ರೆಂಟ್ ಆಲ್ಸೋ. ಕೆಲವು ವಿಚಾರಗಳನ್ನ ನಾನು ಮುಂದಕ್ಕೆ ಪ್ರಸ್ತಾಪ ಮಾಡ್ತೇನೆ. ಎಸ್ ಸರ್, ಇದು ಫಸ್ಟ್ ರಿಯಾಕ್ಷನ್. ನಮ್ಮ ವಿಠಲ ಮಲೆಕುಡಿ ಅವರು ನಿರ್ದೋಷಿಯಾಗಿದ್ದಾರೆ, ಹೆಮ್ಮೆ ಇದೆ. ಸುದೀರ್ಘವಾಗಿರುವಂತಹ ಪ್ರಕರಣಗಳಲ್ಲಿ ನ್ಯಾಯ ಗೆದ್ದಿದೆ ಅನ್ನೋದು, ಅದಕ್ಕೋಸ್ಕರ ಸತ್ಯಮೇವ ಜಯತೆ ಅನ್ನುವಂತಹ ಟೈಟಲ್ ಅನ್ನು ನಾವು ಕೊಟ್ಟಿದ್ವಿ. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಮುನೀರ್ ಕಾಟಿಪಾಳ ಸರ್. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ತಾವು ಪ್ರತಿ ಬಾರಿ ಅವ್ರ ಜೊತೆ ಇದ್ದವರು, ಹಾಗಾಗಿ ಫಸ್ಟ್ ರಿಯಾಕ್ಷನ್. ನನಗಂತೂ ಬಹಳ ಖುಷಿ ಇದೆ. ಯಾಕೆ ಖುಷಿ ಅಂದರೆ, ಒಬ್ಬ ಅರಣ್ಯದಲ್ಲಿ ಬದುಕ್ತಾ ಇದ್ದಂಥ ಒಂದು ಬುಡಕಟ್ಟು ಆದಿವಾಸಿ ಕುಟುಂಬದ ಒಬ್ಬ ಹುಡುಗ ನಕ್ಸಲ್ ಅಂತ ಹೇಳಿ UAPA ಅಂತ ಭಯೋತ್ಪಾದಕ ಕಾಯ್ದೆಯಲ್ಲಿ ಬಂಧನಕ್ಕೆ ಒಳಗಾಗಿ ಜೈಲಿಗೆ ಹೋದವನು ಇವತ್ತು ನ್ಯಾಯಾಲಯ ಈತ ನಿರ್ದೋಷಿ ಅಂತ, ಸಾಕ್ಷ್ಯಾಧಾರದ ಕೊರತೆ ಅಲ್ಲ, ನಿರ್ದೋಷಿ ಅಂತ ಬಿಡುಗಡೆ ಮಾಡಿದೆ ಅಂತ ಅಂದಾಗ ನನಗಂತೂ ಆ ಕಾರಣಕ್ಕೆ ಬಹಳ ಖುಷಿ ಇದೆ. ಆದರೆ ನಾನು ಅತಿ ಹೆಚ್ಚು ಸಂಭ್ರಮವನ್ನೇನು ಈ ಸಂದರ್ಭದಲ್ಲಿ ಪಡಲಿಕ್ಕೆ ಹೋಗಲ್ಲ. ಯಾಕೆಂದರೆ ಈ ರೀತಿ
ನ್ಯಾಯ ಸಿಕ್ಕಿದವರ ಸಂಖ್ಯೆ ತುಂಬಾ ಕಡಿಮೆ. ಈ ರೀತಿ ತುಂಬಾ ಜನರನ್ನ, ನೂರಾರು ಜನರನ್ನ ಈ ದೇಶದಲ್ಲಿ ಪ್ರಭುತ್ವ, ಸರ್ಕಾರ ವ್ಯವಸ್ಥೆ ಇಂತಹ UAPA, ದೇಶದ್ರೋಹ, ಬೇರೆ ಬೇರೆ ಕೇಸ್ಗಳಲ್ಲಿ ಜೈಲಿಗೆ ಅಟ್ಟಿದೆ. ತಮ್ಮ ಹಿತಾಸಕ್ತಿಗಳ ಮೇಲೆ ಪ್ರಶ್ನೆಗಳು ಬಂದಾಗ ಜೈಲಿಗೆ ಅಟ್ಟಿದೆ ಅಂತ ಎಲ್ರಿಗೂ ನ್ಯಾಯ ಸಿಕ್ಕಿದೆ ಅಂತ ನಾವು ಭಾವಿಸ್ಲಿಕ್ಕೆ ಆಗಲ್ಲ. ಅದರಿಂದಾಗಿ ನಾನು ಹೆಚ್ಚು ಸಂಭ್ರಮ ಪಡ್ಲಿಕ್ಕೆ ಹೋಗಲ್ಲ. ಆದ್ರೆ ವಿಠಲ ಮತ್ತು ಆತನ ತಂದೆಗೆ ಇವತ್ತೇನೊಂದು, ಆತನ ಕುಟುಂಬಕ್ಕೆ ಏನು ನ್ಯಾಯ ಸಿಕ್ಕಿದೆ ಮತ್ತು ಈ ವಿಷಯಕ್ಕೆ ಮತ್ತೊಂದು ಫೋಕಸ್ ಸಿಕ್ಕಿದೆ, ಆ ಕುರಿತು ನನಗೆ ಸಂತೋಷ ಇದೆ. ಆದ್ರೆ ನಾನು ನೆನಪು ಮಾಡ್ಲಿಕ್ಕೆ ಬಯಸೋದು ವಿಠಲನ ಹೋರಾಟ ಬಂಧನ ಆದ ನಂತರದ ಒಂದು ಜರ್ನಿ ಏನಿದೆ, ಅದು ಒಂದಾದ್ರೆ ಅದ್ರ ಹಿಂದಿನ ಜರ್ನಿ ಇನ್ನೊಂದು. ನಾವು ಬಹುಶಃ 12 ವರ್ಷದ ಹಿಂದೆ ನನಗೆ ವಿಠಲ ಪರಿಚಯ. ಆಗ ಈತ ಮೊದಲ ಪರಿಚಯ. ಆತ ಅವಾಗ ಅಲ್ಲಿ ಕಾಲೇಜು ವಿದ್ಯಾರ್ಥಿ, ಬೆಳ್ತಂಗಡಿಯಲ್ಲಿ ಡಿಗ್ರಿ ಓದ್ತಾ ಇದ್ದ. ನನಗೆ ಸರಿ ನೆನಪಿದೆ, ಒಂದು 12-13 ವರ್ಷದ ಹಿಂದೆ ನಾನು ಮತ್ತು ಕೆಲವು ಪತ್ರಕರ್ತ ಗೆಳೆಯರು ಮಂಗಳೂರು, ಆವಾಗ ಇನ್ನು ನಕ್ಸಲ್ ಚಟುವಟಿಕೆ ತುಂಬಾ ಆಕ್ಟಿವ್ ಇತ್ತು ಆ ಪ್ರದೇಶದಲ್ಲಿ. ಅಲ್ಲಿಯ ಇದನ್ನ ಅಧ್ಯಯನ ಮಾಡ್ಬೇಕು ಅಂತ ಹೇಳಿ ನಾವು ತಂಡ ಕಟ್ಕೊಂಡು ಹೋಗಿದ್ವಿ. ನವೀನ್ ಸುರಿಂಜೆ ಇದ್ರು, ಸುದೀಪ್ತ ಮಂಡಲ್ ಹಿಂದೂ ಪತ್ರಿಕೆಯವರಿದ್ರು, ವಿನೋಬ ಈಗಲೂ ಟೈಮ್ಸ್ ಆಫ್ ಇಂಡಿಯಾದಲ್ಲಿದ್ದಾರೆ, ಅವರೆಲ್ಲರೂ ನಾವು ಟೀಮ್ ಕಟ್ಕೊಂಡು ಅಲ್ಲಿಗೆ ಹೋದ್ವಿ. ಹೋದಾಗ ನಮ್ಗೆ ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ ವ್ಯಕ್ತಿ ಸಿಗ್ಲಿಲ್ಲ. ಸಿಗದೇ ಇದ್ದಾಗ ಒಂದು ಅಂಗಡಿ ಮುಂದೆ ನಾವು ಕೂತಿದ್ವಿ, ಕೆಳಗಡೆ, ಊರಿನ ಕೆಳಗಡೆ, ಕುತ್ತೂರಿನಗಿಂತ ಈ ಕಡೆ ಕ್ರಾಸ್ ಅಲ್ಲಿ ಹೆದ್ದಾರಿ ರಸ್ತೆಯಿಂದ ಏನು ಕ್ರಾಸ್ ಆಗ್ತದೆ ಅಲ್ಲಿ ಕೂತಿದ್ವಿ ಅಂಗಡಿಯಲ್ಲಿ. ಅಲ್ಲಿ ಅಂಗಡಿಯವರ ಹತ್ರ ನಾವು ವಿಚಾರ ಮಾಡಿದಾಗ ಈತ ಅಲ್ಲಿ ಸೈಕಲ್ ನಲ್ಲಿ ಬಂದಿದ್ದ, ಸೈಕಲ್ ಬಿಟ್ಕೊಂಡು ಅಂಗಡಿಗೆ. ಅಲ್ಲಿ ಅವ್ರು ಹೇಳಿದ್ರು, ಈ ವಿಠಲ ಇದ್ದಾನೆ, ಸ್ಟೂಡೆಂಟ್, ಇವನ್ ನಿಮ್ಗೆಲ್ಲ ತೋರಿಸ್ತಾನೆ ಅಂತ ಹೇಳಿ ಪರಿಚಯ ಮಾಡಿದ್ರು. ಅಲ್ಲಿಂದ ಪರಿಚಯ ಮಾತಾಡಿಸ್ತಾ ಹೋದ್ವಿ. ಹೋಗಿ 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 ಇವರ ಮನೆ ತಲುಪಬೇಕು ಅಂತಾದ್ರೆ ನಮ್ಗೆ ಸಾಧಾರಣ ಒಂದು 2-3 ತಾಸು ಹಿಡಿತು. ಇವರೇನೋ 1 ಗಂಟೆಯಲ್ಲಿ ಹೋಗ್ಬೋದು ಆ ಗುಡ್ಡ ಹತ್ಕೊಂಡು. ನಾವು ಹೋದ್ವಿ. ಹೋದಾಗ ಅಲ್ಲೆಲ್ಲ ಜನರ ಸಮಸ್ಯೆಗಳು ನೋಡಿ ನಮ್ಗೆ ಆಘಾತ ಆಯ್ತು. ಯಾವ ರೀತಿ ಇಲ್ಲಿ ದಾಳಿಗಳಾಗಿದ್ದಾವೆ, ತುಂಬಾ ಜನರ ಕೈಕಾಲೆಲ್ಲ ಮುರಿದ ಸ್ಥಿತಿಯಲ್ಲಿ, ಅಂದ್ರೆ ಪೊಲೀಸರ ಪೆಟ್ಟು ತಿಂದು ಅವರ ಕಾಲುಗಳು ಬೇರೆ ಬೇರೆ ರೀತಿಯಲ್ಲಿ ಕೈಕಾಲುಗಳೆಲ್ಲ ಜರ್ಜರಿತರಾಗಿತ್ತು, ನೋವು ಅನುಭವಿಸ್ತಾ ಇದ್ರು. ಯಾಕೆ ಅಂತ ಕೇಳಿದಾಗ ಇವರು ವಾರಕ್ಕೊಮ್ಮೆ ನಾರಾವಿ ಸಂತೆಗೆ ಹೋಗ್ತಾರೆ, ಕಾಡು ಉತ್ಪನ್ನಗಳನ್ನು ಹಿಡ್ಕೊಂಡು ಹೋಗ್ತಾರೆ, ಜೇನು ಇರ್ಬೋದು, ಚಕ್ಕೆ ಇರ್ಬೋದು, ಇನ್ನೇನೇನೋ ಹಿಡ್ಕೊಂಡು ಹೋಗ್ತಾರೆ. ಹೋದವರನ್ನ ಪೊಲೀಸರು ಬೇರೆ ಬೇರೆ ರೀತಿಯಲ್ಲಿ ಅವರು ನಿಮ್ಗೆ ನಕ್ಸಲ್ ಸಂಪರ್ಕ ಇದೆ, ನೀವು ಕಾಡು ಉತ್ಪನ್ನಗಳನ್ನ ಅಕ್ರಮವಾಗಿ ಸಂಗ್ರಹಿಸಿ ಅಂತ ಹೇಳ್ಕೊಂಡು ತಗೊಂಡೋಗಿ ಜೈಲಿಗೆ ಹಾಕೋದು, ಪೊಲೀಸ್ ಲಾಕಪ್ ಅಲ್ಲಿ ಹಾಕೋದು, ಅಲ್ಲಿ ಓಡಿಯೋದು ಬಡಿಯೋದು ಮಾಡಿ ಇವರನ್ನು ಪಳಗಿಸುವಂತ ಪ್ರಯತ್ನಗಳನ್ನ ಮಾಡ್ತಾನೆ. ಇದನ್ನು ನೋಡಿ ಆಘಾತ ಆಗಿತ್ತು. ಆಮೇಲೆ ನಾವು ವಿಠಲನ ಜೊತೆ ಸಂಪರ್ಕ ಇಟ್ಕೊಂಡ್ವಿ, ಅಲ್ಲಿಯ ಮಾಹಿತಿ ಎಲ್ಲ ತಗೊಂಡು ಮಾಧ್ಯಮದ ಗೆಳೆಯರು ವರದಿಗಳನ್ನ ಮಾಡಿದ್ರೆ ನಾವು ಹೋರಾಟಗಳನ್ನ ರೂಪಿಸ್ಲಿಕ್ಕೆ ಆರಂಭ ಮಾಡಿದ್ವಿ, ಡೆಮಾಕ್ರೆಟಿಕ್ ಆಗಿ. ನಕ್ಸಲ್ ಚಳವಳಿ ಬೇರೆ, ಯಾವಾಗ್ಲೂ ಬರ್ತಾರೆ ಯಾವಾಗ್ಲೂ ಹೋಗ್ತಾರೆ ಯಾರೋ, ಆದ್ರೆ ನಾವು ಅಲ್ಲಿ ಇವರನ್ನ ಸೇರಿಸ್ಕೊಂಡು ಹೋರಾಟ ಎಲ್ಲ ಆರಂಭ ಮಾಡಿದಾಗ ಸರ್ಕಾರಕ್ಕೆ ಒಂದು ದೊಡ್ಡ ಇದಾಯ್ತು. ಇದರ ಹಿಂದೆ ಇರೋದು ವಿಠಲ, ಬೇರೆ ಯಾರು ಕೂಡ ಅಲ್ಲಿ ಕಾಲೇಜು ಹತ್ತಿದವರಲ್ಲ, ಯಾರು ಅಲ್ಲ, ಅವರಿಲ್ಲ. ಇವರಿಗೆಲ್ಲ ಮಾಹಿತಿ ಕೊಡೋದು, ಈ ಜನರನ್ನ ಸಂಘಟನೆ ಮಾಡ್ಲಿಕ್ಕೆ ಈ ಸಂಘಟನೆಯವರಿಗೆಲ್ಲ ಸಹಾಯ ಮಾಡ್ತಾ ಇರೋದು ವಿಠಲ. ಈ ಡೆಮಾಕ್ರೆಟಿಕ್ ಆದಂತ ಒಂದು ಚಳವಳಿ ಬಂದ್ರೆ ಕಷ್ಟ ಇದೆ. ನಕ್ಸಲ್ ಚಳವಳಿಯನ್ನ ಬಂದೂಕಿನ ಮೂಲಕ ಪೊಲೀಸರು ಹತ್ತಿಕ್ಬಹುದು. ಪ್ರಜಾಪ್ರಭುತ್ವವಾದಿ ಚಳವಳಿ ಎದ್ದು ಬಂದ್ರೆ ಅಲ್ಲಿ ಅವರದ್ದೇನಿದೆ, ಬಂಡವಾಳಶಾಹಿಗಳಿಗೆ ಅರಣ್ಯವನ್ನ ಹಸ್ತಾಂತರ ಮಾಡುವಂತ ಯೋಜನೆ ಕಲ್ಲು ಬೀಳತ್ತೆ ಅಂತ ಹೇಳಿ ವಿಠಲನನ್ನ ಟಾರ್ಗೆಟ್ ಮಾಡಿದ್ರು. ಟಾರ್ಗೆಟ್ ಮಾಡಿ ಆತನನ್ನ ಅವತ್ತು ನಕ್ಸಲ್ ಅಂತ ಹಣೆಪಟ್ಟಿ ಹಾಕಿ ದೇಶದ್ರೋಹಿ ಅಂತ ಮಾಡ್ಲಿಕ್ಕೆ ನೋಡಿದ್ರು. ಈತನ ತಂದೆ ಮಾತ್ರ ಅಲ್ಲದೆ ಈತನ ತಮ್ಮನನ್ನು ಕೂಡ ಆ ಕೇಸಲ್ಲಿ ಹಾಕಿದ್ರು. 3 ಜನರನ್ನು ಕೇಸಲ್ಲಿ ಹಾಕಿದ್ರು. ಆದ್ರೆ ನಮ್ಮ ಹೋರಾಟದಿಂದಾಗಿ ಆತನ ಚಾರ್ಜ್ ಶೀಟ್ ಅಲ್ಲಿ ಆತನ ಹೆಸರನ್ನ ಕೈ ಬಿಡಲಿಲ್ಲ. ಅಲ್ಲಿಂದ ನಾವು ಈ ಹೋರಾಟವನ್ನು ಆರಂಭ ಮಾಡಿದ್ದು, ಇವತ್ತು ಇಲ್ಲಿಗೆ ಬಂದು ತಲುಪಿದೆ. ಮೊದಲೇ ಗೊತ್ತಿದೆ ವಿಠಲ ಮಲೆಕುಡಿ ಅವರು, ಹೌದು. ಅವ್ರು ನಮ್ಗೆ ಅಂತ ಪ್ರಶ್ನೆಯಲ್ಲಿ ಮಾತಾಡ್ಲಿಕ್ಕೆ ಒಂದು ಕಾನ್ಫಿಡೆನ್ಸ್ ಬೇಕು. ಯಾಕೆಂದ್ರೆ ಹಾಕಿರುವಂತದ್ದು UAPA ಕಾಯ್ದೆ, ದೇಶದ್ರೋಹ, ಗೊತ್ತಾಯ್ತಲ್ಲ, ಅದೆಲ್ಲ ಇದಿತ್ತು. ಅದರಿಂದಾಗಿ ನಮ್ಗೆ ಮಾತಾಡ್ಲಿಕ್ಕೆ ನಮ್ಗೆ ಗೊತ್ತಿತ್ತು ವಿಠಲ ಹೇಗೆ ಅಂತ. ವಿಠಲ ನಮ್ಮ DYFI ಸಂಪರ್ಕದಲ್ಲಿದ್ದ. ನಾನು ಹಲವಾರು ಪುಸ್ತಕಗಳನ್ನ ಆತನಿಗೆ ಕೊಟ್ಟಿದ್ದೆ. ಈ ಚಾರ್ಜ್ ಶೀಟ್ ಅಲ್ಲಿ ಅವರು ನಕ್ಸಲ್ ನಂಟನ್ನ ಆರೋಪ ಹಾಕ್ಲಿಕ್ಕೆ, ದೇಶದ್ರೋಹದ ಆರೋಪ ಹಾಕ್ಲಿಕ್ಕೆ ಬಳಸಿರುವಂತ 38 ಐಟಮ್ಗಳಲ್ಲಿ ಒಂದು ನಾನು ಕೊಟ್ಟಿರೋ ಪುಸ್ತಕ ಭಗತ್ ಸಿಂಗ್. ಕುಲ್ದೀಪ್ ನಯ್ಯರ್ ಬರೆದಿರೋದು, ದೇಶ ಕಂಡ ಅತ್ಯುನ್ನತ ಪತ್ರಕರ್ತ, ನೆಹರು ಅವರಿಗೆ ಮಾಧ್ಯಮ ಸಲಹೆಗಾರಾಗಿದ್ದಂತ ಕುಲ್ದೀಪ್ ನಯ್ಯರ್ ಬರೆದಿದ್ದ ಇದು ಏನೋ ಭಗತ್ ಸಿಂಗ್ ಪುಸ್ತಕ. ಬಹುಶಃ ಅನುಪಮ ಅವರು ಅದನ್ನ ಕನ್ನಡಕ್ಕೆ ತಂದಿದ್ರು ಅಂತ ಅನಿಸ್ತದೆ. ಅನುಪಮ ಅವರಲ್ಲ, ಮೈಸೂರಿನ ಪತ್ರಕರ್ತರು, ಅವರ ಹೆಸರೇನಿದೆ, ಅವರು ಟ್ರಾನ್ಸ್ಲೇಟ್ ಮಾಡಿದಂತ ಪುಸ್ತಕ ನಾ ಕೊಟ್ಟಿದ್ದೆ. ನನಗೆ ಪರಿಚಯ ಇತ್ತು, ಡೆಮಾಕ್ರೆಟಿಕ್ ಆದ ಚರ್ಚೆಗಳನ್ನ ಮಾಡ್ತಾ ಇದ್ವಿ, ಏನಾದ್ರೂ ಮಾಡ್ಬೇಕು ಅಂತ ಇತ್ತು. ನನಗೆ ಬಹಳ ಚೆನ್ನಾಗಿ, ನಾನು ಅವಾಗ ಧೈರ್ಯದಲ್ಲಿ ಹೇಳಿದೆ, ವಿಠಲ ಮಲಕುಡಿಯ ನಕ್ಸಲೈಟ್ ಅಲ್ಲ, ಆತ DYFIನ ಸಂಪರ್ಕದಲ್ಲಿದ್ದ ಹುಡುಗ ಮತ್ತು ಬಹಳ ಪ್ರಜಾಪ್ರಭುತ್ವವಾದಿ. ಆತನ ನೀವು ಅನ್ಯಾಯದಿಂದ ಈ ಪ್ರಕರಣದಲ್ಲಿ ಸಿಲುಕಿಸಿದ್ದೀರಿ. ಭಗತ್ ಸಿಂಗ್ ಪುಸ್ತಕ ಆತನ ಕೈಯಲ್ಲಿ ಇರುವಂತಹದ್ದು ದೇಶದ್ರೋಹ ಅಂತಾದ್ರೆ ಆ ಪುಸ್ತಕ ಕೊಟ್ಟಿರುವಂತಹದ್ದು ನಾನು, ನೀವು ನನ್ನನ್ನು ಬಂಧಿಸಿ ನಾನು ಸವಾಲು ಹಾಕಿದ್ದೆ ಪೊಲೀಸರಿಗೆ, ಸರ್ಕಾರಕ್ಕೆ ಸವಾಲು ಹಾಕಿದ್ದೆ. ಭಗತ್ ಸಿಂಗ್ ಪುಸ್ತಕ ಹಿಡ್ಕೊಂಡಿರುವ ಆತ ನಕ್ಸಲೈಟ್ ಅಂತಾದ್ರೆ ಭಗತ್ ಸಿಂಗ್ ಪುಸ್ತಕ ಆತನಿಗೆ ಕೊಟ್ಟರೆ ನಾನು ನಕ್ಸಲೈಟ್ ಆಗಿ ಆಗ್ತೀನಿ. ಮತ್ತೆ ಆ ಪುಸ್ತಕ ಬರೆದಿರೋದು ಕುಲ್ದೀಪ್ ನಯ್ಯರ್, ಅವಾಗ ಇನ್ನು ಜೀವಂತ ಇದ್ರು, ಅವರು ಕೂಡ ನಕ್ಸಲೈಟ್ ಆಗ್ತಾರೆ, ದೇಶದ್ರೋಹಿ ಆಗ್ತಾರೆ ಅಂತ ಹೇಳಿದ್ರು.
ಈ ರೀತಿ ನಮ್ಮ ಹೋರಾಟ ಆರಂಭ ಆಯಿತು. ಮತ್ತು ಆ ಹೋರಾಟದಿಂದಾಗಿ ನಾವು ವಿಠಲನಿಗೆ ಮಾತ್ರ ನ್ಯಾಯ ಸಿಕ್ತು ಅಂತ ಅಲ್ಲ, ಅಲ್ಲಿಯ ಪೊಲೀಸ್ ದೌರ್ಜನ್ಯ ಗಣನೀಯವಾಗಿ ಕಡಿಮೆ ಆಯ್ತು. ಈಗ ಪೊಲೀಸರು ಬರೋದೇ ಅಪರೂಪ, ಫಾರೆಸ್ಟ್ ನವರು ಬರೋದೇ, ಇನ್ನೂ ಪೂರ್ಣ ನ್ಯಾಯ ಸಿಕ್ಕಿಲ್ಲ. ಆದ್ರೆ ಈ ದೌರ್ಜನ್ಯ, ಹೊಡೆಯೋದು, ಬಡಿಯೋದು, ಕೇಸ್ ಹಾಕೋದು ಇದೆಲ್ಲವೂ ಕೂಡ ನಂತರ ಕಡಿಮೆ ಆಯ್ತು. ಇದು ಈ ಹೋರಾಟದೊಂದು ಯಶಸ್ಸು. ವಿಠಲ ನೇರವಾಗಿ ಇದರ ಫಲಾನುಭವಿ ಆದ್ರೆ ಆ ಊರಿನವರ ಮೇಲೆ ಪೊಲೀಸರ ನಕ್ಸಲೈಟ್ ಹೆಸರಿನಲ್ಲಿ ಮಾಡ್ತಾ ಇದ್ದಂತ ದಬ್ಬಾಳಿಕೆ, ಸುಳ್ಳು ಕೇಸು, ಹೊಡೆತ, ಅವರ ಮನೆಯಲ್ಲಿದ್ದಂತ ಕುರಿ ಕೋಳಿಯನ್ನೆಲ್ಲ ಎತ್ಕೊಂಡು ಹೋಗುವಂತದ್ದು, ಎನ್ಎಫ್ನವರು ಇದನ್ನು ಮಾಡಿದ್ದಾರೆ. ನಾನು ನೇರವಾಗಿ ಹೇಳ್ತೀನಿ, ನಾನು ಚರ್ಚೆಗಿದ್ದೀನಿ ಪೊಲೀಸರ ಜೊತೆ. ಎನ್ಎಫ್ನವರು ಅದನ್ನು ಮಾಡಿದ್ರೆ, ಕೋಳಿ ಕುರಿ ಅವರ ಕಾಡುದು ಎಲ್ಲ ಎತ್ಕೊಂಡು ಸಾಕಿರುವಂತದ್ದು. ಅದನ್ನು ವಿಠಲ ಬೇಕಾದ್ರೆ ಅದನ್ನು ಅವರು ವಿವರಿಸಬಹುದು. ಇದೆಲ್ಲಕ್ಕೂ ಒಂದು ತಡೆ ಬಿತ್ತು. ಆದ್ರೆ ಇನ್ನೂ ಪೂರ್ಣ ನ್ಯಾಯ ಸಿಕ್ಕಿಲ್ಲ. ಇನ್ನೂ ಕೂಡ ಅವರು ಈ ನ್ಯಾಷನಲ್ ಪಾರ್ಕ್ ಇನ್ನೊಂದು ಆತಂಕದಲ್ಲಿದ್ದಾರೆ. ಫಾರೆಸ್ಟ್ ಇಲಾಖೆಯವರು ಅಲ್ಲಿ ಒಂದು ರಸ್ತೆ ಕೆಲಸ ಮಾಡಿದ್ರು, ಕೇಸ್ ಹಾಕುವಂತದ್ದು, ನೀವು ಮುಟ್ಟಬಾರ್ದು ಅಂತ ಹೇಳೋದು, ಇದೆಲ್ಲ ಈಗಲೂ ಇದೆ. ಆದ್ರೆ ನನಗೆ ಅಚ್ಚರಿ, ನಮ್ಮ ನಗರದಲ್ಲಿ ಕ್ರಿಮಿನಲ್ ಚಟುವಟಿಕೆ ಅವರ ಇವರ ಮೇಲೆ ಆಗ್ತಾ ಇದ್ದಂತ ಹೆಚ್ಚಿನ ದಾಳಿಗಳು ಅಲ್ಲಿ ಅಮಾಯಕರ ಮೇಲೆ ಆಗ್ತಾ ಇತ್ತು. ಅಲ್ಲಿ ಯಾವ ಸುದ್ದಿ ಕೂಡ ಹೊರ ಬರ್ತಾ ಇರ್ಲಿಲ್ಲ, ಯಾವ ಪತ್ರಿಕಾತ್ರಿಗೂ ಗೊತ್ತಿಲ್ಲದಂತ ಊರುಗಳು. ನೀವು ಇವರ ಮನೆ ತಲುಪಬೇಕು ಅಂತಾದ್ರೆ ಬೆಳ್ತಂಗಡಿಯಿಂದ 10-12 ಕಿಲೋಮೀಟರ್ ಬಸ್ಸಲ್ಲಿ ಹೋಗಿ ಅಲ್ಲಿ ಇಳಿದು 7 ಕಿಲೋಮೀಟರ್ ನಡ್ಕೊಂಡೆಲ್ಲ ಹೋಗ್ಬೇಕು. ಇವರ ಊರಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ, ಊರು ಎಂಟರ್ ಆಗುವಾಗ 4 ಕಿಲೋಮೀಟರ್ ನಡ್ಕೊಂಡು ಹೋಗಿ ಅಥವಾ ವಾಹನದಲ್ಲಿ ಹೋಗಿ ಅಲ್ಲಿಗೆ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿಂದ ಮತ್ತೆ ನಡ್ಕೊಂಡು ಹೋಗ್ಬೇಕು. ಆದ್ರೆ ಆ ಬಸ್ ಸ್ಟ್ಯಾಂಡ್ ಎಲ್ಲಿದೆ, ಅಲ್ಲಿಗೆ ಜೀವಮಾನದಲ್ಲಿ ಒಮ್ಮೆ ಬಸ್ಸೇ ಬಂದಿಲ್ಲ, ಅದ್ರ ಒಂದು ಬಸ್ ಸ್ಟ್ಯಾಂಡ್ ಇದೆ ಹಳಂಬ ಅನ್ನುವಂಥ ಪ್ರದೇಶದಲ್ಲಿ. ಇಂಥ ಒಂದು ವಿಚಿತ್ರವಾದಂತಹ ಒಂದು ಊರು ಮತ್ತು ತೀರಾ ಸಂಕಷ್ಟಕ್ಕೊಳಗಾಗಿದ್ದಂತಹ ಜನಸಮುದಾಯ. ಆದ್ರೆ ವಿಠಲ ಮಲಕುಡಿಯ ಬಂಧನ ಆದಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ತಾಲೂಕು ಸೇರ್ಕೊಂಡು ರಾಜ್ಯದಲ್ಲಿ ಯಾರೂ ಕೂಡ ಇವರ ಪರವಾಗಿ ಮಾತಾಡಲಿಲ್ಲ. ಒಬ್ಬ MLA ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರ ಅವತ್ತು ಮುಖ್ಯಮಂತ್ರಿ ಆಗಿದ್ರು ಸದಾನಂದ ಗೌಡರು, ನಮ್ಮ ಜಿಲ್ಲೆಯ ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಯಾವುದೇ ಪಕ್ಷದವರು ಕೂಡ ಇವರ ಪರವಾಗಿ ಮಾತಾಡಲಿಲ್ಲ. ಆದ್ರೆ ನಾವು ಮಾಡಿದಂತ ಹೋರಾಟದಿಂದ DYFI ಅಖಿಲ ಭಾರತ ಅಧ್ಯಕ್ಷರು ಅವತ್ತು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು CPM ನಿಂದ, MB ರಾಜೇಶ್, ಈಗ ಕೇರಳದ ಸ್ಪೀಕರ್. ಅವರು ಬಂದ್ರು ಇಲ್ಲಿಗೆ, ಪಾರ್ಲಿಮೆಂಟ್ ಜೈಲಿಗೆ ಹೋದ್ರು. ಆ ಮನೆಯಲ್ಲಿ ಇಬ್ಬರೇ, ತಾಯಿ ಮತ್ತು ತಂಗಿ ಇಬ್ಬರೇ, ತಮ್ಮ ಓಡಿ ಹೋಗಿದ್ದ, ತಾಯಿ ಮತ್ತು ತಂಗಿ ಇಬ್ಬರೇ ಬಾಕಿ ಆಗಿದ್ರು. ಅಲ್ಲಿ ಅವರಿಗೆ ಹೋಗಿ ಧೈರ್ಯ ಕೊಟ್ಟರು, ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ರು. ಪ್ರಕಾಶ್ ಕಾರಟ್ ಬಂದ್ರು. ಬಹುಶಃ ಇಲ್ಲಿಯ ಜನಪ್ರತಿನಿಧಿಗಳು ಆ ಧೈರ್ಯ ತೋರಿಸಿದ್ರು, ಯಾಕಂದ್ರೆ ಇವರು ವೋಟ್ ಬ್ಯಾಂಕ್ ಅಲ್ಲ, ಸಣ್ಣ ಸಮುದಾಯ ಇಂಥದ್ದಲ್ಲಿದೆ. ಆ ಸಂದರ್ಭದಲ್ಲಿ ನಾವು ಒಂದು ಈ ರೀತಿಯ ಒಂದು ನಮ್ಗೊಂದು ಪ್ರಾಕ್ಟೀಸ್ ಇದೆ, ನೊಂದವರ ಪರವಾಗಿ ನಿಲ್ಬೇಕು, ದೌರ್ಜನ್ಯಕ್ಕೊಳಗಾದವರ ಪರವಾಗಿ ನಿಲ್ಬೇಕು, ಅಸಮಾನತೆಯ ವಿರುದ್ಧ ನಿಲ್ಬೇಕು, ದೊಡ್ಡವರ ಪರವಾಗಿ ನಿಲ್ಲುವಂತದ್ದು ಹೆಗ್ಗಳಿಕೆ ಅಲ್ಲ ಅಂತ ಹೇಳ್ಕೊಂಡು ನಾವು ಇವರ ಪರವಾಗಿ ನಿಂತ್ವಿ. ನಮ್ಮ ಮೂವ್ಮೆಂಟು ಫೈಟ್ ಮಾಡ್ತು. ಅದರಿಂದಾಗಿ ಈ ವಿಷಯ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಯಿತು, ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಯಿತು. ಕೊನೆಗೆ ಇವತ್ತು ಈ ಮಟ್ಟದೊಂದು ರಿಸಲ್ಟ್ ಬಂದಿದೆ. ಅದರ ಜೊತೆ ನಮ್ಮ ನ್ಯಾಯವಾದಿಗಳು ದಿನೇಶ್ ಹೆಗ್ಡೆ ಅವರು ನಾವು ರಿಕ್ವೆಸ್ಟ್ ಮಾಡಿದಾಗ ತಕ್ಷಣ ಈ ವಿಷಯವನ್ನು ಕೇಸನ್ನು ಎತ್ಕೊಂಡ್ರು. ದುಡ್ಡಿನ ವಿಚಾರ ಯಾವತ್ತೂ ಮಾತಾಡಲಿಲ್ಲ. ಅದರ ಬದಲು ತಮ್ಮ ಜೇಬಿಂದ ದುಡ್ಡನ್ನು ಖರ್ಚು ಮಾಡಿ ಇದನ್ನು ತೀರಾ ತನ್ನ ಒಂದು ವೈಯಕ್ತಿಕ ಮನೆಯ ಒಬ್ಬ ಸಂಬಂಧಿಯ ಕೇಸು ಅನ್ನೋ ರೀತಿಯಲ್ಲಿ ನಡೆಸ್ಕೊಂಡು ಇವತ್ತು ಅವರು ನ್ಯಾಯ ಕೊಡಿಸಲು ಅವರು ದೊಡ್ಡ ಪಾತ್ರ ವಹಿಸಿದ್ದಾರೆ. ಹೈಕೋರ್ಟ್ ನಲ್ಲಿ ವಾದ ಮಾಡಲಿಕ್ಕೂ ಕೆಲವು ವಕೀಲರು ಸಹಾಯ ಮಾಡಿದ್ದಾರೆ. ಬೆಳ್ತಂಗಡಿಯಲ್ಲಿಯೂ ಕೂಡ ಶಿವಕುಮಾರ್ ಮತ್ತು ಇತರ ವಕೀಲರುಗಳು ಕೂಡ ಇದರಲ್ಲಿ ಹೋರಾಟದಲ್ಲಿ ಕೈ ಜೋಡಿಸಿದ್ದಾರೆ. ಒಟ್ಟು ಈ ಸಮಾಜದಲ್ಲಿ ಏನಾದರೂ ಅನ್ಯಾಯ ಆದಾಗ ನಾವು ಇದನ್ನು ಪ್ರತಿಭಟಿಸಬೇಕು, ಒಬ್ಬರಿಗೆ ಆದ ಅನ್ಯಾಯ ಕೂಡ ನಾವು ಪ್ರತಿಭಟಿಸಬೇಕಾದಂಥ ವಿಷಯ ಅಂತ ಮನೋಭಾವ ಇರುವಂಥ ವಕೀಲರುಗಳು, ಹೋರಾಟಗಾರರು, ಬೇರೆ ಬೇರೆ ಸಂಘಟನೆಗಳು ಇವರೆಲ್ಲ ಒಟ್ಟಾಗಿ ಮಾಡಿದಂಥ ಪ್ರಯತ್ನದಿಂದ ಇವತ್ತು ಈ ಒಂದು ಸಣ್ಣ ಒಂದು ಬೆಳಕು ನ್ಯಾಯಾಲಯದಲ್ಲಿ ಗೋಚರ ಆಗಿದೆ. ಓಕೆ ವೆರಿ ಬ್ಯೂಟಿಫುಲ್. ಒಂದು ಮಾತನ್ನ ಹೇಳಿದ್ರಿ, ದಮನಿತರ ಪರವಾಗಿ, ಶೋಷಿತರ ಪರವಾಗಿ ತಾವುಗಳು ಧ್ವನಿ ಎತ್ತೀರಾ ಅನ್ನುವಂಥದ್ದು. ಸೊ ಅದರ ಫಲ ಇದು, ಅದರ ಪ್ರತಿಫಲ ಇದು. ಈ ಒಂದು ವಿಚಾರಕ್ಕೆ ಹೆಮ್ಮೆ ಇದೆ. ಜೊತೆಗೆ ಮುನೀರ್ ಕಾಟಿಪಾಲ ಅವರು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಟ್ಟರು. ನಕ್ಸಲ್ ಚಟುವಟಿಕೆ, ನಕ್ಸಲ್ ನಂಟು ಆರೋಪ, ದೇಶದ್ರೋಹದ ಪ್ರಕರಣ ಅಂತ ಬಂದಾಗ ಏನೆಲ್ಲ ಮಾಡಿದ್ರು ಅನ್ನೋದ ಪ್ರಶ್ನೆ ಬರುತ್ತೆ, ತಮ್ಮಲ್ಲಿ ನೇರವಾಗಿ ಬರುತ್ತೆ. ಹಾಗಾದ್ರೆ ಏನಾದರೂ ಮಾಡಿರ್ಬೋದಲ್ವಾ ಇವರು? ಇಲ್ಲದಿದ್ರೆ ಏಕಾಏಕಿ ಪೊಲೀಸವರು ಯಾಕೆ ಇವರನ್ನ ಬಂಧನೆ ಮಾಡ್ತಾರೆ? ಯಾಕೆ ಇವರ ಮೇಲೆ ಆರೋಪ ಮಾಡ್ತಾರೆ? ಯಾಕೆ ಸರ್ಕಾರ ಮಾತಾಡಿಲ್ಲ? ಯಾಕೆ ಪೊಲೀಸ್ ಇಲಾಖೆಯವರು ನೆರವಿಗೆ ಬರಲಿಲ್ಲ? ಯಾಕೆ ಇವರ ಮೇಲೆ ಆರೋಪ ಮಾಡೋದು ಬರುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಇದರ ಬಗ್ಗೆ ಕೂಡ ನಾನು ಹೇಳ್ತೇನೆ. ನೇರವಾಗಿ ಇವರುಗಳು ನಕ್ಸಲ್ ನಂಟು ಇದೆ ಅಂತ ಬಂದಾಗ ಭಯಂಕರವಾಗಿರುವಂತಹ ಪವರ್ಫುಲ್ ವೆಪನ್ಗಳು ಇವರ ಜೊತೆ ಇರಬಹುದು ಅನ್ನುವಂತಹ ಡೌಟ್ಗಳು ತಮ್ಮಲ್ಲಿದ್ರೆ, ಇವರಲ್ಲಿ ಪೊಲೀಸರು ವಶಪಡಿಸಿಕೊಂಡಂತಹ ಪ್ರಮುಖವಾಗಿರುವಂತಹ ಅಂಶಗಳು ಯಾವುದಂತ ಹೇಳಿದ್ರೆ, ಇವರೊಂದು ಪ್ಯಾಂಪ್ಲೆಟ್ ಇತ್ತಂತೆ, ಬರಹ ಇತ್ತು, ಇವರು ಬರೆದಿರುವಂತಹ ಬರಹ. ಸೊ ಅದರಲ್ಲಿ ಇವರು ಪ್ಯಾಂಪ್ಲೆಟ್ ಅನ್ನ ಬರೆದು, ಅಂದ್ರೆ ಬರಹವನ್ನ ಬರೆದು ಪ್ಯಾಂಪ್ಲೆಟ್ ಅನ್ನ ಹಂಚ್ತಾ ಇದ್ರಂತೆ. ಸೊ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಗ್ರಾಸವಾಗಿತ್ತು. ಅದು ಏನು ಅನ್ನೋದು ಕೇಳಬೇಕು ಅವರಲ್ಲಿ, ಯಾತಕ್ಕೋಸ್ಕರ ಇದು ಚರ್ಚೆ ಗ್ರಾಸವಾಗಿತ್ತು, ಯಾತಕ್ಕೋಸ್ಕರ ಇದನ್ನ ಪೊಲೀಸರು ವಶಪಡಿಸಿಕೊಂಡ್ರು. ಜೊತೆಗೆ ಒಂದು ಬೈನಾಕ್ಯುಲರ್ ಇವರ ಜೊತೆ ಇತ್ತು. ಸೊ ಅದು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರಕರಣದಲ್ಲಿ ಬಳಕೆಗೆ ಬಂದಿತ್ತು, ವಿಚಾರಕ್ಕೆ ಬಂದಿತ್ತು. ಇನ್ನೊಂದು ಕಡೆ ಮುನೀರ್ ಕಾಟಿಪಾಳ ಅವರು ಹೇಳಿದಾಗೆ ಕುಲ್ದೀಪ್ ನಯ್ಯರ್ ಅವರು ಬರೆದಿರುವಂತಹ
ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರು, ಕ್ರಾಂತಿಕಾರಿಯಾಗಿರುವಂತಹ ಭಗತ್ ಸಿಂಗ್. ಸೊ ಇವರ ಒಂದು ಪುಸ್ತಕ ಇತ್ತು. ಈ ಪುಸ್ತಕವನ್ನ ಇವರು ಓದ್ತಾ ಇದ್ರು. ಈ ಪುಸ್ತಕ ಇವರ ಕೈಯಲ್ಲಿತ್ತು. ಇದು ವಿಚಾರಣೆಗೆ ಬಂದಿರುವಂಥದ್ದು. ಜೊತೆಗೆ ದಿನ ಬಳಕೆಯ ವಸ್ತುಗಳು, ಸಕ್ಕರೆ, ಚಾಹುಡಿ, ದಿನಸಿ ವಸ್ತುಗಳು, ಇದು ಕೂಡ ವಿಚಾರಣೆಗೆ ಬಂದಿತ್ತು. ಇದನ್ನೆಲ್ಲ ಪೊಲೀಸರು ವಶಪಡಿಸಿಕೊಂಡಿದ್ರು. ಇದೆಲ್ಲ ಆಧಾರದ ಮೇಲೆ ಇವರು ನಕ್ಸಲ್ ನಂಟಿದೆ ಇವರಿಗೆ ಅನ್ನುವಂತಹ ವಿಚಾರಕ್ಕೆ ಪೊಲೀಸ್ನವರು ಪ್ರಥಮ ಬಾರಿಗೆ ಏನೋ ಬಂದಿರಬಹುದು ಅನ್ನುವಂತಹ ವಿಚಾರ ಮಾತಾಡಬೇಕು. ಈ ಎಲ್ಲ ವಿಚಾರದ ಬಗ್ಗೆ ಇದು ಪ್ರಮುಖವಾಗಿರುವಂತಹ ಅಸ್ತ್ರಗಳು. ಒಂದು ಕುಲ್ದೀಪ್ ನಾಯರ್ ಬರೆದಂತಹ ಭಗತ್ ಸಿಂಗ್ ಪುಸ್ತಕ, ಧರ್ಮಸ್ಥಳದ ಜಾತ್ರೆಯಲ್ಲಿ ಖರೀದಿಸಿದಂತಹ ಆಟಿಕೆ, ಬೈನಾಕುಲರ್ ಅಲ್ವಾ, ಜೊತೆಗೆ ಕಾಮತ್ ಕಾಫಿ ಹುಡಿ, ಜೊತೆಗೆ 1/4 kg ಸಕ್ಕರೆ, 2 ಸ್ಟೀಲ್ ತಟ್ಟೆ, ಇದನ್ನ ಇಟ್ಟುಕೊಂಡು UAPA ಕಾಯ್ದೆ ಅಡಿಯಲ್ಲಿ ಆದಿವಾಸಿ ವಿದ್ಯಾರ್ಥಿ ಮೇಲೆ ದೇಶದ್ರೋಹ ಪ್ರಕರಣವನ್ನ ಹಾಕಿದ್ದಾರೆ ಅನ್ನುವಂಥದ್ದು ಮುನೀರ್ ಕಾಟಿಪಾಳ್ ಅವರು ಹೇಳಿದ್ದಾರೆ. ಸೊ ನಾನು ನೇರವಾಗಿ ಕೇಳಬೇಕು, ಇದೆಲ್ಲ ವಿಚಾರಗಳು ಪ್ರಮುಖವಾಗಿರುವಂತಹ ಅಸ್ತ್ರಗಳಾಗುತ್ತೆ. ಏನ್ ಸರ್, ಏನ್ ಕತೆ? ಅದೇ ಒಬ್ಬ ಬಡವನ ಮನೆಯಲ್ಲಿ ಏನೆಲ್ಲ ಇರ್ಬೋದು ಅಷ್ಟಿತ್ತು. ಒಂದು ಸಕ್ಕರೆ 100 ಗ್ರಾಮ್ ಇತ್ತು, ಚಾಹುಡಿ 100 ಗ್ರಾಮ್ ಇತ್ತು, ಅಷ್ಟೇ ಇತ್ತು. ಬಟ್ ಸಣ್ಣ ಸಣ್ಣ ಪಾತ್ರೆಗಳಿತ್ತು. ಅಲ್ಲಿ ಹೇಳ್ತಾರೆ ಚೆಂಬಿದೆ 2 ಇತ್ತು, ಅಲ್ಲಿ ಲೋಟ 1 ಇತ್ತು, ತಟ್ಟೆ 2 ಇತ್ತು, ಸಣ್ಣ ಚಾಕು ಇತ್ತು, ತರಕಾರಿ ಕಟ್ ಮಾಡುವಂತ ಚಾಕು ಇತ್ತು, ಮತ್ತೆ ಕಂಬಳಿ 3 ಇತ್ತು ಅಂತ ಹೇಳ್ತಾರೆ. ಅಷ್ಟು ಏನು 30 ನೀವು ವಸ್ತುಗಳನ್ನು ವಶಪಡಿಸಿಕೊಂಡಿದ್ದೀವಿ ಅಂತ ಹೇಳ್ತಾರೆ. ಅದೆಲ್ಲ ನಮ್ಮನೇಲಿ ಇತ್ತು. ಅದರ ಜೊತೆಗೆ ಈಗಾಗಲೇ ಹೇಳಿದಾಗೆ ನಮ್ಮ ಬೇಡಿಕೆಗಳನ್ನು ಬರೆದಿರ್ತಕ್ಕಂಥ ಒಂದು ಕೈಬರಹದಲ್ಲಿ ಬರೆದಂತ. ಬರ್ತೇನೆ ಸರ್, ಮಾತಾಡ್ತೇನೆ ಈ ಒಂದು ವಿಚಾರದ ಬಗ್ಗೆ ಮಾತಾಡ್ತೇನೆ. ಜೊತೆಗೆ ನಾನು ಜನರ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೂಡ ಸಂಗ್ರಹ ಮಾಡಬೇಕು. ಕರೆಗಳು ಬರ್ತಾ ಇದೆ, ನಾನು ಕರೆಗಳನ್ನು ಸ್ವೀಕಾರ ಮಾಡ್ತೇನೆ. ಯಾಕಂದ್ರೆ ಈ ಒಂದು ವಿಚಾರ ಸತ್ಯಮೇವ ಜಯತೆ ಅನ್ನೋದು ಕೇವಲ ನಾವುಗಳು ಮಾತಾಡುವಂತಹ ವಿಚಾರ ಅಲ್ಲ, ತಮ್ಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಖುಷಿ ಇದೆ. ಜೊತೆಗೆ ನಮಗೂ ಕೂಡ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದಾಗ ಅನೇಕ ಜನರು ಈ ಬಾರಿ ಸತ್ಯ ಗೆದ್ದಿದೆ ಅನ್ನುವಂಥದ್ದು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಪ್ರಕರಣದ ಬಗ್ಗೆ ಮಲೆಕುಡಿ ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ನೇರವಾಗಿ ಕರೆ ಮಾಡ್ಬೋದು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಪ್ರಥಮ ಕರೆ ನಾನು ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸುಕೇಶ್ ಪೂಜಾರಿ, ನಾರಾವಿಂದ ಸುಕೇಶ್ ಪೂಜಾರಿ ಅವರು. ಸುಕೇಶ್ ಪೂಜಾರಿ ಅಲ್ವಾ ಸರ್? ಎಸ್ ಸರ್, ಮಾತಾಡಿ ಸರ್. ಹಲೋ, ಮಾತಾಡಿ ಸರ್. ಕೇಳ್ತಾ ಇದೆಯಾ ಸರ್? ವಾಯ್ಸ್ ಬ್ರೇಕ್ ಆಗ್ತಿದೆ. ಕೇಳ್ತಾ ಇದೆಯಾ ಸರ್? ಈಗ ಕೇಳ್ತಾ ಇದೆಯಾ ಸರ್? ಓಕೆ. ದಯಮಾಡಿ ನೆಟ್ವರ್ಕ್ ಸಮಸ್ಯೆ ಇದೆಯಾ? ಓಕೆ, ತಾಂತ್ರಿಕವಾಗಿರುವಂಥ ಸಮಸ್ಯೆ ಇದೆ. ದಯಮಾಡಿ ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ. ಜೊತೆಗೆ ಕರೆ ಮಾಡಿದಾಗ ನೆಟ್ವರ್ಕ್ ಇರುವಂತಹ ಪ್ರದೇಶಗಳಿಗೆ ಹೋಗಿ ಕರೆ ಮಾಡಿ ದಯಮಾಡಿ. ಜೊತೆಗೆ ನಾನು ಮಾತಾಡ್ತಿದ್ವಿ ಸರ್, ವಿಠಲ ಮಲೆಕುಡಿ ಅವರು ಈ ಒಂದು ಪ್ಯಾಂಪ್ಲೆಟ್ ಬರಹ ಏನು ಬರೆದಿದ್ರಿ ಅಲ್ಲಿ, ಅಂಥದ್ದು ಕೂಡ ಯಾಕೆ ಇದು ಕೆಂಗಣ್ಣಿಗೆ ಗುರಿಯಾಗಿತ್ತು, ಅಂಥದ್ದು ಬರೆದಿದ್ದದ್ದು ಏನು? ಅಂದ್ರೆ ನಮ್ಮ ಊರಿನ ಬೇಡಿಕೆಗಳು ಬಹಳ ಸ್ಪಷ್ಟವಾಗಿ ಅದರಲ್ಲಿ ಬರೆದಿದ್ವಿ. 10 ಬೇಡಿಕೆಗಳನ್ನ ನಾವು ಅಲ್ಲಿ ಇಟ್ಟಿದ್ವಿ. ಅಂದ್ರೆ ನಾವು ಆಗ ಚುನಾವಣೆ ಇತ್ತು, ಆ ಸಂದರ್ಭದಲ್ಲಿ ನಾವು ಅದನ್ನ ಬರೆದಿದ್ವಿ. ನಮ್ಮ ಬೇಡಿಕೆಗಳನ್ನ ಈಡೇರಿಸದಿದ್ರೆ ನಾವು ಚುನಾವಣೆಯನ್ನು ಬಹಿಷ್ಕಾರ ಮಾಡಬೇಕಾಗಿ ಬರಬಹುದು. ಅದಕ್ಕೋಸ್ಕರ ಆ ಬೇಡಿಕೆಗಳನ್ನು ಏನು ನಾವು ಇಡ್ತಾ ಇದ್ದೀವಿ ಅದನ್ನ ಜನಪ್ರತಿನಿಧಿಗಳು, ಅಧಿಕಾರಿಗಳು ಪ್ರಥಮವಾಗಿ ನಮಗೆ ಈಡೇರಿಸಬೇಕು. ಆನಂತರ ಓಟ್ ಕೇಳಲಿಕ್ಕೆ ಬನ್ನಿ ಅನ್ನೋಂಥ ಬೇಡಿಕೆಗಳನ್ನ ಇಟ್ಟಿತ್ತು. ಅದರಲ್ಲಿ ಮುಖ್ಯವಾಗಿದ್ದಂಥದ್ದು ನಮ್ಮೂರಿಗೆ ರಸ್ತೆ ಕೊಡಿ, ನಮ್ಮೂರಿಗೆ ಕರೆಂಟ್ ಕೊಡಿ, ನಮ್ಮೂರಿಗೆ ರೇಷನ್. ನಮ್ಮ ತೀರಾ ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ತಿಂಗಳಿಗೆ ಒಂದೇ ಸಾರಿ ಬರೋದು, ಸಂಚಾರಿ ವಾಹನದಲ್ಲಿ ಅದು ಬರುತ್ತೆ. ಬೇರೆ ಕಡೆಯಲ್ಲಿ ತಿಂಗಳು ಪೂರ್ತಿ ಸಿಗುತ್ತೆ. ನಮ್ಮ ಅಂತ ಗ್ರಾಮೀಣ ಪ್ರದೇಶದಲ್ಲಿ ತಿಂಗಳಿಗೆ 1 ಸಾರಿ ಮಾತ್ರ ಸಿಗುತ್ತೆ ಅದು. ಅದನ್ನ 2 ಸಾರಿ, ತಿಂಗಳಿಗೆ 2 ಸಾರಿ ಬರುವಾಗೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ವಿ. ನಮ್ಮಲ್ಲೊಂದು ಕುತ್ಲೂರಿನಲ್ಲಿ ಆ ಕಾಡಿನಲ್ಲೂ ಕೂಡ ಒಂದು ಅಂಗನವಾಡಿ ಇದೆ. ಆ ಟೈಮಲ್ಲಿ ಕೂಡ 7 ಜನ ಮಕ್ಕಳು ಇದ್ರು ಅಲ್ಲಿ. ಆ ಅಂಗನವಾಡಿಗೆ ಹೋಗ್ತಾ ಇದ್ರು. ಅಲ್ಲಿಗೆ ಒಂದು ಶೌಚಾಲಯದ ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ಬರ್ದಿದ್ವಿ. ಅಲ್ಲಿಗೆ ಕಂಪೌಂಡ್ ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ಬರ್ದಿದ್ವಿ. ಹಾಗೆ ಅಲ್ಲಿ ಒಂದು ಆಶ್ರಮ ಶಾಲೆ ಇದೆ. ನಾವು ನಮ್ಮ ಮಕ್ಕಳನ್ನ ಅಲ್ಲೆಲ್ಲ ಓದಿಸ್ಬೇಕಂದ್ರೆ ಸುಮಾರು ಮನೆಯಿಂದ ಹೋಗಿ ಬರ್ಲಿಕ್ಕೆ ಆಗೋದಿಲ್ಲ, 8-10 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರ್ಲಿಕ್ಕೆ ಆಗಲ್ಲ. ಹಾಗಾಗಿ ಅಲ್ಲಿ ಕುತ್ಲೂರಿನಲ್ಲೇ ಒಂದು ಪ್ರದೇಶದಲ್ಲಿ ಆಶ್ರಮ ಶಾಲೆ ಇದೆ. ಅಲ್ಲಿ ಏನು ಅಧ್ಯಾಪಕರೆಲ್ಲ ಭಾಳ ಕಡಿಮೆ ಇದ್ರು. ಅದಕ್ಕೆ ಅಲ್ಲಿಗೂ ಕೂಡ ಒಂದು ಅಧ್ಯಾಪಕರನ್ನು ನೇಮಿಸಿಕೊಡಿ ಅಂತೇಳಿ ನಾವು
ಹೇಳಿದ್ವಿ. ಹಾಗೆ ಕಾಡುತ್ಪತ್ತಿಯನ್ನ ತಗೊಂಡು ಹೋಗುವಾಗ ಅರಣ್ಯ ಇಲಾಖೆ ತೊಂದರೆ ಮಾಡಬಾರದು, ಅಲ್ಲಿನ ಜನರಿಗೆ ಮೂಲಭೂತ ಹಕ್ಕುಗಳನ್ನ ಕೊಡಬೇಕು, ಜೊತೆಗೆ RTC ಹಕ್ಕುಪತ್ರಗಳೇನಿದೆ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇರುವಂಥದ್ದು ಅವರಿಗೆ ಹಕ್ಕುಪತ್ರಗಳನ್ನು ಕೊಡಬೇಕು, ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಏನೆಲ್ಲ ಸಾಧ್ಯತೆಗಳಿದೆಯೋ ಅದೆಲ್ಲವನ್ನು ಮಾಡಿಕೊಡ್ಬೇಕು ಅಂತ ಅದು ಬಹಳ ಸ್ಪಷ್ಟವಾಗಿ ಅದರಲ್ಲಿ ಬರುತ್ತೆ. ಧ್ವನಿ ಎತ್ತಿದ್ದು ಅವರು ತಾವು, ಹೌದು, ಧ್ವನಿ ಎತ್ತಿದ್ದು ತಮಗೆ ಮುಳುವಾಯ್ತು. ಹೌದು. ಓಕೆ, ಕೇವಲ ತಾವು ಕೇಳಿರೋದು ನೀರಿನ ವ್ಯವಸ್ಥೆ ಬೇಕು, ರಸ್ತೆ ಬೇಕು, ಸ್ಕೂಲ್ ಬೇಕು, ರೇಷನ್ ಬೇಕು, ಇದನ್ನ ಪ್ಯಾಂಪ್ಲೆಟ್ ಅಲ್ಲಿ ತಾವು ಬರೆದಿದ್ರಿ. ಅಂದ್ರೆ ಇದು ದೇಶದ್ರೋಹಕ್ಕೆ ತಿರುಗಿ ಹೋಯ್ತು ಅಲ್ವಾ? ಎಸ್, ವೆರಿ ಇಂಟ್ರೆಸ್ಟಿಂಗ್. ಇದು ಪ್ಯಾಂಪ್ಲೆಟ್ ಪ್ರಮುಖವಾಗಿರುವಂತಹ ವಿಚಾರಕ್ಕೆ ವಿಚಾರಣೆ ಬರುತ್ತೆ. ಯಾಕಂದ್ರೆ ಪ್ಯಾಂಪ್ಲೆಟ್ಗಳನ್ನ ಹಂಚ್ತಾ ಇದ್ರೆ ಅಂತ ಇವರು ಆ ಭಾಗದಲ್ಲಿ ಪ್ಯಾಂಪ್ಲೆಟ್ಗಳನ್ನ ಹಂಚ್ತಾ ಇದ್ದಾಗ ಏನೋ ಒಂದು ಬರ್ದಿರ್ಬೋದು ಅಥವಾ ಬರ್ದಿರುವಂಥದ್ದು ಇದನ್ನೇ ಸ್ಪಷ್ಟವಾಗಿ ಇದನ್ನ ಈಗಾಗಲೇ ಲಾಯರ್ ಕೂಡ ಹೇಳಿದ್ದಾರೆ. ಮಾತಾಡಬೇಕು ಅವ್ರ ಜೊತೆ ಕೂಡ. ಜೊತೆಗೆ ಈ ಬೈನಾಕ್ಯುಲರ್ ಹೇಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡುತ್ತೆ. ಧರ್ಮಸ್ಥಳದ ಜಾತ್ರೆಯಲ್ಲಿ ತಾವು ತೆಗೆದುಕೊಂಡಿದ್ರಂತೆ ಬೈನಾಕ್ಯುಲರ್. ಏನ್ ಕತೆ, ಎಲ್ಲಿ ತಗೊಂಡ್ರಿ, ಏನ್ ವಿಚಾರ ಇದು? ಅದೇ ಧರ್ಮಸ್ಥಳ ಲಕ್ಷ ದೀಪೋತ್ಸವ ಸಂದರ್ಭದಲ್ಲಿ ಅಲ್ಲಿ ಇವತ್ತು ಹೋದ್ರು ಅಂತ ಬೇಗನ ಖಂಡಿತ ಸಿಗುತ್ತೆ. ಬೇರೆ ಧರ್ಮಸ್ಥಳ ಅಂತಲ್ಲ, ಬೇರೆ ಎಲ್ಲ ಜಾತ್ರೆಯಲ್ಲಿ ಹೋದ್ರು ಅಂತ ಬೈನಾಕ್ಯುಲರ್ ಇವತ್ತಿಗೂ ಸಿಗುತ್ತೆ. ಮಂಗಳೂರಿನಲ್ಲೂ ಸಿಗ್ಬೋದು, ಅದು ಯಾವ್ದಾರ ಅಂಗಡಿಗೆ ಹೋದ್ರೆ ಇವತ್ತು ಸಿಗ್ಬೋದು. ಬಹುಶಃ ನನ್ನಲ್ಲಿತ್ತು ಅನ್ನೋ ಕಾರಣಕ್ಕೋಸ್ಕರ ದೇಶದ್ರೋಹ ಆಯ್ತು ಅದು. ಓಕೆ, ನಾನೇನು ದೊಡ್ಡ ಉಪಕರಣ ತಮ್ಮ ಜೊತೆಗೆ ಇರ್ಬೋದು ಅಂತ ಅನ್ಕೊಂಡೆ. ಬೈನಾಕ್ಯುಲರ್ ತಾವು ತೆಗೆದುಕೊಂಡಿದ್ರಿ. ಅಲ್ಲ, ಮಜಾ ಇರೋದಂದ್ರೆ ಬೈನಾಕ್ಯುಲರ್ ಅಲ್ಲಿ ಆಟಿಕೆ ಬೈನಾಕ್ಯುಲರ್ ನಾವು ಕೂಡ ಮಕ್ಕಳಿದ್ದಾಗ ಅದನ್ನು ನೋಡಿ ಆಸೆ ಪಡ್ತಾ ಇದ್ವಿ. ಒಂದ್ ತೆಕ್ಕೊಡಿಂದ ನಮ್ಮ ಅಪ್ಪನ ಹತ್ರನೋ ಅಥವಾ ಅಣ್ಣ ಅಕ್ಕನ ಹತ್ರನೆಲ್ಲ ಕೇಳ್ತಾ ಇದ್ವಿ ಅಥವಾ ಆಸೆ ಪಡ್ಕೊಂಡು ನೋಡ್ ಬರ್ತಾ ಇದ್ವಿ. ಸಾಮಾನ್ಯವಾಗಿ ಆ ಬೈನಾಕ್ಯುಲರ್ ಅಲ್ಲಿ ಕಮ್ಯುನಿಸ್ಟ್ ಪಕ್ಷದ ಚಿಹ್ನೆ ಇರ್ತದೆ, ಕತ್ತಿ ಸುತ್ತಿಗೆ ಇರ್ತದೆ, ಮೇಡ್ ಇನ್ ರಷ್ಯಾ ಅಂತ ಇರ್ತದೆ. ಆಟಿಕೆ ಈಗ ಹೋದ್ರೆ ಹಂಗೆ ಇರೋದು. ಇವರು ಹೆಂಗ್ ಕನೆಕ್ಟ್ ಮಾಡಿದ್ರು ಅಂದ್ರೆ ಅದೇನೋ ಬರೀ ಆಟಿಕೆ ಇದು, ಅದೇನು ಇಡೀ ಕಾಡಿನಲ್ಲಿ ಇದ್ ಮಾಡ್ಲಿಕ್ಕೆ ರಷ್ಯಾದ ಕಮ್ಯುನಿಸ್ಟ್ ಇದು ರಷ್ಯಾ ಅದು ಅಲ್ಲಿಂದ ನಕ್ಸಲ್ ಇದರಿಂದ ಬಂದಿರೋದು ಅನ್ನೋ ರೀತಿಯಲ್ಲಿ ಕತೆ ಕಟ್ಟಿದ್ರು. ಈಗಲೂ ಈ ಮಕ್ಕಳು ಅಲ್ಲಿಂದ ಖರೀದಿ ಮಾಡ್ತಾರೆ ಧರ್ಮಸ್ಥಳ ದೀಪೋತ್ಸವಕ್ಕೆ. ಎಷ್ಟು ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರೆ ಅದನ್ನ? ಅದೊಂದು 100 ಅದರಲ್ಲಿ ಇನ್ನೊಂದೇನಂದ್ರೆ ವಿಚಾರ, ಕೋರ್ಟ್ ಅಲ್ಲಿ ವಾದ ಮಾಡುವಾಗ ಇದು ಆಟಿಕೆ ಬೈನಾಕ್ಯುಲರ್ ಅಲ್ವಾ ಅಂತ ಕೇಳಿದಾಗ ನಮ್ಮ ವಕೀಲರು ಹೌದು ಅಂತ ಅದೇ ಪೊಲೀಸ್ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಇದು ಇರುವಂತಹದ್ದು ವಿಠಲ್ನ ಕೇಸಲ್ಲಿ. ಈಗ ಲಾಯರ್ ಬಂದ್ರೆ ಅದನ್ನ ವಕೀಲರು ವಿವರಿಸಬಹುದು. ಈ ಯಾವ್ದನ್ನು ಕೂಡ ನನ್ನ ವಸ್ತುಗಳಲ್ಲ ಅಂತ ಹೇಳಲೇ ಇಲ್ಲ ವಿಠಲ್, ಇದೆಲ್ಲ ನನ್ನದೇ ಅಂತ. 2 ಚೊಂಬು ಇರುವಂತದ್ದು, ಅತಿ ಬಡವರ ಮನೆಯಲ್ಲಿ ಮಾತ್ರ ಇಷ್ಟು 2 ಚೊಂಬು ಇರೋದು. ನಿಮ್ಮ ಮನೆಯಲ್ಲಿ ಎಷ್ಟು ತಟ್ಟೆ ಇರ್ಬೋದು, ಎಷ್ಟು ಲೋಟ ಇರ್ಬೋದು, ಎಷ್ಟು ಇವರ ಮನೆಯಲ್ಲಿ ಒಟ್ಟಿಗೆ 5 ಜನ ಇರೋದು. ಇವರಿಗೆ ಸ್ಟೀಲ್ ಇದು ತಟ್ಟೆ ಎಷ್ಟು ತಿಕ್ಕಿರೋದು 4, 5 ಜನ ಇರೋ ಮನೆಯಲ್ಲಿ ತಿಕ್ಕಿರೋ ತಟ್ಟೆ ಇದ್ದದ್ದು 4 ಎಲ್ಲವನ್ನ ಸೀಸ್ ಮಾಡಿದ್ದಾರೆ. ಇದೆಲ್ಲವನ್ನ ಕೇಳಿದ್ದಾರೆ, ನಮ್ದಲ್ಲ ಅಂತ ಹೇಳಿಲ್ಲ. ಕೊನೆಗೆ ಇದೇ ಪೊಲೀಸರು ಬೈನಾಕ್ಯುಲರ್ ಇಂದ ಹಿಡಿದು ಭಗತ್ ಸಿಂಗ್ ಪುಸ್ತಕದಿಂದ ಹಿಡಿದು ತಟ್ಟೆ ಲೋಟ ಇದು ಯಾವುದು ಕೂಡ ನಕ್ಸಲ್ ವಸ್ತುಗಳಲ್ಲ, ಕಾಪಿ ಪುಡಿ ಕಾಮತ್ ಕಾಪಿ ಪುಡಿ ಅಲ್ಲ ಅಂತ ಒಪ್ಕೊಂಡಿದ್ದಾರೆ. ವಿಚಿತ್ರ ಇರುವಂತಹದ್ದು, ಒಬ್ಬನನ್ನ ಮುಗಿಸ್ಬೇಕು ಅಂತಾದ್ರೆ ನಮ್ಮ ಈ ವ್ಯವಸ್ಥೆ, ನಮ್ಮ ಸರ್ಕಾರ, ನಮ್ಮ ಪ್ರಭುತ್ವ, ನಮ್ಮ ಪೊಲೀಸರು ಹೆಂಗೆ ಕತೆ ಕಟ್ತಾರೆ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ. ಒಂದು ಕಾಮತ್ ಕಾಪಿ ಪುಡಿ ಮನೆಯಲ್ಲಿದ್ರೆ ಅದು ನಕ್ಸಲ್ ಚಟುವಟಿಕೆ 50 ಗ್ರಾಮ್ 100 ಗ್ರಾಮ್. ನಮ್ಮ ಮನೆಯಲ್ಲೆಲ್ಲ ನಾವು ಈಗ ಒಂದು ತರುವಾಗ ಒಂದು 5 kg ಸಕ್ಕರೆ ತರ್ತೀವಿ, ತಿಂಗಳಿಗೊಮ್ಮೆ ರೇಷನ್ ತರುವಾಗ. ಇವರ ಪಾಪ ಇದಿಲ್ಲ, ವಾರಕ್ಕೊಮ್ಮೆ ಹೋಗ್ಬೇಕು. ನಮ್ಮ ತರ ಮನೆ ಮುಂದೆ ಅಂಗಡಿ ಇಲ್ಲ. ಆಶ್ರಮ ಶಾಲೆ ಅಂತ ಹೇಳಿದ್ರಲ್ಲ, ಅವ್ರ ಊರಲ್ಲಿ ಒಂದು ಶಾಲೆ ಇದೆ ಅಂದ್ರೆ ಇವರ ಮನೆಯಿಂದ ಅಲ್ಲಿಗೆ 10 ಕಿಲೋಮೀಟರ್ ಆಗತ್ತೆ. ಅಲ್ಲಿಗೆ ಮನೆ ಅಲ್ಲಿ ಮಕ್ಕಳು ಅಲ್ಲೇ ಕೂತ್ಕೊಂಡು ಕಲಿಯೋದು, ಅದಕ್ಕೆ ಆಶ್ರಮ ಶಾಲೆ ಅಂತ ಹೇಳೋದು, ಅದಕ್ಕೆ ಟೀಚರ್ ಕೊಡಿತ ಕೇಳಿರುವಂತವ್ರು. ಅವರೊಂದು ಈ 1/4 kg ಸಕ್ಕರೆ ಮನೆಯಲ್ಲಿ ಇಟ್ಟರೆ ಅದು ಅಪರಾಧ ಅಂತ ಹಿಂಗ್ ಕತೆ ಕಟ್ತಾರೆ ನೋಡಿ. 1/4 kg ಸಕ್ಕರೆ ಇಟ್ಕೊಂಡಿದ್ದೆ ಪ್ರಮುಖವಾಗಿ ಶೇಖರಣೆ ಮಾಡಿ ಕತೆ ಕಟ್ಟಿದ್ರು. ಇದು ನಮ್ಗೆ ಇರುವಂತ ಪ್ರಶ್ನೆ. ವಿಠಲನಿಗೇನೋ ನಾವು ಸಿಕ್ಕಿದ್ವಿ, ನಮ್ ಪರಿಚಯ ಇತ್ತು, ನಾವು ಮಾತಾಡಿದ್ವಿ, ಇಂಥ ವಕೀಲರು ಸಿಕ್ಕಿದ್ರು, ಒಳ್ಳೆ ಮಾಧ್ಯಮದ ಕೆಲವು ಮಿತ್ರರು ಸಿಕ್ಕಿದ್ರು, ಫೈಟ್ ಮಾಡಿದ್ರು. ಈ ರೀತಿ ಹೊರಗೆ ಬರುವಾಗ 10 ವರ್ಷ ನೀವು ಬಹುಶಃ UAPA ಕಾಯ್ದೆಯಲ್ಲಿ ಇತ್ತೀಚಿನ ವರ್ಷದಲ್ಲಿ ಜೈಲಿಗೆ ಹೋದವರು 4-5 ವರ್ಷ ಆದ್ರೆ ಯಾರು ಹೊರಗಡೆ ಬಂದಿಲ್ಲ, ಗೊತ್ತಾಯ್ತಲ್ಲ. ಆ ರೀತಿ 9-10 ವರ್ಷ ಜೈಲಲ್ಲಿ ಹೊರಗಡೆ ಬಂದ್ರೆ ಅವ್ರಿಗೆ ಏನು ಸಿಗುತ್ತೆ? ಮತ್ತೆ ಅವರ ಬದುಕೆ ಮುಗ್ದೋಗಿರುತ್ತೆ. ವಿಠಲನಿಗೆ ನಾವೆಲ್ಲ ನಿಂತು ಫೈಟ್ ಮಾಡಿದ್ದಕ್ಕೆ, ವಕೀಲರು ಫೈಟ್ ಮಾಡಿದ್ದಕ್ಕೆ ಕೋರ್ಟ್ ಹೋಗಿ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಕೊಡ್ತು. ಎಕ್ಸಾಮ್ ಬರ್ದ, ಡಿಗೆ ಸರ್ಟಿಫಿಕೇಟ್ ಸಿಕ್ತು. ಈಗ ಒಬ್ಬ ಮಾಧ್ಯಮ ಸಂಸ್ಥೆಯಲ್ಲಿ ಪತ್ರಕರ್ತರ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ಈ 10 ವರ್ಷದಲ್ಲಿ ಅವ್ರ ಜೀವನ ಮುಗ್ದು ಹೋಗ್ತಾ ಇತ್ತಲ್ಲ. ಅವರ ತಾಯಿ ಮತ್ತು ತಂಗಿಯ ಕಥೆ ಏನಾಗ್ತಾ ಇತ್ತು ಜೈಲಲ್ಲಿ ಬಾಕಿಯಾಗಿ. ಅಲ್ಲಿ ಹೋಗಿ ಯಾವ ರೀತಿಯಲ್ಲ ದೌರ್ಜನ್ಯ, ಮನೆಯಲ್ಲಿರೋ ಕುರಿ ಕೋಳಿ ಎತ್ಕೊಂಡು ಹೋಗುವಂತ ENFನವರು ಇವರನ್ನ ಯಾವ ರೀತಿ ಆಟ ಆಡಿಸಿರ್ಬೋದು. ಅದರಿಂದಾಗಿ ನಾವಿಲ್ಲಿ ಕೇಳುವಂತಹದ್ದು, ಜನ ಇಂಥ ಇದ್ರ ಬಗ್ಗೆ ಎಚ್ಚರ ವಹಿಸಬೇಕು. ಮತ್ತು ಸರ್ಕಾರ ಆಗಿರುವಂತ ತಪ್ಪುಗಳಿಗೆ ಇವತ್ತು ಪಶ್ಚಾತ್ತಾಪವನ್ನಾದ್ರೂ ತೋರಿಸಬೇಕು ಆದ್ರೆ ಜನಪ್ರತಿನಿಧಿಗಳಿಗೆ ಜವಾಬ್ದಾರಿ. ಸರ್ಕಾರ ಅಂದ್ರೆ ಯಾರು ಸರ್? ಸರ್ಕಾರ ಅಂದ್ರೆ ANF ಅಲ್ಲ, ಸರ್ಕಾರ ಅಂದ್ರೆ ಪೊಲೀಸರಲ್ಲ, ಸರ್ಕಾರ ಅಂದ್ರೆ ಮಿಲಿಟರಿ ಕೂಡ ಅಲ್ಲ. ಸರ್ಕಾರ ಅಂದ್ರೆ ಯಾರು? ಜನಪ್ರತಿನಿಧಿಗಳು. ನಾವು ಚುನಾವಣೆ ಮಾಡಿ ಕಲಿತರು, ಅವರೇ ಒಬ್ರು ಮಾತಾಡ್ಲಿಲ್ಲ. ಒಬ್ಬ ಅಷ್ಟು ದೊಡ್ಡ ಚರ್ಚೆ ಆಗ್ತಾ ಇತ್ತು.
ಪ್ರಕಾಶ್ ಕಾರಟ್ ಮಂಗಳೂರು ಜೈಲಿಗೆ ಬಂದಿದ್ರು, ಬೃಂದಾ ಕಾರಟ್ ಸದಾನಂದ ಗೌಡರ ಮನೆ ಮುಂದೆ ಧರಣಿ ಕೂತಿದ್ರು ಇವರ ತಾಯಿ ತಂಗಿಯರನ್ನ ಕರ್ಕೊಂಡೋಗಿ. ಆದ್ರೂ ಅಸೆಂಬ್ಲಿಯಲ್ಲಿ ಕರ್ನಾಟಕದಲ್ಲಿ ಒಬ್ಬ ಜನಪ್ರತಿನಿಧಿ ಪ್ರಶ್ನೆಯನ್ನು ಮಾತಾಡ್ಲಿಲ್ಲ ಅಂದ್ರೆ ಇಲ್ಲಿ ಬಡವರ ಕಥೆಗಳನ್ನ ಕೇಳಿ 4 ತಟ್ಟೆ ಇರುವಂತದ್ದು ಎಂತ ಮಂಗಳೂರು ನಗರದಲ್ಲಿ ಎಂತ ಮನೆಯಲ್ಲಿ ಹೋದ್ರು ಕೂಡ ಏನೇನೋ ಸಾಮಗ್ರಿ ಇರ್ತದೆ. ಇವರ ಊರಲ್ಲಿ ಕರೆಂಟೇ ಇಲ್ಲ. 4 ತಟ್ಟೆ, 2 ಚೊಂಬು, ಒಂದು ಸಣ್ಣ ಟಾರ್ಚು, ಅದು ಕೆಂಪು ಬಣ್ಣ ಇತ್ತಂತೆ, ಇನ್ನು ಒಂದು ಆಟಿಕೆ ಬೈನಾಕ್ಯುಲರ್, ಮತ್ತೆ ಇನ್ನು ಒಂದು ಭಗತ್ ಸಿಂಗ್ ಪುಸ್ತಕ, ಟೂತ್ ಪೇಸ್ಟ್, ಇದೆಲ್ಲ ಅಪರಾಧವಾಗಿ ಕಾಣ್ತಲ್ಲ. ನಾಗರಿಕ ಸಮಾಜ ಇಂಥದ್ರ ಬಗ್ಗೆ ಎಚ್ಚರ ಇದೆ. ಪ್ರಜಾಪ್ರಭುತ್ವ ಅಂತ ಇದೆ ನಮ್ಮಲ್ಲಿ, ಹೌದು, ನಮ್ಮ ಪ್ರಜಾಪ್ರಭುತ್ವ ಇದ್ದದಕ್ಕೆ ಬಿಡುಗಡೆ ಆಯ್ತು, ಮಾತಾಡ್ತಾ ಇದೀವಿ. ಆದ್ರೆ ಪ್ರಜಾಪ್ರಭುತ್ವದ ಮರೆಯಲ್ಲಿ ನಡೆಯುವಂತ ಕ್ರೌರ್ಯ, ಸರ್ವಾಧಿಕಾರ ಹೆಂಗಿರುತ್ತೆ ಅನ್ನುವಂಥದ್ದಕ್ಕೆ ಈ ಪ್ರಕರಣ ಒಂದು ಉದಾಹರಣೆ. ಅದರಿಂದಾಗಿ ಜನ ಈ ಕುರಿತು ಅವೇರ್ನೆಸ್ ಇರಬೇಕು. ಯಾಕಂದ್ರೆ ಇವತ್ತು ದೂರದಲ್ಲಿ ನೋಡುವವರಿಗೆ ಇರಬಹುದು ಸಂಪರ್ಕ, ಆವಾಗ ವೆಸ್ಟರ್ನ್ ಘಾಟ್ ಅಲ್ಲಿ ನಕ್ಸಲೈಟರ್ ಇದ್ರು ಅನ್ನೋ ರೀತಿಯಲ್ಲಿ ಅನಿಸ್ಬೋದು. ನಾಳೆ ನಿಮ್ಗೆ ಇದಾದ್ರೆ ನಾಳೆ ನಿಮ್ಗೂ ಇದನ್ನ ಮಾಡ್ಬೋದಲ್ಲ, ಯಾರಿಗೆ ಬೇಕಾದ್ರೂ ಮಾಡ್ಬೋದು. ಅದರಿಂದಾಗಿ ಈ ಹಿನ್ನೆಲೆಯಲ್ಲಿ ನಾವು ಈ ಪ್ರಕರಣದ ಗಂಭೀರತೆಯನ್ನು ನೋಡಬೇಕು ಅನ್ನುವಂಥದ್ದನ್ನು. ಜೊತೆಗೆ ಮುನೀರ್ ಕಾಟಿಪಾಳ್ ಅವರೇ, ಈ ಸಂದರ್ಭ ತಾವು ಈ ಪ್ರಕರಣದ ಬಗ್ಗೆ ಎಷ್ಟೇ ಇಟ್ಕೊಳ್ಳಿ, ನಾವು ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು. ತಾವು ಹೇಳಿದ್ರಿ ಒಂದು ಯಾರು ಬರಲ್ಲ ಈ ಪ್ರಕರಣದ ಮೇಲೆ ಸಿಕ್ಕಿದ ಮೇಲೆ 3-4 ವರ್ಷದಿಂದ ಅವ್ರ ಚಾನ್ಸೇ ಇಲ್ಲ ಬರೋದಕ್ಕೆ. ಜೊತೆಗೆ ಇವರನ್ನು ಮೆಚ್ಚಬೇಕು, ಮಾನಸಿಕವಾಗಿರುವಂತಹ ಧೈರ್ಯ, ಇವರ ಮಾನಸಿಕವಾಗಿರೋ ಧೈರ್ಯವನ್ನು ನಾವು ಮೆಚ್ಚಲೇಬೇಕು ಈ ಒಂದು ವಿಚಾರದಲ್ಲಿ. ಎಸ್, 100% ಅದು ಕಾಡುತ್ತೆ, ಬಿ ಸ್ಟ್ರಾಂಗ್ ಅನ್ನುವಂಥದ್ದು. ಎಸ್, ಬರ್ತೇನೆ, ಮಾತಾಡ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಜರಟ್ ಅವರ್ಸ್ ಮಾತಾಡುದು. ನಮಸ್ತೆ ಸರ್, ನಮಸ್ತೆ ಜರಟ್ ಅವರೇ, ಮಾತಾಡಿ ಸರ್. ಮೊದಲನೇದಾಗಿ ನಾನು ವಿಠ್ಠಲ ಮಲೆಕುಡಿ ಅವರಿಗೆ, ಮುನೀರ್ ಕಾಟಿಬಳ್ಳರ್ ಅವರಿಗೆ, ಅವರ ಸಂಗಡಿಗರಿಗೆ ಮತ್ತೆ ದಿನೇಶ್ ಉಳಿಪಾಡಿ ಅವರಿಗೆ ನಾನು ಇವತ್ತು ನಾನು ಕಂಗ್ರಾಚ್ಯುಲೇಷನ್ ಹೇಳ್ತೇನೆ. ಯಾಕೆ ಹೇಳಿದರೆ ಇದು 9 ವರ್ಷದ ಒಂದು ಯುದ್ಧ ಅವರು ಗೆದ್ದಿದ್ದಾರೆ. ನಾನು ಇವತ್ತು ಏನ್ ಹೇಳುದು ಹೇಳಿದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತೇಳಿ ನಾವು ಕರೀತೇವೆ. ಹಲೋ, ಹೇಳಿ ಸರ್, ಕೇಳ್ತಾ ಇದೆ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತೇಳಿ ನಾವು ಇವತ್ತು ಏನೋ ಹೇಳ್ತಾ ಇದ್ದೇವೆ, ಅದು ಇವತ್ತು ಪ್ರಜಾಪ್ರಭುತ್ವದ ಅವಸ್ಥೆ ಆಗಿದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೀಗಾಗಿದೆ ಅಂತ ಹೇಳಿದ್ದಾರೆ. ಇದರಲ್ಲಿ ನಾನು ಯಾವ ಪಕ್ಷಕ್ಕೆ ಅಂತ ಹೇಳುವುದಲ್ಲ, ಕಾಂಗ್ರೆಸ್ ಸರ್ಕಾರ ಇರುವಾಗ ಕೂಡ ಇವರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಇದು ಈಗ ಆ 30 ವಸ್ತುಗಳು ಏನೋ ಹೇಳಿದರು ಮುನೀರ್ ಕಾಟಿಬಳ್ಳರ್ ಅವರು. ನಾನು ಅಬಕಾರಿ ಡಿಪಾರ್ಟ್ಮೆಂಟ್ ಇದು ಕೆಲವು ಕೇಸ್ಗಳನ್ನು ನೋಡಿದ್ದೇನೆ. ಅದರ ಸಂಬಂಧದಿಂದ ನನ್ಗೆ ಕೆಲಸದಿತ್ತು, ನಾನು ಕೆಲಸ ಮಾಡ್ಕೊಂಡಿದ್ದೆ. ಅಲ್ಲಿ ಯಾವ ರೀತಿಯಲ್ಲಿ ವಸ್ತುಗಳನ್ನು ಬದಲಾಯಿಸ್ತಾರೆ, ಇಲ್ಲದ ವಸ್ತುಗಳನ್ನು ಹೇಗೆ ಪೊಲೀಸ್ನವರು ತಂದಿಡ್ತಾರೆ ಅಂತೇಳಿ ನನಗೆ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ನನಗೆ ಮಾಹಿತಿ ಉಂಟು. ಆದ ಕಾರಣ ಇವರ ಮೇಲೆ ಒಂದು ಕೇಸ್ ಆಗ್ಬೇಕಾದ್ರೆ ಯಾವ ರೀತಿಯ ವಸ್ತುಗಳನ್ನೆಲ್ಲ ತಂದು ಒಂದು ಡೂಪ್ಲಿಕೇಟ್ ಕೇಸ್ ಸೆಟ್ಟಿಂಗ್ ಅಂತ ಹೇಳ್ತಾರೆ. ನಾನು ಇವತ್ತು ಹೇಳುದು ಮುನೀರ್ ಕಾಟಿಬಳ್ಳ ಮತ್ತೆ ಅವರ ಗ್ರೂಪ್ನವರಿಗೆ ಒಂದು 10 ಕೋಟಿ ರೂಪಾಯಿಗೆ ಪರಿಹಾರ ಗವರ್ಮೆಂಟ್ ಹತ್ರ ಒಂದು ಇದು ಮಾನನಷ್ಟ ಮೊಕದ್ದಮೆ ಹೂಡ್ಬೇಕು. ಇವತ್ತು ಈ ಎಂತ ಒಂದು ಯುವಕನ ಒಂದು ಭವಿಷ್ಯವನ್ನು ಹಾಳು ಮಾಡಿ ಕೈಗೋಲ ಕಟ್ಟಿ ಅವರಿಗೆ ಪರೀಕ್ಷೆ ಬರೆಸಿದ್ದಾರೆ. ಕಾಲಿಗೆ ಸಂಕಟ ಹಾಕಿದ್ರು ತೊಂದರೆ ಇಲ್ಲ, ಕೈಗೆ ಒಂದು ಬಳೆ ರೂಪದಲ್ಲಿ ಹಾಕಿ ಒಂದು ಪರೀಕ್ಷೆ ಬರೆಯುವುದು ಹೇಳಿದರೆ ಇದು ಯಾವ ರೀತಿಯ ಮಾನವೀಯತೆ, ಇದು ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳಿ ನಾನು ಇವತ್ತು ಸವಾಲ್ ಮಾಡ್ತೇನೆ. ಅದರ ಜೊತೆಯಲ್ಲಿ ಇವತ್ತು ವಸ್ತುಗಳು ನಾನು ಪೊಲೀಸ್ ತಂದಿರುವ ಬಗ್ಗೆ ಒಂದು ಹೇಳಿದೆ. ಈ ಬೆಂದೂರುವೆಲ್ಲಲ್ಲಿ ಒಂದು ಬ್ಯೂಟಿ ಪಾರ್ಲರ್ ರೇಡ್ ಆದದ್ದು, ಕಾಂಡಮ್ಸ್ ಅನ್ನು ಡ್ರವರ್ ಅಲ್ಲಿ ಹಾಕಿದ್ದು ಆ ಸಿಸಿ ಕ್ಯಾಮರಾದಲ್ಲಿ ಅವತ್ತು ಸಿಕ್ಕಿದೆ. ಆದ ಕಾರಣ ಈ ಟಾಯ್ ಇದು ಯಾವ್ದು ಬೈನಾಕುಲರ್ಸ್ಗೋಸ್ಕರ ಈ ರೀತಿಯ ಹರಾಸ್ಮೆಂಟ್ ಮಾಡಿ, ಹಾಗಾದ್ರೆ ವೀರಪ್ಪನ್ ರವರಿಗೆ 20 ವರ್ಷ ಕಾಡಲ್ಲಿ ಒಂದು ದೊರೆಯಾಗಿ ಅವನನ್ನು ಅಲ್ಲಿ ಮೆರೆಯಲಿಕ್ಕೆ ಬಿಟ್ರು. ಅದಕ್ಕೆ ಯಾಕೆ ಹೇಳಿದರೆ 2 ಕಡೆಯಿಂದ ರಾಜಕೀಯದ ಸಪೋರ್ಟ್. ಆದರೆ ವಿಠ್ಠಲ ಮಲೆಗುಡಿ ಅಂತ ಒಂದು ಏನು ತಪ್ಪು ಮಾಡದ ವ್ಯಕ್ತಿಗೆ 9 ವರ್ಷ ಶಿಕ್ಷೆ ಕೊಡುವುದು ಹೇಳಿದರೆ ಇಲ್ಲಿ ನಾವು ಯಾವ ಸ್ವಾತಂತ್ರ್ಯ ದೇಶದಲ್ಲಿ ಇದ್ದೇವೆ, ಯಾವ ರೀತಿಯ ನಮ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ದೇವರೇ ಬಲ್ಲ. ನಾನು ದಯಮಾಡಿ ಇವತ್ತು ವಿಠ್ಠಲ್ ಮಲೆಗುಡಿ ಅವರಿಗೆ ಯಾರೆಲ್ಲ ಸಹಾಯ ಮಾಡಿದಾರೆ ಹತ್ರ ಒಂದು ಬೇಡಿಕೊಳ್ತೇನೆ, ಸರ್ಕಾರಕ್ಕೆ 10 ಕೋಟಿ ರೂಪಾಯಿ ಒಂದು ಮಾನನಷ್ಟ ಕೇಸನ್ನು ಇವರ ಮೇಲೆ ದಾಖಲಿಸಬೇಕು. ಯಾಕೆ ಹೇಳಿದರೆ ಇದು ಮನುಷ್ಯತ್ವಕ್ಕೆ ವಿರೋಧವಾದ ಒಂದು ಕ್ರಿಯೆ ಅಂತೇಳಿ ನಾನು ಹೇಳುದು. ಮತ್ತೆ ಪಾಪ ವಿಠ್ಠಲ ಮಲೆಗುಡಿ ಅವರು ದೇವರ ಆಶೀರ್ವಾದ ಕೊಡಲಿ. ಅದೇ ರೀತಿ ಕಾರ್ಯಕ್ರಮ ಮಾಡಿದ ನಮ್ಮ ಕೂಡ ಚಾನೆಲ್ ಮತ್ತೆ ನಿತಿನ್ ನಿಮ್ಗೂ ಕೂಡ ದೇವರು ಆಶೀರ್ವಾದ ಕೊಡ್ಲಿ ಅಂತೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಜೆರಲ್ಟ್ ಅವರೇ. ಒಂದು ಮಾನನಷ್ಟದ ವಿಚಾರವನ್ನ ತಾವು ಹೇಳಿದ್ರಿ. ಲಾಯರ್ ಅವರು ಇದ್ದಿದ್ರೆ ನಾನು ಕೇಳಬಹುದಿತ್ತು ಈ ಒಂದು ಪ್ರಶ್ನೆಯನ್ನು ಅವರಲ್ಲೇ. ಜೊತೆಗೆ ತಾವು ಹೇಳಿರುವಂತಹ ವಿಚಾರ, ಎಸ್, ಮಲೆಗುಡಿ ಅವರು ಅವರ ವಿಲ್ ಪವರ್ ಅನ್ನ ನಾವು ಮೆಚ್ಚಲೇಬೇಕಾಗುತ್ತೆ. ಅವರ ಆ ಒಂದು ದೃಢತೆ, ಆ ಒಂದು ಸಮರ್ಥವಾಗಿ ಎದುರಿಸಿದಂತಹ ವಿಚಾರ, ಈಗಲೂ ಕೂಡ ಅವರ ಮಾತನಾಡುವುದರಲ್ಲಿ ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ವಾ. ಜೊತೆಗೆ ಆಗಿರುವಂತಹ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿರುವಂತಹ ಆ ಒಂದು ವಿಲ್ ಪವರ್ ಇದೆಯಲ್ಲ, ಅಮೇಝಿಂಗ್. ಇದು ಯುವಕರಲ್ಲಿ ಇರಬೇಕಾಗಿರುವಂತಹ ವಿಚಾರ. ಜೊತೆಗೆ ಒಂದು ವಿಚಾರ, ಅನೇಕ ಜನರಿಗೆ ಗೊತ್ತಿಲ್ಲದೆ ಇರಬಹುದು ಈ ಒಂದು ವಿಚಾರ. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪರೀಕ್ಷೆಯನ್ನ ಬರೀತಾರೆ ಮಲೆಕುಡಿ ಅವರು. ಯಾವ ರೀತಿ ಅಂತ ಹೇಳಿದ್ರೆ ಕೈಗೆ ಕೋಳ ಹಾಕಿ ಪರೀಕ್ಷೆಯನ್ನ ಬರೆಯುವಂತಹ ಪರಿಸ್ಥಿತಿ ಇವರಿಗೆ ಬರುತ್ತೆ.
ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಪರೀಕ್ಷೆಯನ್ನ ಕೈಗೆ ಕೋಳ ಹಾಕಿ ಬರೆದಿರುವಂತಹ ವಿಠಲ ಮಲೆಕುಡಿ ಅವರು. ಏನಾಗಿದೆ ಈಗ ಕತೆ? ಈ ಒಂದು ವಿಚಾರಕ್ಕೆ ಮುನೀರ್ ಕಾಟಿಪಾಳ್ ಅವರು ತಾವು ಹೇಳಿದಿರಾ, ಜನಪ್ರತಿನಿಧಿ ಯಾರಾದ್ರೂ ಒಬ್ರು ಸರ್ಕಾರದ ಜನಪ್ರತಿನಿಧಿ ಈ ಬಗ್ಗೆ ಮಾತನಾಡಬೇಕಾಗಿತ್ತು ಅನ್ನೋಂಥದ್ದು. ಬೇರೆ ಯಾವುದೇ ವಿಚಾರದ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತಾ ಇಲ್ಲ. ಆದರೆ ಇಲ್ಲಿ ಅತಿ ಸೂಕ್ಷ್ಮವಾಗಿರುವಂತಹ ವಿಚಾರ, ಒಬ್ಬ ವಿದ್ಯಾರ್ಥಿಯಾಗಿ ಆತ ಬರೆದಿರುವಂತಹ ಪರೀಕ್ಷೆ ಯಾವ ಪರಿಸ್ಥಿತಿಯಲ್ಲಿ ಬರೆದಿದ್ದಾರೆ ಅವರು ಅನ್ನುವಂಥ ಪರೀಕ್ಷೆ, ಕೈಗೆ ಕೋಳ ಹಾಕಿ ಬರೆದಿರುವಂತಹ ಪರೀಕ್ಷೆ, ಒಂದು ಮಾನವೀಯತೆಗೆ ಮನುಷ್ಯತ್ವಕ್ಕೆ ಬೆಲೆ ಇಲ್ವಂತ ಪ್ರಶ್ನೆ ಬರುತ್ತೆ. ಇಷ್ಟು ಜನರು ಸರ್ಕಾರ ಇದೆ, ಇಷ್ಟು ಜನರ ಜನಪ್ರತಿನಿಧಿಗಳಿದ್ದೀರಾ, ಒಬ್ಬನೇ ಒಬ್ಬ ಮಾತಾಡಿದ್ದೀರಾ? ವಿದ್ಯಾರ್ಥಿ ಯುವ ಸಮೂಹ ಭಾಷಣ ಬಿಗಿವರು ಅನೇಕ ಜನರು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಆದರೆ ಈತ ಪರೀಕ್ಷೆ ಬರೆದಿರುವಂಥದ್ದು ಕೈಗೆ ಕೋಳ ಹಾಕಿಕೊಂಡು ಆತನಿಗಾದಂತಹ ಅವಮಾನ ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅನ್ನುವಂಥದ್ದು. ಸಣ್ಣ ಮಾತು ಯಾವನ ಒಬ್ಬರ ಬಾಯಿಂದ್ರೂ ಕೂಡ ಬರಲಿಲ್ಲ. ನಿಜವಾಗ್ಲೂ ಕೂಡ ಬೇಸರ ತರುವಂತಹ ವಿಚಾರ. ಇದು ಜನತೆಗೆ ತಿಳಿಬೇಕು, ಪ್ರತಿಯೊಬ್ಬ ಜನಸಾಮಾನ್ಯನಿಗೆ ಅರ್ಥ ಆಗಬೇಕು. ಅದಕ್ಕೋಸ್ಕರ ನಾನು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಕೈಗೆ ಕೋಳ ಹಾಕಿಕೊಂಡು ಎಕ್ಸಾಮ್ ಬರೆದಿದ್ದಂತಹ ವಿಠಲ ಮಲೆಕುಡಿ ಇತರರು ಆಗ್ತಾ ಇದ್ರೆ, ಇತರ ಯಾವುದೇ ಒಬ್ಬ ಯುವಕ ಆಗ್ತಾ ಇದ್ರೆ ಆತನ ಪರಿಸ್ಥಿತಿ ಮಾನಸಿಕವಾಗಿ, ಸಮಾಜ ಆತನ ನೋಡುವಂತಹ ವಿಧಾನ, ಜೊತೆಗೆ ಆತನ ಒಂದು ಮಾನಸಿಕ ಕುಗ್ಗಿಸುವಂತಹ ವಿಧಾನ, ಆತ ಏನಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಿದೆ ಎಲ್ಲರಿಗೂ ಕೂಡ. ಆದರೆ ವಿಠಲ ಮಲೆಕುಡಿ ಇರುವಂಥದ್ದು ಇಲ್ಲಿ ಒಬ್ಬರೇ ಒಬ್ಬರ ಜನಪ್ರತಿನಿಧಿಗೆ ಕನ್ಸರ್ನ್ ಇಲ್ಲ, ಮಾನವೀಯತೆ ಇಲ್ಲ, ಮನುಷ್ಯತ್ವ ಇಲ್ಲ. ಇದು ಸದ್ಯದ ಪರಿಸ್ಥಿತಿ. ಎಸ್ ವಿಠಲ ಮಲೆಕುಡಿಯವರು ಈ ಒಂದು ವಿಚಾರವನ್ನು ಕೈಗೆ ಕೋಳ ಹಾಕಿ ಯೂನಿವರ್ಸಿಟಿಯಲ್ಲಿ ಪರೀಕ್ಷೆಯನ್ನ ಬರೆದಿದ್ರಿ, ಈ ಒಂದು ವಿಚಾರವನ್ನು ಒಂದು ಸ್ವಲ್ಪ ಪ್ರಸ್ತಾಪ ಮಾಡಿ. ಹೌದು, ನಾನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಲಿತಾ ಇದ್ದೆ, ಸೆಕೆಂಡ್ ಸೆಮಿಸ್ಟರ್ ಆವಾಗ ಬರೆದ ಇತ್ತು. ಆ ಸಂದರ್ಭದಲ್ಲಿ ನಾನು ಜೈಲಲ್ಲೇ ಇದ್ದೆ, ಮಂಗಳೂರು ಸಬ್ ಜೈಲಿನಲ್ಲಿ. ಆ ಸಂದರ್ಭದಲ್ಲಿ ನನ್ನನ್ನು ಮಂಗಳೂರಿಂದ ಜೈಲಿಂದ ಪ್ರತಿದಿನ ಎಕ್ಸಾಮ್ ಇರುವಂಥ ಪ್ರತಿದಿನ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ರು. ಜೈಲಿಂದಲೇ ನನಗೆ ಕೈಗೆ ಬೇಡಿ ಹಾಕ್ತಾ ಇದ್ರು. ಆ ದಿನ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ಪರೀಕ್ಷೆ ಇತ್ತು. ಆ ಸಂದರ್ಭದಲ್ಲೂ ಕೂಡ ನನ್ನ ಕೈಗೆ ಬೇಡಿ ಹಾಕೊಂಡೆ. ಸುಮಾರು 5 kg ವರೆಗೆ ಇರುತ್ತೆ, ಅದು ತುಂಬ ಉದ್ದ ಇತ್ತು. ಅಷ್ಟು ಹಾಕಿದ್ರು. ಮಂಗಳೂರು ವಿಶ್ವವಿದ್ಯಾಲಯದ ಒಳಗಡೆ ಮತ್ತು ಕೋರ್ಟ್ ಹಾಲ್ನಲ್ಲಿ, ಇದು ಎಕ್ಸಾಮ್ ಹಾಲ್ನಲ್ಲೂ ಕೂಡ ನನ್ನನ್ನು ಅಲ್ಲೇ ಕೂರಿಸ್ಕೊಂಡು ಬರೆಸಿದ್ದಾರೆ. ಬಹುಶಃ ಆ ಸಂದರ್ಭದಲ್ಲಿ ನನಗೆ ಜನಪರ ಚಳುವಳಿಗಳ ಒಡನಾಟ ಇಲ್ಲದೆ ಇದ್ರೆ ಖಂಡಿತವಾಗ್ಲೂ ಎಕ್ಸಾಮ್ ಬರೆಯೋದು ಬಿಡಿ, ಬಹಳ ಕಷ್ಟ ಇತ್ತು ಆ ಸಂದರ್ಭದಲ್ಲಿ. ಅವರೆಲ್ಲರ ಸಪೋರ್ಟಿಂದ ಮತ್ತೆ ಆ ಸಂದರ್ಭದಲ್ಲಿ ಕೂಡ ನನ್ನ ಸಹಪಾಠಿಗಳು ಭಾಳ ಹೆಲ್ಪ್ ಮಾಡಿದ್ದಾರೆ. ಅಲ್ಲೂ ಕೂಡ ಒಂದು ಅರ್ಧ ಗಂಟೆ 1 ಗಂಟೆ ಮೊದಲು ಕರ್ಕೊಂಡು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಏನೆಲ್ಲ ನೋಟ್ಸ್ಗಳು ಬೇಕು ಅಂತಂದ್ರೆ ಬಹಳ ಧೈರ್ಯವನ್ನು ಕೂಡ ತುಂಬ್ತಾ ಇದ್ರು. ಬಹಳ ಆ ಸಂದರ್ಭದಲ್ಲೂ ಕೂಡ ನಮಗೆ ಸಂಘಟನಾತ್ಮಕವಾಗಿ ಬಹಳ ಬೆಂಬಲ ಅಲ್ಲೂ ಕೂಡ ಸಿಕ್ಕಿತ್ತು. ಮುನೀರ್ ಕಾಟಿಪಾಳ್ ಅವರು ಮತ್ತು SFIನ ಹುಡುಗರೆಲ್ಲ ಅಲ್ಲಿ ಜೊತೆಯಾಗಿ ಇರ್ತಾ ಇದ್ರು. ಆ ಒಂದು ಕಾನ್ಫಿಡೆನ್ಸ್ ನನಗೂ ಇತ್ತು. ಓಕೆ, ಹಂಗಾಗಿ ಎಲ್ಲೋ ಒಂದ್ ಕಡೆ ಇದೆಲ್ಲ ಯಾಕೆ ನನ್ ಬಂತು, ಏನಾಗ್ತಾ ಇದೆ ಅನ್ನುವಂಥದ್ದು ವಿಲ್ ಪವರ್ ಕುಗ್ಗಿ ಹೋಗುವಂತ ಪರಿಸ್ಥಿತಿ ಬರಲಿಲ್ಲ ತಮಗೆ ಆಸ್ ಎ ಜನರಲ್ ಆಗಿ ನಾನು ಕೇಳ್ತಾ ಇರೋದು. ಯಾಕಂದ್ರೆ ಆ ವಿದ್ಯಾರ್ಥಿ ಆಗಿದ್ದಂಥ ಸಂದರ್ಭ ಇದು ಈಗಿನ ಕತೆ ಅಲ್ಲ, 9 ವರ್ಷಗಳ ಹಿಂದಿನ ಕತೆ. ತಮ್ಮ ಒಂದು ವಿಲ್ ಪವರ್, ವಿದ್ಯಾರ್ಥಿ ತಾವು ಅಲ್ವಾ, ಅದೆಷ್ಟೋ ಜನ ನಾನು ನೋಡಿದ್ದೇನೆ, ಅದಕ್ಕೋಸ್ಕರ ನಾನು ಕೇಳ್ತಾ ಇರುವಂಥದ್ದು. ಎಸ್ ಸರ್, ಅಂದ್ರೆ ನಾನು ವಿದ್ಯಾರ್ಥಿ ಆಗಿದ್ದಕ್ಕೂ ಕೂಡ ನಾನು ನನ್ನೂರಿನ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಾನೆ ಇದ್ದೆ. ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದೆ, ಬೇರೆ ಬೇರೆ ಸಭೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದೆ. ಅದರಿಂದ ಆ ಸಂದರ್ಭದಲ್ಲೇ ಪತ್ರಕರ್ತರು ಪರಿಚಯ ಆಗಿದ್ರು ಬಹಳಷ್ಟು. ಆ ಸಂದರ್ಭದಲ್ಲೂ ಕೂಡ ಮತ್ತೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೆ. ಹಾಗಾಗಿ ನನಗೆ ಅದು ಅಷ್ಟೇನು ಇದು ತೊಂದರೆ ಅಂತ ಅನಿಸ್ಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಊರಿನಲ್ಲೂ ಕೂಡ ನಮ್ಮ ಮನೆಯವರ ತಾಯಿ ಒಬ್ಬರೇ ಇದ್ರು, ತಂಗಿ ನರ್ಸಿಂಗ್ ಹಾಸ್ಟೆಲ್ನಲ್ಲಿ ಓದ್ತಾ ಇದ್ರು. ಆ ಸಂದರ್ಭದಲ್ಲಿ ಊರಿನವ್ರು ಕೊಟ್ಟಂತ ಒಂದು ಧೈರ್ಯ ಇದೆಯಲ್ಲ, ಬಹಳ ಮೆಚ್ಚಲೇಬೇಕು. ನಮ್ಮ ಮನೆಗೆ ಏನೆಲ್ಲ ಮಾಡಬೇಕೋ ಅದನ್ನೆಲ್ಲವನ್ನ ನಮ್ಮೂರಿನವರು ಮಾಡಿಕೊಡ್ತಾ ಇದ್ರು. ಆ 3-4 ತಿಂಗಳು ಕೂಡ ಬಹಳ ಚೆನ್ನಾಗಿ ನೋಡ್ಕೊಂಡ್ರು. ನಮ್ಮ ಮನೆಯವರ ತಾಯಿ ಒಬ್ಬರೇ ಇದ್ರು, ಬಹಳ ಚೆನ್ನಾಗಿ ನೋಡ್ಕೊಂಡ್ರು. ಹಾಗಾಗಿ ಅವರು ಬಂದಾಗ ಕೋರ್ಟಿಗೆ ನಾವು ಹಾಜರಾದಾಗ ಹೇಳೋರು, ತಾಯಿ ಎಲ್ಲ ಬಂದಾಗ ಹೇಗೆ ನೋಡ್ಕೊತಾ ಇದ್ದಾರೆ ಅವ್ರು, ನಮ್ಮನೆ ಊರಿನವ್ರು ಹೇಗೆ ನಮ್ಮ ಜೊತೆ ಇದ್ದಾರೆ ಅಂತೇಳಿ ಬಹಳ ಖುಷಿ ಆಗುತ್ತೆ. ಆ ಸಂದರ್ಭ ಆ ಊರಿನವ್ರು ನಿಂತಿದ್ರು. ನಿಜ ನಿಜ, ಊರಿನವ್ರು ಒಂದ್ ಕಡೆ, ಜೊತೆಗೆ ತಮ್ಮ ಸಹಪಾಠಿಗಳು ಕೂಡ ತಮ್ಮ ಜೊತೆ ಇದ್ರು. ಎಸ್, ಜೊತೆ ಸಂಘಟನೆಗಳು, ಜೊತೆಗೆ ಈ ಲಾಯರ್ ಅವರು ದಿನೇಶ್ ಹೆಗ್ಡೆ ಅವರು. ವೇಟ್ ಮಾಡ್ತಾ ಇದ್ದೇವೆ ಸರ್ ದಿನೇಶ್ ಹೆಗ್ಡೆ ಅವರನ್ನ, ಅವ್ರ ಜೊತೆ ನಾನು ಮಾತಾಡ್ಲೇಬೇಕು. ಯಾಕಂದ್ರೆ ವೆರಿ ಇಂಟ್ರೆಸ್ಟಿಂಗ್ ವ್ಯಕ್ತಿತ್ವ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಒಂದು ನಯ ಪೈಸೆಯೂ ಕೂಡ ತೆಗೆದುಕೊಳ್ಳದೆ ತಾವೇ ಖರ್ಚು ಮಾಡಿಕೊಂಡು ಈ ಒಂದು ಪ್ರಕರಣವನ್ನ ಗೆದ್ದಿದ್ದಾರೆ. ಜೊತೆಗೆ ದಮನಿತರ ಪರವಾಗಿ, ಶೋಷಿತರ ಪರವಾಗಿ ನಿಂತಿದ್ದಾರೆ. ಅಂತಹ ವಕೀಲರು ಬೇಕು ನಮ್ಮ ಸಮಾಜಕ್ಕೆ. ಎಸ್, ವಿ ಆರ್ ವೈಟಿಂಗ್ ಫಾರ್ ಯು ಸರ್. ನಾವು ಕಾಯ್ತಾ ಇದ್ದೇವೆ. ಜೊತೆಗೆ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಂಡು. ಎಸ್ ಸರ್, ಪಾತೆರ್ಲಿ ನಾ ಪುದರ್ ಒಲ್ಪಾಡ್ದು ಗಂಗಾಧರ ಪೂಜಾರಿ. ನಮಸ್ತೆ ಸರ್, ಪಾತೆರ್ಲಿ ಸರ್. ಮೂರು ಜನಕ್ಕೂ ನಮಸ್ಕಾರ. ಪಾತೆರ್ಲಿ ಸರ್.
ಅತ್ತೊಂಜೆ ಒಂದು 1 ವರ್ಷೋಡೊಂಜಿ ಕೇಸ್ ಮಂಡ ಬಾರಿ ಮಲ್ಲ ವಿಷಯದ ಉಂಡು ಎತ್ತೆತ್ತ ಮಲ್ಲ ಕೇಸುలుండు ರಾಜಕಾರಣಗಳ ಕೇಸುಂಡು ಐಕಿ ರಾಜಕಾರಣಗಳೇನು ಮುಖ್ಯಮಂತ್ರಿನಿ ಕಾನೂನು ಸಚಿವರಿತ್ತು ಕೇಂದ್ರ ನಿಕುಳೆ ಮಾಧ್ಯಮಗಳು ಕೇಂದ್ರನ ಅದನ್ನು ಪರಿಶೀಲಿಸಿ ನೋಡುತ್ತೇವೆ ಎಂದು ಮನ್ಪೇರು ಈತೆ ಉತ್ತರ ಮಲ್ಲ ಕೇಸುಲು ಗಾಂಜದ ಉಂಡು ಊರು ನಾಲ್ ಮಲ್ಪುನಂಚಿನ ದಾಲಜ್ಜಿ ಮೂಜಿ ತಿಂಗಳು ಪಿರವಾರ್ಪೇರು ಅಂಚಿನಡೆಗೆ ಚಾತ್ತ ಪೋಟಿಗೆ ಸಕ್ಕರೆಗೆ ಮೆತ್ತ ಬಗೆಡು ಉಳಾಯಿ ಬಾರ್ದಿನ ನೀವು ಒಂದೊಂದು ಗ್ರೇಟ್ ಸರ್ಕಾರ ಡಿಪಾರ್ಟ್ಮೆಂಟ್ ಗ್ರೇಟ್ ಅಂತ ಮಾಡೋದು ಅವಳ ಸಂಖ್ಯೆಲ್ಲ ಕೊಡ್ದು ಪರೀಕ್ಷೆ ಬರೆಪದಿನ ಬಾಬಂಗ ಅಪರಾಧ ಮಲ್ತಿನ ಈ ಮೂಜಿ ಬಗ್ಗೆ ಅದು ಒಂದಿನ ಇಲ್ಲದಲ್ಲ ಮಕ್ಕಳು ಪುರವ ದಿಕ್ಕಿನಿ ಇತ್ತು ಪುರವೇ ದಿಕ್ಕಿನೇನು ಮಾಡ್ತಾರೆ ಡಿಪಾರ್ಟ್ಮೆಂಟ್ ಗೆ ಆತಜ್ಜಿ ಕಾಲ್ವೆಂಜಿ ಮಕ್ಕಳು ಮಳೆ ಕುಡಿಯಿರು ಪಾಪದಕ್ಕಳು ಪಂಪಿನ ಉದ್ದೇಶಡು ಏರು ಲಜ್ಜಿ ಪಿರಾವರ್ದುಂಡು ಅದೇ ಮುನೀರ್ ಕಾಟಕ್ ಬಲ್ಲಂಚನೆ ಉಳಿಪಾಡಿ ಮಕ್ಕಳು ಪೂರ ಸೇರ್ನೆಟ್ಟ ನಿಜ್ಜಿನ ವಿಷಯನೇ ಗೊತ್ತುಜ್ಜುಂಡು ಬಾಕಿದ ಪೂರ ಇಡೀ ಡಂಗೂರ ಸಾವರ್ನ ಒಂದು ಪೂರ ವಿಷಯ ಗೊತ್ತುಜ್ಜಿ ಅಂಚೆ ನಕ್ಸಲರು ಹಾಕ್ತಿರ್ದ ಅದಕ್ಕೆ ತುಂಬ ದಿಂಚಾವ ಗೊತ್ತುಂಡೆ ಒಂದು ರಾಜಕಾರಣಿ ಅಧಿಕಾರಿ ವರ್ಗದ್ದು ನಕ್ಸಲರು ಹಾಕ್ತೇರಿ ನಕ್ಸಲರು ಈ ಪಾಪದ ಕುಳುಪುನಿ ನಕ್ಸಲರು ಬಂದ ಪಾಪದ ಕುಳು ಇನಿಕಲ ಪುನಿ ಪುಟ್ಟು ಪಾದಿನಕಳು ಮಕ್ಕಳು ಓಕೆ ಓಕೆ ಸರಿ ಸರ್ ಥ್ಯಾಂಕ್ ಯು ಎಸ್ ಮಸ್ತ್ ಕಾಲ್ ಬರೋದುಂಟು ದಯಮಾಡ್ತಿದ್ದೆ ಎಸ್ ಕುಡಂಜಿ ಕಾಲರ್ ಅಲ್ಲ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಸರ್ ನಮಸ್ತೆ ಸರ್ ಎಸ್ ಸರ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್ ಸುಕೇಶ್ ಪೂಜಾರಿ ನಾರಾಯಣ್ ನಮಸ್ತೆ ಮಾತಾಡಿ ಸರ್ ಮಾತಾಡಿ ಸರ್ ಧ್ವನಿ ಕೇಳ್ತಾ ಇದೆಯಾ ಮಾತಾಡಿ ಸರ್ ಕೇಳ್ತೀವಿ ಮಾತಾಡಿ ಸರ್ ನಮ್ಗೆ ಅದೇ ಅದನ್ನು ಆ ಒಂದು ಪ್ರಕರಣ ಕೇಳಿ ನಮ್ಗೆ ತುಂಬಾ ಅಂದ್ರೆ ತುಂಬಾ ಮನಸ್ಸಲ್ಲಿ ನೋವುಂಟು. ನಾನು ಕೂಡ ಅವರ ಊರಿನವನೇ, ಸ್ವಲ್ಪ ದೂರ ಇರ್ಬೋದು. ಇವರ ಊರಿನವರೇ? ನನ್ನ ತಂದೆಗೂ ಕೂಡ ಅದೇ ಪಟ್ಟಿಯನ್ನು ಕಟ್ಟಿ ಅದು ಮಾತ್ರ ಫಾರೆಸ್ಟ್ ಮುಖಾಂತರ ಅವರು ನನ್ನ ತಂದೆಯನ್ನು ಜೈಲಿಗೆ ಹಾಕಿದ್ರು. ಅವರು 3 ದಿನ ಜೈಲಲ್ಲಿದ್ದು, ಅಂದ್ರೆ ಮರ ಕದಿಯಕ್ಕೆ ಹೋಗಿದ್ರು, ಆ ತರ ಈ ತರ ಅಂತ ಹೇಳಿ. ತಮ್ಮ ತಂದೆ ಈಗಲ್ಲ, ಅದೇ ಕೂಡ ಒಂದು 2009 2010 ಇಸವಿಯಲ್ಲಿ. ಓಕೆ, ತಾವು ಕೂಡ ಈ ಭಾಗದವರೇ ಸರ್? ಬೆಳ್ತಂಗಡಿ ಅವರೇ ಸಮೀಪವಾ? ಬೆಳ್ತಂಗಡಿ, ನಾರಾವಿ, ಬೆಳ್ತಂಗಡಿ ತಾಲೂಕು ನಾರಾವಿ. ಅಂದ್ರೆ ಇದು ಸೇರುತ್ತೆ ನಮ್ಗೆ, ಕಾರ್ಕಳದಲ್ಲಿ ಉಡುಪಿ ಜಿಲ್ಲೆ ಸೇರುತ್ತೆ. ಏನಾಯ್ತು ತಂದೆಯವರು? ತಂದೆಯವರು ಮತ್ತೆ ಅದೇ ವಿಷಯದಿಂದ ಮತ್ತೆ ಸುಸೈಡ್ ಮಾಡ್ಕೊಂಡ್ರು. ಅದೇ ಒಂದು ಮಾನ ಹೋಯ್ತು, ಈ ತರ ಜೈಲಲ್ಲಿ ಹಾಕಿದ್ರು, ಆ ತರ ವಿಷಯಕ್ಕೆ ಹೋದವರಲ್ಲ ಅವರು. ಅಂತ ಪರಿಸ್ಥಿತಿ ಇದಾಗಿದೆ. ಆದ್ರೂ ಕೂಡ ಯಾರು ಕೂಡ ಅದನ್ನೊಂದು ಈ ತರ ಆಯ್ತು ಅದಕ್ಕೆ ಯಾರು ಕೂಡ ಮುಂದೆ ಬರ್ಲಿಲ್ಲ. ಅಂದ್ರೆ ಎಲ್ರು ಕೂಡ ಮತ್ತೆ ಹೆದರ್ತಿದ್ರು ಪೊಲೀಸ್. ಅಂದ್ರೆ ಆ ಟೈಮಲ್ಲಿ ಅಂದ್ರೆ ನಾರಾವಿ, ಕುತ್ಲೂರು ಈ ಭಾಗ ಫುಲ್ ಪೊಲೀಸ್ ಏರಿಯಾ. ಮತ್ತೆ ಒಂದು ಏನಾದ್ರು ಆಯ್ತಂದ್ರೆ ಅಯ್ಯೋ ಎಲ್ರಿಗೂ ಕೂಡ ಹಣೆ ಪಟ್ಟಿ ಅದೇ, ನಿಮ್ಗೆ ನಕ್ಸಲ್ ನಂಟುಂಟಾ, ಆ ತರ ಉಂಟಾ, ಈ ತರ ಉಂಟಾ ಅಂತಾನೆ ಕೇಳ್ತಿದ್ದವ್ರೆ ಜಾಸ್ತಿ ಆಗ. ನಾನು ಹೇಳುದ ಪ್ರಕಾರ ಅಂದ್ರೆ ಪಾಪ ಇವರು 9-10 ವರ್ಷ ಕಾಲ ಇವರೊಂದು ಎಷ್ಟು ನೋವು ಅನುಭವಿಸಿದ್ರೆ ಅಂತ ಅದು ನಂಗೆ ಗೊತ್ತು. ಅದಕ್ಕೋಸ್ಕರ ಅವರು ಆದ್ರೂ ಏನಾದ್ರು ಮಾಡಿ ಕಾನೂನು ಮುಖಾಂತರ, ಅವ್ರ ಲಾಯರ್ ಅವರು ಲೈನ್ ಇಲ್ಲ ಅಂತ ಕಾಣಿಸುತ್ತೆ, ಅದಕ್ಕೋಸ್ಕರ ಅವ್ರ ಮುಖಾಂತರ ಆದ್ರೂ ಏನಾದ್ರು ಮಾಡಿ ಅವರು ಸರ್ಕಾರದ ಮೇಲೇನೆ ಅವರು ಒಂದು ಮಾನ ನಷ್ಟ ಮಾಡಿ ಅವರ 9-10 ವರ್ಷದ ಜೀವನದಲ್ಲಿ ಎಷ್ಟು ನಷ್ಟ ಪಡ್ಕೊಂಡಿದ್ದಾರೆ, ಎಷ್ಟು ಮಾನ ಇದು ಮಾಡ್ಕೊಂಡಿದ್ದಾರೆ, ಆ ನೋವು ಎಷ್ಟು ನೋವು ಅನುಭವಿಸಿದ್ದಾರೆ, ಅದರ ಮೇಲೆ ಸರ್ಕಾರದ ಮೇಲೆ ಅವರು ಮಾನ ನಷ್ಟ ಹಾಕ್ಬೇಕಂದ್ರೆ ನನ್ನೊಂದು ಒತ್ತಾಯ. ಓಕೆ, ಸರ್ಕಾರದ ಮೇಲೆ ಮಾನ ನಷ್ಟ ಹಾಕ್ಬೇಕು ಅನ್ನೋದು ತಾವು ಹಾಕ್ಲೇಬೇಕು ಅವ್ರು. ಯಾಕಂದ್ರೆ ಸುಳ್ಳು ಅಪವಾದಕ್ಕೆ ಒಂದು ಸಕ್ಕರೆ ಚಾವುಡಿ ಎಲ್ಲ ತಗೊಂಡು ಹೋಗಿ ಅದನ್ನ ಎಂತ ಇದು ಮಾಡುದು ಹೇಳಿ. ನಿಜ. ಓಕೆ ಸುಕೇಶ್, ಆ ತರದ ಪುಸ್ತಕ ಅದು ನಮ್ಮನೆಲ್ಲ ಕೊಟ್ಟಿದ್ರು. ಹಾಗಾದ್ರೆ ನಮ್ಮನೆಗೆ ಬಂದು ಕೂಡ ಭಗವದ್ಗೀತೆ ಆ ತರ ಇದೆ, ಆ ಪುಸ್ತಕ ಇದೆ, ಈ ಪುಸ್ತಕ ಇದೆ ಅಂತ ಹೇಳಿ ನಮ್ಮನ್ನು ಕೂಡ ಅದೇ ಇದು ಸೇರಿಸ್ಕೊಂಡು ಹೋದ್ರೆ ಆ ಭಾಗದ ಜನರು ಯಾರಾದ್ರೂ ಉಳಿತಾರ ಸರ್ ಹೇಳಿ? ನಿಜ. ಸುಕೇಶ್ ಅವರೇ, ಈಗ ತಮ್ಮ ತಂದೆ ಮಾನಸಿಕವಾಗಿ ನೊಂದು ಸುಸೈಡ್ ಮಾಡಿದ್ರು ಅನ್ನೋ ವಿಚಾರ ಹೇಳ್ತಾ ಇದ್ದೀರಾ. ಸದ್ಯ ಪರಿಸ್ಥಿತಿ ಯಾವ ರೀತಿ ಇದೆ ಸರ್? ತಮ್ಮ ಊರಿನ ಪರಿಸ್ಥಿತಿ ಇನ್ನೂ ಕೂಡ ಹಾವಳಿ ಇದೆಯಾ ಅಥವಾ ಪರಿಸ್ಥಿತಿ ಪರವಾಗಿಲ್ಲ ಅನ್ನೋಂಥದ್ದು ಇದೆಯಾ? ಹೇಗೆ ಪರಿಸ್ಥಿತಿ? ಆ ತರ ಆದ್ಮೇಲೆ ನನ್ನ ತಂದೆಯವರು ಸುಸೈಡ್ ಆದ್ಮೇಲೆ ನಾನೊಂದ್ 2 ವರ್ಷ ಇದ್ದೆ. ಆಮೇಲೆ ನಾನು ಊರು ಬಿಟ್ಟೆ ಬಂದು ಮೂಡುಬಿದ್ರೆಯಲ್ಲಿ ವಾಸವಾಗಿದ್ದೀನಿ. ಬೇಡವೇ ಬೇಡ, ಆ ಊರಿನ ಜನತೆ ಬೇಡ. ಯಾಕಂದ್ರೆ ಆ ತರ ಅಲ್ಲಿ ಏನು ಗೊತ್ತು, ಒಂದು ನಾನು ಪರ್ಸನಲ್ ಯಾಕಂದ್ರೆ ಒಂದು ಏನಾದ್ರು ಒಂದು ಅಲ್ಲಿ ಇದೆ, ನನ್ನ ಬೈಕಿಗೆ ಒಬ್ರು ಇದ್ದ ಮಾಡಿದ್ದು, ಅದು ಒಂದು ಆ ಪಕ್ಷದವ್ರೆ ಈಗ ಯಾವ ರಾಜಕಾರಣ ಇದೆ ಅವರೇ ಬಂದು ನನ್ನನ್ನು ದಬ್ಬಾಳಿಕೆ ಮಾಡುದು, ನೀನು ಕಂಪ್ಲೇಂಟ್ ಕೊಡುವಾಗಿಲ್ಲ ಆಗಿಲ್ಲ. ಆ ತರ ಅಲ್ಲಿ ರಾಜಕಾರಣ ಇದೆ, ಆ ತರ ದೌರ್ಜನ್ಯ ಒಂಥರ ಅಲ್ಲಿ ಇದ್ ಮಾಡ್ತಿದೆ ಅಲ್ಲಿ ಆ ನಮ್ಮ ಕ್ಷೇತ್ರದಲ್ಲಿ. ಅಷ್ಟೆಲ್ಲ ನೊಂದು ಬೆಂದು ನಾನು ಏನು ಬೇಡ ಅಲ್ಲಿದು ಇದೇ ಬೇಡ, ಮನೆ ಮಠ ಎಲ್ಲ ಬೆಟ್ಟು ಎಲ್ಲ ಸೀದೆ ಬಂದಿದ್ದೀನಿ. ಸರಿ ಸುಕೇಶ್ ಅವರೇ, ವಾಸ್ತವ ಸತ್ಯವನ್ನ ತಾವು ಹೇಳಿದ್ರಿ, ಕಟು ಸತ್ಯವನ್ನ ತಾವು ಹೇಳಿದ್ರಿ, ಸಮಾಜದ ಮುಂದೆ ತಾವು ತೋರ್ಪಡಿಸಿದ್ರಿ ಇದನ್ನ. ಧನ್ಯವಾದಗಳು ತಮ್ಗೆ. ಯಾಕಂದ್ರೆ ಅವ್ರಿಗೆ ಆದ ನೋವು ನನ್ಗಾದ ನೋವು ತರ ಇದೆ. ನಾನು ಅಂದ್ರೆ ಅವ್ರಿಗೆ ನನ್ನ ತಂದೆಯವ್ರಿಗೂ ಕೂಡ ಅವರು ವಿಠಲಣ್ಣನ ತಂದೆಯವರು ಇದ್ದಾರಲ್ಲ,
ಓಕೆ ನನ್ನ ತಂದೆಯವರಿಗೆ ಅವ್ರ ಪರಿಚಯ ಇದ್ದಾರೆ. ನನ್ನ ತಂದೆ ಒಟ್ಟಿಗೆ ಅವರು ಕೆಲಸಕ್ಕೆ ಬರ್ತಿದ್ರು, ನಾರಾವಿಗೆ ಸಂತೆಗೆ ಬರುವಾಗೆಲ್ಲ ಒಟ್ಟಿಗೆ ಇರ್ತಿದ್ರು. ಓಕೆ ಓಕೆ ಅದೆಲ್ಲ ಹೇಳ್ತಿದ್ರು ನನ್ನ ತಂದೆ ಅವಾಗ. ಓಕೆ ಓಕೆ ಎಸ್ ಸರ್ ಥ್ಯಾಂಕ್ ಯು ಸರ್, ಧನ್ಯವಾದ ಸುಕೇಶ್ ಅವರಿಗೆ. ಆ್ಯಂಡ್ ತಂದೆಯ ಬಗ್ಗೆ ನೋವನ್ನು ವ್ಯಕ್ತಪಡಿಸಿದ್ದೀರಾ. ಎಸ್, ಇದು ನಮ್ಮ ವ್ಯವಸ್ಥೆ, ಜನಸಾಮಾನ್ಯರಿಗೆ ಅರ್ಥ ಆಗಬೇಕಾಗುತ್ತೆ ನಮ್ಮ ವ್ಯವಸ್ಥೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು. ಅದಕ್ಕೋಸ್ಕರ ಸತ್ಯಮೇವ ಜಯತೆ ಅನ್ನುವಂಥ ಟೈಟಲನ್ನು ನಾವು ಕೊಟ್ಟಿದ್ದೇವೆ. ಜೊತೆಗೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾನು ಅದೇ ಮಾತನ್ನು ಹೇಳಿರುವಂಥದ್ದು, ಪ್ರತಿಯೊಬ್ಬರಿಗೂ ಕೂಡ ಈ ಘೋಷವಾಕ್ಯ ಸಿಗಲ್ಲ, ಕೆಲವರಿಗೆ ಮಾತ್ರ ಅದೃಷ್ಟ ಮಾಡಿರಬೇಕು ಅನ್ನುವಂಥ ವಿಚಾರ ಏನಿದೆ ನೋಡಿ, ಅವರಿಗೆ ಮಾತ್ರ ಈ ಪ್ರಸಕ್ತ ಕಾಲಘಟ್ಟದಲ್ಲಿ ಸಿಗ್ತಾ ಇರುವಂಥದ್ದು ಜಯ ಸತ್ಯಕ್ಕೆ ಅನ್ನುವಂಥದ್ದು. ಎಸ್, ನಮ್ಮ ಜೊತೆ ಅನೇಕ ಜನರು ಕೇಳ್ತಾ ಇದ್ರು, ಅನೇಕ ಕಮೆಂಟ್ಸ್ಗಳು ಕೂಡ ಲಾಯರ್ ಅವರಲ್ಲಿದ್ದಾರೆ ಅನ್ನುವಂಥದ್ದು. ಎಸ್, ಲಾಯರ್ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡಬೇಕು. ದಿನೇಶ್ ಹೆಗ್ಡೆ ಉಳೆಪಾಡಿ ಅವರು ವಕೀಲರು, ಅನಂತ ಧನ್ಯವಾದಗಳು ಸರ್. ಮೊದಲದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ, ತಮಗೆ ಹೆಮ್ಮೆ ಆಗುತ್ತೆ. ಈ ಸತ್ಯಮೇವ ಜಯತೆ ಅನ್ನುವಂಥ ಟೈಟಲ್ ಅನ್ನು ನಾವು ಕೊಟ್ಟಿದ್ದೇವೆ. ಬಹುಶಃ ಈ ಟೈಟಲ್ಗೆ ಪ್ರಮುಖವಾಗಿರುವಂತಹ ಕಾರಣರಾಗಿರುವಂತಹ ವ್ಯಕ್ತಿ ತಾವು. ಈ ಒಂದು ಪ್ರಕರಣದಲ್ಲಿ ಸುದೀರ್ಘವಾಗಿರುವಂತಹ 9 ವರ್ಷಗಳ ಪ್ರಕರಣ, ತಾವು ಈ ಒಂದು ಪ್ರಕರಣವನ್ನ ಅತ್ಯಂತ ಮುತುವರ್ಜಿಯನ್ನು ತೆಗೆದುಕೊಂಡಿದ್ದೀರಾ. ನಾನು ಕೇಳ್ಪಟ್ಟೆ, ಒಂದು ನಯ ಪೈಸೆಯೂ ಕೂಡ ತೆಗೆದುಕೊಳ್ಳದೆ ಈ ಪ್ರಕರಣವನ್ನ ತಾವು ಎದುರಿಸಿದ್ದೀರಾ. ತಮ್ಮ ಖರ್ಚನ್ನು ತಾವು ತಮ್ಮ ಕಿಸೆಯಿಂದ ಹಾಕಿರುವಂತಹ ಖರ್ಚು ಈ ಪ್ರಕರಣಕ್ಕೆ. ವೆರಿ ಇಂಟ್ರೆಸ್ಟಿಂಗ್ ಸರ್, ಹ್ಯಾಟ್ಸ್ ಆಫ್. ಮೊದಲೇದಾಗಿ ತಮ್ಮ ಒಂದು ವೃತ್ತಿ ಧರ್ಮದ ಘನತೆಯನ್ನು ಮತ್ತಷ್ಟು ಹೆಚ್ಚು ಮಾಡಿದೆ ಈ ಒಂದು ಪ್ರಕರಣ, ಅಂಡ್ ತಮ್ಮ ಮೇಲೆ ಗೌರವ ಇದೆ. ಎಸ್, ಫಸ್ಟ್ ರಿಯಾಕ್ಷನ್ ಸರ್, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಒಂದು ಪ್ರಕರಣದ ಬಗ್ಗೆ? ಇಲ್ಲ, ಭಾಳ ಖುಷಿಯಾಗುತ್ತೆ. ಯಾಕಂದರೆ ಇದೊಂದು ಪ್ರಜಾಪ್ರಭುತ್ವದ ಗೆಲುವು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪರ್ಫೆಕ್ಟ್. ಯಾಕೆಂದರೆ ಇಂಥ ಪ್ರಕರಣಗಳು ಎಷ್ಟೋ, ಈಗ ನಾನು ಬರ್ತಾ ಇದ್ದಾಗೆ ಕೇಳಿದೆ, ಅವರು ಈ ರೀತಿಯ ನೋವುಗಳನ್ನು ಅನುಭವಿಸಿ ತುಂಬ ಬಂದಿದ್ದಾರೆ. ಇವರು ವಿಠ್ಠಲ್ ಮಲಿಕ್ ಕೂಡ ಮೋಸ್ಟ್ಲಿ ಏನಾಗಿದೆ, ಈ ಪ್ರಕರಣ ಅಂತ್ಯ ಅಂತ ಹೇಳಲಿಕ್ಕಾಗಲ್ಲ, ಒಂದು ಹಂತದಲ್ಲಿ ಅಂತ್ಯ ಅಂತ ಹೇಳಬೇಕಾಗುತ್ತೆ. ಆದರೆ ಎಷ್ಟೋ ಪ್ರಕರಣ ಈ ರೀತಿ ಮುಚ್ಚಿ ಹಾಕಲ್ಪಟ್ಟಂಥ ಪ್ರಕರಣಗಳೇ. ಈ ವಿಠ್ಠಲ್ ಮಲಿಕ್ ಪ್ರಕರಣ ನಮ್ಮ ಕೈಗೆ ಬಂತು ಅಂತ ಹೇಳಿದ್ರೆ ಕಾಕತಾಳೀಯವಾಗಿ ಗೊತ್ತಿಲ್ಲ, ಅದು ಆ ಪ್ರಕರಣಕ್ಕೆ ಒಂದು ಸರಿಯಾದ ತಾರ್ಕಿಕ ಅಂತ್ಯ ಸಿಕ್ಕಿತ್ತು. ಅಥವಾ ಅಂತ್ಯದಲ್ಲಿ ಜನರಿಗೆ ತಿಳಿಯುವಂತಾಯಿತು. ಹಾಗಾಗಿ ಪೊಲೀಸ್ ದೌರ್ಜನ್ಯ ಅನ್ನೋದು ಏನಿದೆ ಅದು ಬ್ರಿಟಿಷ್ ಕಾಲದಿಂದಲೂ ಇದೆ. ಆದರೆ ಈ ನಕ್ಸಲ್ ಅಂತ ಹಣೆಬಟ್ಟಿ ಕೊಟ್ಟಂಥ ಪ್ರಕರಣಕ್ಕೆ ಬಹುಶಃ ವಿಠ್ಠಲ್ ಮಲಿಕುಡಿಗೆ ನಕ್ಸಲ್ ಅಂತ ಏನು ಆವತ್ತು ಕೊಟ್ಟಿದ್ದಾರೆ, ಆ ಸಂದರ್ಭ ವಿಠ್ಠಲ್ ಮಲಿಕುಡಿಯ ನನ್ನ ನಕ್ಸಲ್ ಟಾರ್ಗೆಟ್ ಮಾಡಿದಾಗ ಒಬ್ಬ ಲಾಯರ್ ಆಗಿ ನಾನು ಎಷ್ಟು ಅದನ್ನು ಫೇಸ್ ಮಾಡಿದ್ದೇನೆ ನನಗೆ ಗೊತ್ತಿರುತ್ತೆ. ಓಕೆ. ಯಾಕಂದರೆ ನಾವು ಕೋರ್ಟಿಗೆ ವಾದ ಮಾಡಲಿಕ್ಕೆ ಹೋಗ್ತೇವೆ, ಹೋದಾಗ ಈ ಪ್ರಕರಣ ನಕ್ಸಲೈಟ್ ಓಕೆ ಆಲ್ರೆಡಿ ಡಿಸೈಡೆಡ್ ಅಥವಾ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಸಂದರ್ಭದಲ್ಲಿ ನೆಕ್ಸ್ಟ್ ಬರುವಾಗ ಒಂದು ವಾದಕ್ಕೆ ಅಂತ ಹೋಗುವಾಗ ಪ್ರಕರಣ ಏನು ನಕ್ಸಲೈಟ್ ಪ್ರಿಜುಡೈಸ್ಡ್ ಅಂತ ಹೇಳ್ತಾರೆ. ಅಥವಾ ಆರಂಭದಲ್ಲಿ ಒಂದು ಸರಿ ಇವರಿಗೆ ಎಕ್ಸಾಮ್ ಬರೀಲಿಕ್ಕಿತ್ತು, ಮಾರ್ಚ್ಗೆ ಅನುಭವವನ್ನು ಹಂಚಿಕೊಳ್ಳೋದಿದ್ರೆ ನೇರ ಅನುಭವ ಬಹಳಷ್ಟಿದೆ ಇದರಲ್ಲಿ. ಅರೆಸ್ಟ್ ಆಯಿತು ಮಾರ್ಚ್ 3ಕ್ಕೆ. ವಿಠ್ಠಲ್ ಯಾರಂತ ನನಗೆ ಗೊತ್ತಿಲ್ಲ, ಪತ್ರಕರ್ತರು ಫೋನ್ ಮಾಡಿ ಈ ರೀತಿ ಅರೆಸ್ಟ್ ಆಗಿದೆ ಅನ್ನೋದು. ಈ ರೀತಿ ನನಗೆ ನಾರ್ಮಲಿ ನಾವು ಏನಿರ್ತೇವೆ ಪ್ರೊವಿಷನ್ ಗೊತ್ತಿರೋದಿಲ್ಲ. ಹೋಗಿ ನೋಡಿದಾಗ ಪ್ರೊವಿಷನ್ ಚೇಂಜ್ ಇದೆ, ಲೈಫ್ ಇಂಪ್ರಿಸನ್ಮೆಂಟ್ ಇದೆ. ನನಗೂ ಆವತ್ತು ಆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡುವಾಗ ನಕ್ಸಲೈಟ್ ಇರ್ಬೋದೇನೋ ನಮ್ಗೆ ಗೊತ್ತಿಲ್ಲ, ಇರ್ಬೋದೇನೋ ಇಬ್ಬರು ಪ್ರೊಡ್ಯೂಸ್ ಮಾಡಿದ್ದಾರೆ. ಏನನ್ನೋದು ಅವರಲ್ಲಿ ಮಾತನಾಡಿಲ್ಲ, ವಿಚಾರ ಗೊತ್ತಿಲ್ಲ. ಆ ನಂತರ ಒಂದೊಂದು ಇದರ ವಿಚಾರಗಳನ್ನು ತಿಳಿ, ಇಲ್ಲ ಈತ ನಕ್ಸಲೈಟ್ ಅಲ್ಲ. ಪತ್ರಿಕೆಯಲ್ಲಿ ಏನು ಬರುತ್ತೆ ಮರುದಿವಸ ನಕ್ಸಲ್ ಸಂಬಂಧಿತವಾಗಿ ಅರೆಸ್ಟ್ ಆಗಿದ್ದಾರೆ. ಆದರೆ ಆ ನಂತರ ಅದನ್ನು ನನಗೆ ಗೊತ್ತದನ್ನು ಸಮಾಜಕ್ಕೆ ತಿಳಿಸುವುದೇ ಪೊಲೀಸ್ ದಾಖಲಾತಿ ಏನು ಹೇಳುತ್ತೆ ನಕ್ಸಲ್, ಕೋರ್ಟಿಗೆ ಹಾಜರುಪಡಿಸಿದ ದಾಖಲಾತಿ ಏನು ಹೇಳುತ್ತೆ ನಕ್ಸಲ್. ಅದೇ ರೀತಿ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರಿಗೆ ಏನಿರುತ್ತೆ ನಕ್ಸಲ್. ಈ ನಕ್ಸಲ್ ಅಂತ ಹೇಳುವಾಗ ಆ ವ್ಯಕ್ತಿಯ ಕವಚ ಆಗಿರೋ ನಾನು ಒಬ್ಬ ವಕೀಲರ ಮೇಲೆ ಏನು ಬರುತ್ತೆ ನಕ್ಸಲ್ ಪರ ವಾದ ಮಾಡ್ತಾ ಇದ್ದಾರೆ. ಅದನ್ನ ಬಿಚ್ಚಬೇಕಾದ್ರೆ ಅದು ಅಲ್ಲ ಅಂತ ಹೇಳಬೇಕಾದ್ರೆ ಹಲವಾರು ಕಷ್ಟ ಇರುತ್ತೆ. ಆ ನಂತರ ಈ ಸಂಘಟನೆಗಳು ಹೋರಾಟ ಮಾಡೋ ಸಂದರ್ಭದಲ್ಲೂ ಕೂಡ ನಕ್ಸಲ್ ಅಂತಲೇ ಬರುತ್ತೆ, ಎಲ್ಲೂ ಕೂಡ ಅಲ್ಲ ಅಂತ ಎಲ್ಲಿ ಬರುತ್ತೆ. ತೀರ್ಮಾನ ಬರೋವರೆಗೆ 80 ವರ್ಷ ಕಾಯಬೇಕಾಗತ್ತೆ. ಆ ಬಳಿಕ ಆತನಿಗೆ ಬಂದು ಹೇಳಿದರು, ಸರಿ ಆತನ ಭವಿಷ್ಯದ ವಿಚಾರ ಬಂತು, ಎಕ್ಸಾಮ್ ಬರೆಯಬೇಕು, ಎಕ್ಸಾಮ್ ಬರೆಯಲಿಕ್ಕೆ ಅರ್ಜಿ ಹಾಕ್ತೇನೆ, ಸರಿ
ಅದರಲ್ಲಿ ನನ್ಗೆ ಗೊತ್ತಿದೆ ಜಾಮೀನು ಸಿಗಲ್ಲ ಅಂತ ನಮ್ಗೆ ಗೊತ್ತಿದೆ. ಕೋರ್ಟಿಗೆ ಏನಿರು ಈಗ ಈ ಮುಕ್ತ ಒಂದು ಓಪನ್ನೆಸ್ ಆದಾಗ ಇಷ್ಟೆಯಾ ಅಂತ ಅಥವಾ ಈ ರೀತಿ ಬಿಡುಗಡೆ ಮಾಡ್ಲಿಕ್ಕೆ ಇದ್ರೂ ಕೂಡ ಆ ಸಂದರ್ಭದಲ್ಲಿ ಏನಿರುತ್ತಂದ್ರೆ ಕೋರ್ಟಿಗೆ 120, 120B, 121 ದೇಶದ್ರೋಹ, UAPA, ನಕ್ಸಲ್ ಅಲ್ಲಿ ಕೋರ್ಟ್ ಅಬ್ಸರ್ವೇಷನ್ ಮಾಡುತ್ತೆ. ಇದು ಜೀವಾವಧಿ ಶಿಕ್ಷಾರ್ಹ ಅಪರಾಧ. ಜೀವಾವಧಿ ಶಿಕ್ಷಾರ್ಹ ಅಪರಾಧ ಆಗಿದ್ದಾಗ ನನ್ನ ಮಿತಿಯನ್ನು ಮೀರಿದೆ, ನನ್ನ ವ್ಯಾಪ್ತಿಯನ್ನು ಮೀರಿದೆ, ನಾನು ಯಾವ ಆದೇಶವನ್ನು ಮಾಡೋ ಆಗಿಲ್ಲ. ಓಕೆ, ಈ ಹಂತದಲ್ಲಿ ನ್ಯಾಯಾಲಯ ಕೈಕಟ್ಟಿ ಕುಂತಿರ್ತದೆ. ಯಾಕಂದ್ರೆ ತನಿಖಾ ಹಂತದಲ್ಲಿ ಬಿಡಬಾರ್ದು, ತನಿಖಾ ನಂತರ ಬಿಡಬಹುದಾ, ಚಾರ್ಜ್ ಶೀಟ್ ಇದೆ. ಓಕೆ, ಕೋರ್ಟ್ ಕೂಡ ಒಂದು ರೀತಿಯಲ್ಲಿ ಕಾನೂನಿನ ಚೌಕಟ್ಟಿನ ಒಳಗೆ ಕೆಲಸ ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಬರುವಂಥದ್ದು ಈತನ ಭವಿಷ್ಯದ ಪ್ರಶ್ನೆ ಬರೋದು. ಇವತ್ತು ಆತ ಪತ್ರಕರ್ತನಾಗಿದ್ದರೂ ಕೂಡ ಆ ಸಂದರ್ಭದಲ್ಲಿ ಆತನ ಭವಿಷ್ಯ ಇದೆ. ಆತನ ಮಾರ್ಚ್ 3ಕ್ಕೆ ಅರೆಸ್ಟ್ ಆದರೆ ನೆಕ್ಸ್ಟ್ ಏಪ್ರಿಲ್ಗೆ ಆತನ ಎಕ್ಸಾಮ್ ಇದೆ. ಆ ಏಪ್ರಿಲ್ ಆ ಸಂದರ್ಭದಲ್ಲಿ ಹಾಜರಾತಿಯ ಕೊರತೆ ಬಂತು. ಯೂನಿವರ್ಸಿಟಿಯವರು ಹೇಳಿದ್ರು ಇಲ್ಲ, ಆತನಿಗೆ ಹಾಜರಾತಿ ಕೊರತೆ ಇದೆ, ಆತನಿಗೆ ಎಕ್ಸಾಮ್ ಫೇಸ್ ಮಾಡ್ಲಿಕ್ಕೆ ಆಗಲ್ಲ, ಇನ್ನೊಂದು ಆತನೇ ಬರಬೇಕು, ಪರೀಕ್ಷೆಯ ಫೀಸನ್ನು ಕಟ್ಟಬೇಕಾದ್ರೆ ಆತನೇ ಬರಬೇಕು. ಇದೊಂದು ಪ್ರಶ್ನೆ. ಒಂದೊಂದು ಸವಾಲುಗಳು, ಹಲವಾರು ಸವಾಲುಗಳು ಬಂತು. ಬಂದಾಗ ಅಲ್ಲಿ ಹೋಗಿ ಸರಿ ಇಂಟ್ರಿಮ್ ಬಿಲಲ್ಲಿ ಬಿಡಿ ಅಂತ ಹೇಳಿ ಬಿಡಿ, ಇಲ್ಲ ಅಂದ್ರೆ ಆತನಿಗೆ ಎಕ್ಸಾಮ್ ಫೀಸ್ ಕಟ್ಟಲಿಕ್ಕೆ ಅವಕಾಶ ಇದೆ, ವ್ಯವಸ್ಥೆ ಮಾಡಿಕೊಡಿ, ಈ ರೀತಿ ಕೋರ್ಟಲ್ಲಿ ಬೇಡಿಕೆ ಇಟ್ಟ. ಆಗ ಇವರ ಮಧ್ಯಂತರ ಅರ್ಜಿ ತಿರಸ್ಕಾರ ಆಯಿತು. ಆದರೆ ಆಥರೈಸ್ಡ್ ಪರ್ಸನ್ ಮೂಲಕ ನೀವು ಫೀಸ್ ಕಟ್ಟಬಹುದು ಅಂತ ಆಯ್ತು. ಫೀಸ್ ಕಟ್ಟಬಹುದು ಅಂತ ಹೇಳಿ ಕಟ್ಟಿದ ಮೇಲೆ ನೆಕ್ಸ್ಟ್ ಯೂನಿವರ್ಸಿಟಿಗೆ ಹೋದಾಗ ನಾವು ಈತನಿಗೆ ಎಕ್ಸಾಮ್ ಬರೀಲಿಕ್ಕೆ ಬಿಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಹಾಜರಾತಿ ಕೊರತೆ. ಆನಂತರ ಪುನಃ ಕೋರ್ಟಿಗೆ ಹೋಗಿದ್ವಿ. ಪುನಃ ಕೋರ್ಟಿಗೆ ಹೋದಾಗ ಅಲ್ಲಿ ಏನಾಯ್ತು, ಅಲ್ಲಿ ಕೂಡ ತೊಡಕುಂಟಾಯ್ತು. ನಾನು ಕೇಳಿದ್ದು ಜಾಮೀನು, ಕಾರಣ ಏನು, ನಮಗೆ ಎಕ್ಸಾಮ್ ಬರೀಲಿಕ್ಕಿದೆ, ಆತನ ಭವಿಷ್ಯ ಹಾಳಾಗತ್ತೆ. ಭವಿಷ್ಯ ಅಲ್ಲೂ ಕೂಡ ಅಬ್ಸರ್ವೇಷನ್ ಏನು, ಇದು ಒಂದು ಬಹಳ ಘೋರವಾದಂಥ ಅಪರಾಧ ಉಳ್ಳಂಥ ಹಿನ್ನೆಲೆ ಉಳ್ಳಂಥದ್ದು, ಇದರಲ್ಲಿ ಬಿಡ್ಲಿಕ್ಕಾಗಲ್ಲ. ಬಹುಶಃ ಸರ್ ಮಾತಾಡ್ತಿದ್ರಿ, ಇಲ್ಲ ಅನೇಕ ವಿಚಾರಗಳು ಬರುತ್ತೆ. ನಾಟ್ ಓನ್ಲಿ ಒಂದು ವಿಚಾರ, ನಾವು ಈಗಲೇ ಮಾತಾಡಿದ್ವಿ ಕೆಲವು ವಿಚಾರಗಳ ಬಗ್ಗೆ, ಪ್ರಕರಣಗಳ ಬಗ್ಗೆ. ಅಂಡ್ ಅನೇಕ ಜನ ತಮ್ಮನ್ನ ಕೇಳ್ತಾ ಇದ್ದಾರೆ, ಲಾಯರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅನ್ನುವಂಥದ್ದು, ಎಲ್ಲಿದ್ದಾರೆ ಅನ್ನುವಂಥದ್ದು. ತಾವು ಬಂದಿದ್ದೀರಾ, ಕರೆಗಳು ಬರ್ತಾ ಇದೆ, ಸ್ವೀಕಾರ ಮಾಡ್ತೇನೆ. ಬಿಫೋರ್ ದಟ್ ಕೆಲವು ವಿಚಾರಗಳನ್ನ ನೇರವಾಗಿ ಹೋಗ್ಬೇಕಂದ್ರೆ ಲಾಯರ್ ಅವರು ಈಗ ತಾನೇ ಬಂದಿದ್ದಾರೆ. ಅಂಡ್ ಹೆಮ್ಮೆ ಇದೆ ಒಂದು ವಿಚಾರದಲ್ಲಿ ತಾವು ಫೇಸ್ ಮಾಡಿದಂತಹ ವಿಚಾರವನ್ನು ತಾವು ಹೇಳ್ತಾ ಇದ್ದೀರಿ. ತಮ್ಗಾಗಿರುವಂತಹ ಪ್ರಾಬ್ಲಮ್ಗಳನ್ನ, ತಮ್ಗಾಗಿರುವಂತಹ ಒಂದು ಏನು ಲಿಮಿಟೆಡ್ ಆಗಿರುವಂತಹ ವಿಚಾರಗಳೇನಿದೆ ಅದನ್ನ ತಾವು ಹೋರಾಟ ಮಾಡಿರುವಂತಹ ವಿಚಾರ. ಪ್ರಮುಖವಾಗಿ ತಾವು ಎಕ್ಸಾಮಿನೇಷನ್ ವಿಚಾರವಾಗಿ ತಾವು ಪ್ರಸ್ತಾಪ ಮಾಡಿದ್ರಿ. ನಾನು ಕೂಡ ಮಾತಾಡಿದಾಗ ಮೆಚ್ಚಬೇಕಾಗುತ್ತೆ. ತಾವು ಆಸ್ ಎ ಲಾಯರ್ ಆಗಿ ಇವರನ್ನ ಯಾವ ರೀತಿ ನೋಡ್ತೀರಾ ಸರ್? ಯಾಕಂದ್ರೆ ಆ ಸಂದರ್ಭ 9 ವರ್ಷ ಈಗಿರ್ಲಿಲ್ಲ, 9 ವರ್ಷದ ಹಿಂದೆ ವಿದ್ಯಾರ್ಥಿಯಾಗಿದ್ರು. ಆ ಸಂದರ್ಭ ಪರೀಕ್ಷೆ ಬರಬೇಕು, ಕೈ ಕೋಳ ಹಾಕಿ ಪರೀಕ್ಷೆ ಬರೆದಂತಹ ಹುಡುಗ ಅಲ್ವಾ? ಸೊ ತಾವು ಈ ಒಂದು ವಿಚಾರದಲ್ಲಿ ಅಂದಿನಿಂದ ಇಂದಿನವರೆಗೂ ಕೂಡ ಇದ್ದವರು, ಏನ್ ಹೇಳ್ತೀರಾ? ಈ ಒಂದು ಹೇಗೆ ಪರೀಕ್ಷೆ ಬರಲಿಕ್ಕೆ ಆಯ್ತು? ಅಗೇನ್ ಕೆಲವು ವಿಚಾರಗಳು ಬರುತ್ತೆ ಈ ಒಂದು ಕೇಸ್ ಬಗ್ಗೆ, ನಾನು ಮಾತಾಡ್ತೇನೆ. ಎಸ್ ಸರ್. ಅಲ್ಲ, ಅವರನ್ನ ನಾನು ಲಾಯರ್ ಆಗಿ ಯಾವುದೇ ಒಂದು ಫೈಲ್ ಬಂದಾಗ ಅವರು ಕಕ್ಷಿಗಾರರಾಗಿಯೇ ನೋಡ್ತೇವೆ, ವಿಶೇಷವಾಗಿ ನೋಡ್ಲಿಕ್ಕೆ ಆಗಲ್ಲ. ಆ ಕಕ್ಷಿಗಾರರ ಹಿನ್ನೆಲೆ ಮತ್ತು ನಾವು ಅಧ್ಯಯನ ಮಾಡ್ತಾ ಹೋದಾಗ ಈ ವ್ಯಕ್ತಿಯ ಹಿನ್ನೆಲೆ, ಈ ವಿಠಲ್ ಮಲೆಕುಡಿಯ ವಿಶೇಷತೆ ಬಂದಾಗ ನಾನು ಆ ಪರಿಸರಕ್ಕೆ ಹೋದೆ. ಆ ಪರಿಸರಕ್ಕೆ ಹೋದಾಗ ನನಗೆ ಮತ್ತು ಕೂಡ ವಿಚಾರಗಳು ಗಮನಕ್ಕೆ ಬಂದವು. ಅದೇ ಕಾಕತಾಳೀಯವಾಗಿ ಇನ್ನೊಂದು ನಾವು ನಮ್ಮ ಫ್ಯಾಮಿಲಿ ಸಹಿತ ಒಂದು ಬೇರೆ ಕಡೆ ಒಂದು ಅರಣ್ಯ ಪ್ರದೇಶಕ್ಕೆ ಹೋದಾಗ ಅಲ್ಲೂ ಕೂಡ ಕೆಲವು ವ್ಯಕ್ತಿಗಳು ಸಿಕ್ಕಿದ್ದು. ಈ ಪ್ರಕರಣ ನಡೀತಿದ್ದ ಸಂದರ್ಭದಲ್ಲಿ ಅದು ನಮಗೆ ಸಂಬಂಧ ಇಲ್ಲದರೂ ಕೂಡ ಆ ಕಾಕತಾಳೀಯ ಆ ಕುಟುಂಬ ಸಿಕ್ಕಿದ್ರು. ಅರಣ್ಯ ಪ್ರದೇಶದಲ್ಲಿ ಅವರು ನಕ್ಸಲ್ ಅಂತ ಹೇಳ್ಕೊಂಡು ಗುರುತಿಸಲ್ಪಟ್ಟವರು. ಇವೆಲ್ಲವೂ ತಿಳುವಳಿಕೆಗಳು ನನ್ನನ್ನು ಏನು ಕೆದಕಿತಂದ್ರೆ, ಈತನ ಪತ್ರಗಳನ್ನು ಓದುವಾಗ ಇದರಲ್ಲಿ ಇಲ್ಲ, ಏನೋ ಒಂದು ಸಾಧಿಸಬೇಕು, ಏನು ಸಾಧಿಸಬೇಕು, ಈ ಬರೆದದ್ದು ತಪ್ಪಿದ್ಯಾ, ಇಲ್ಲ ಅದು ರಿಕವರಿ ಮಾಡಿದೇನು ಚಾಪುಡಿ, ಹೇಗೆ ಹೇಳಬೇಕು, ಅದು ತನಿಖೆ ಮಾಡಿದವರು ಯಾರು, ಕಂಪ್ಲೇಂಟ್ ಕೊಟ್ಟವರು ಯಾರು, ಸಾಮಾನ್ಯ ವ್ಯಕ್ತಿಗಳಲ್ಲ, ಒಬ್ಬ ಅಧಿಕಾರಿಗಳು, ಅದು ಕೂಡ ANF ನವರು, ಆಂಟಿ ನಕ್ಸಲ್ ಫೋರ್ಸ್ನವರು, ಟ್ರೈನ್ಡ್ ಪರ್ಸನ್, ಅವರು ತಪ್ಪಿದಾರ, ಈಗ ಇಂತೆಲ್ಲ ವಿಚಾರಗಳು ಬರ್ತವೆ. ಹಾಗಾದ್ರೆ ಪ್ರಶ್ನೆಗಳನ್ನು ಹೇಗೆ ಕೇಳಬೇಕು ಇವರಿಗೆ? ಆ ಪ್ರಶ್ನೆಗಳ ಮೂಲಕ ಅವರ ಬಾಯಿಂದಲೇ ಇವರು ಅಪರಾಧ ಮಾಡಿಲ್ಲ ಅಂತ ತರಿಸುವಂತ ಬಹಳ ವಿಚಾರ. ಅಲ್ಲಿ ಪ್ರಶ್ನೆಗಳನ್ನು ಕ್ರಾಸ್ ಎಕ್ಸಾಮಿನ್ ನೋಡಿದಾಗ
ಪ್ರಶ್ನೆಗಳನ್ನು ನಾನು ಬಹುಶಃ ಮುನೀರ್ ಕಾಟಿಪಳ್ಳ ಕೂಡ ಇದ್ರು ಒಂದು ಕ್ರಾಸ್ ಎಕ್ಸಾಮಿನ್ ಮಾಡೋ ಸಂದರ್ಭದಲ್ಲಿ ಆ ವ್ಯಕ್ತಿ ಗಡಿಬಿಡಿಯಾಗಿ ಬೀಳ್ಲಿಕ್ಕಾಗಿದೆ. ಓಕೆ. ಆ ಪ್ರಶ್ನೆಗಳನ್ನು ANF ಬಹುಶಃ ಮುನೀರ್ ಇದ್ರು ಅವತ್ತ ಗಡಿಬಿಡಿಯಾಗಿ ಬೆವರ್ತಾ ಇದ್ರು. ಪ್ರಶ್ನೆಯನ್ನ ಕೇಳಿದ ನಾನೇನಂದ್ರೆ ನೇರ ಕೇಳಿದೆ, ಹೌದು ಭಗತ್ ಸಿಂಗ್ನ ಏನು ಪುಸ್ತಕ ಇದೆ ಅದು ಓದುವುದು ಅಪರಾಧವಾ, ಏನ್ ಹೇಳ್ಬೇಕಾತ? ನಿಜ ನಿಜ ನಿಜ. ಈ ಚಿಂತನೆ, ಈ ಜಾಣ್ಮೆ, ಈ ಟ್ರೈನ್ಡ್ ಪರ್ಸನ್ ಯಾವಾಗ ಇರಬೇಕಿತ್ತು? ತನಿಖಾ ಆರಂಭದಲ್ಲಿ. ಕಾನೂನು ಏನ್ ಹೇಳತ್ತೆ? ಕಾಗ್ನಿಸೆನ್ಸ್, ಅಪರಾಧದ ಛಾಯೆ ಇದೆಯಾ? ಹೀಗೆ ತುಲನೆ ಮಾಡಿದಾಗ ಈ ಭಗತ್ ಸಿಂಗ್ನ ಪುಸ್ತಕವನ್ನು ನೀನು ಓದಿದ್ಯಾ? ಇಲ್ಲ. ಓಕೆ, ಆಯ್ತು. ಪೇಪರ್ಗಳನ್ನ ಕಟ್ಟಿಂಗ್ ನೀನು ಓದಿದ್ಯಾ? ಇಲ್ಲ. ಓದಿದ್ರೆ ಹೇಗೆ ಕೇಸ್ ಹಾಕಿದೆ? ಈ ಪೇಪರ್ ನಲ್ಲಿ ಬರೆದಿದ್ದಾರಲ್ಲ, ನಿಜ, ಬರೆದವರು ಅಪರಾಧಿ ಅಲ್ವಾ? ಈ ಲೆವೆಲ್ ಅಲ್ಲಿ ಬೇಜವಾಬ್ದಾರಿಯಾಗಿ ವರ್ತನೆ ಮಾಡ್ತಾರೆ ANF ನವರು. ಇದು ಬೇಜವಾಬ್ದಾರಿ ಅನ್ನೋದಕ್ಕಿಂತ ಇಲ್ಲ. ಯಾಕಂದ್ರೆ ನಾನು ಜನತೆಯ ಮುಂದೆ ಹೇಳಬೇಕಾಗುತ್ತೆ ಕೆಲವು ವಿಚಾರಗಳನ್ನ, ನಾನು ಆಗದಿಂದ ಕೆಲವು ವಿಚಾರಗಳನ್ನ ಹೇಳ್ತಾನೆ, ಪ್ರಸ್ತಾಪ ಮಾಡ್ತೇನೆ, ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ. ಈ ರೀತಿ ಬೇಜವಾಬ್ದಾರಿ, ಈ ರೀತಿ ಒಬ್ಬ ವ್ಯಕ್ತಿಯ ಒಂದು ಜೀವನ ಭವಿಷ್ಯವನ್ನ ನಮ್ಮ ಸರ್ಕಾರ ಈ ರೀತಿ ನೋಡುತ್ತಾ? ಅಲ್ಲ, ಹಲವು ಇದೆ. ಯಾಕಂದ್ರೆ ವಿಠಲ್ ಮಲಿಕುಡಿಯ ಪ್ರಕರಣ ಮುನ್ನೆಲೆಗೆ ಬಂದ್ರೆ ಎಷ್ಟೋ ಪ್ರಕರಣ ಬಿದ್ದು ಅಲ್ಲಿ ಮುನ್ನೆಲೆಗೆ ಬರಲ್ಲ. ಓಕೆ. ನಾನು ಅದನ್ನೇ ಹೇಳಿದಾಗ, ಅರಣ್ಯ ಪ್ರದೇಶಕ್ಕೆ ಹೋದಾಗ ಆ ಸಂದರ್ಭದಲ್ಲಿ ಅವರ ವೈಯಕ್ತಿಕ ಜೀವನವನ್ನು ಕೇಳಿದಾಗ ಅವರು ಕೇವಲ ಆ ಪ್ರದೇಶದಲ್ಲಿ ಒಂದು ಟಾಯ್ಲೆಟ್ ಕಟ್ಟಿದ್ದಕ್ಕೆ ಕೇಸ್ ಹಾಕಿ, ಅರಣ್ಯ ಪ್ರದೇಶದಲ್ಲಿ ಟಾಯ್ಲೆಟ್ ಕಟ್ಟಿದ್ದು, ಮದುವೆ ಆಯಿತು, ಮದುವೆ ಸಂಸಾರ ಇದೆ, ಆ ಸಂಸಾರಕ್ಕೆ ಒಂದು ಕೋಣೆ ಬೇಕು, ಆ ವಿಚಾರಕ್ಕೆ ಕೇಸ್ ಹಾಕಿ ಅವರು ಜೈಲಿಗೆ ಹೋಗಿ ಅವರಿಗೆ ಈ ರೀತಿ ಪ್ರಚಾರಕ್ಕೆ ಬಂದಿಲ್ಲ. ನಾನು ಹೇಳಿದೆ, ನಾನು ಕೇಸ್ ಮಾಡ್ಬೋದು, ಅದು ಬೇರೆ ಕಡೆ ಇದೆ, ಮಡಿಕೇರಿ ಕಡೆ ಇದೆ, ನನಗೆ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಕಷ್ಟ, ನಾನು ಮಾಡ್ಬೋದು ಅಂತ ಹೇಳಿದೆ ಅವರಲ್ಲಿ ಮಾತಾಡುವಾಗ. ಆದರೆ ಈ ರೀತಿ ಇಂಥ ವಿಚಾರಗಳು ಒಂದು ಸರಕಾರಿ ಇಲಾಖೆಯಿಂದ ಹಲವು ದೌರ್ಜನ್ಯಗಳು ನಡೀತಾ ಇರ್ತವೆ. ವಿಠಲ್ ಮಲಿಕುಡಿಯ ಕೇಸ್ ಪ್ರಕರಣ ಆಗೋ ಮುಂಚೆ ಕೂಡ ಅಲ್ಲಿ ಅವರು ಹೇಳಿದಾಗ ಹಲವು ಪ್ರಕರಣ ಅಲ್ಲಿ ದಾಖಲಾಗಿದೆ. ವಿಠಲ್ ಮಲಿಕುಡಿಗೆ ಬಹುಶಃ ನಿಮ್ಮೆಲ್ಲ ಆಶೀರ್ವಾದದಿಂದ ನಾನು ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಅದು ಏನಂತ ಗೊತ್ತಿಲ್ಲ, ಹಿರಿಯರ ಆಶೀರ್ವಾದ ಹೇಳ್ಬೋದು. ವಿಠಲ್ ಮಲಿಕುಡಿಯನ ಜೊತೆ ಇನ್ನಿಬ್ಬರನ್ನ ಅರೆಸ್ಟ್ ಮಾಡಿದ್ರು ಅವರನ್ನ ಪ್ರೊಡ್ಯೂಸ್ ಮಾಡೋ ಸಂದರ್ಭದಲ್ಲಿ. ಯಾವಾಗ ದಿನೇಶ್ ಹೆಗ್ಡೆ ಉಳೆಪಾಡಿ ವಕಾಲತ್ ಹಾಕಿದ ಗೊತ್ತಾಯ್ತಾ, ಅಲ್ಲಿ ಇಬ್ಬರನ್ನು ಬಿಟ್ಟುಬಿಟ್ರು. ಹಿಡಿದವರನ್ನ ಈ ರೀತಿ ಇವರೇ ಊರಿನವರೇ. ಈ ರೀತಿಯ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಈಗ ನಾನು ವಕಾಲತ್ತು ಹಾಕಿದಾಗ ಈ ಒಂದು ವಾತಾವರಣ ಕೂಡ ಇರ್ತದೆ. ಈ ಒಂದು ಅದು ಜನರ ಆಶೀರ್ವಾದ ಅಂತ ಹೇಳುವಲ್ಲಿ ನನ್ನ ಇದಂತಲ್ಲ, ಡಿಪಾರ್ಟ್ಮೆಂಟ್ಗೆ ಆದಂತ ಒಂದು ಏನು ಹೇಳ್ತಾರೆ. ಓಕೆ ಸರ್, ಒಂದು ನಯ ಪೈಸೆ ಕೂಡ ತಾವು ತೆಗೆದುಕೊಳ್ಳಿಲ್ಲ. ವೈ ಸೋ ಇಂಟ್ರೆಸ್ಟ್ ದಿಸ್ ಪ್ರಕರಣ ಅನ್ನುವಂಥದ್ದು ಯಾಕೆ? ವೈ ನೋಡಿ, ಯಾವುದೇ ಇಂಥ ಈ ಪ್ರಕರಣ ಅಂತಲ್ಲ, ಬಹುಶಃ ಇಲ್ಲಿ ಮುನೀರ್ ಇದ್ದಾರೆ, ಅವರ ಮೇಲೆ ಕೂಡ ಪ್ರಕರಣ ಆಗಿತ್ತು. ಯಾರು ಸಾಮಾಜಿಕ ಹೋರಾಟಗಳನ್ನು ಮಾಡ್ತಾರೆ ಅವರಿಂದ ನಾವು ಹೇಗೆ ಒಂದು ಫೀಸ್ ಅನ್ನು ತಗೊಳ್ಳೋದು? ಈಗ ವಿಠಲ್ ಮಲಿಕುಡಿಯ ಒಂದು ಆತನ ಸಮುದಾಯಕ್ಕೆ ಏನು ಬರವಣಿಗೆಯನ್ನ ಹೋರಾಟವನ್ನು ಮಾಡ್ತಾರೆ ಅಲ್ವಾ? ಅದರಿಂದ ಪ್ರಯೋಜನ ಪಡ್ಕೊಳ್ಳೋ ಯಾರು? ಸಮಾಜ, ಆತನ ಸಮಾಜ ಆಗಿರ್ಬೋದು, ಇದು ದೇಶ ಆಗಿರ್ಬೋದು. ಅವರಿಂದ ನಾವು ಫೀಸ್ ತಗೊಳ್ಬಹುದಾ? ಆ ಪ್ರಶ್ನೆಯಲ್ಲಿ ಅವರಿಗೆ ಹೇಳಲಿಕ್ಕೆ ಕಷ್ಟ ಆಗ್ಬಹುದು. ನಾನು ಹೇಳ್ತೇನೆ ಅವರ ಫೀಸಿನ ಬಗ್ಗೆ. ನನಗೆ ಇದು ಇವರು ಸಾಮಾನ್ಯ, ನಾನು ಮೂವ್ಮೆಂಟ್ಗೆ ಬಂದು 20 ವರ್ಷ ದಾಟಿತು, ಬಹುಶಃ ಒಂದು 15 ವರ್ಷ ಪ್ರಕರಣ ವಿಚಿತ್ರ. ಆದ್ರೆ ಆ ಪ್ರಕರಣದಲ್ಲಿ ವಾದ ಮಾಡಿದಂತಹ ನಾವು ಅದನ್ನು ಇನ್ವರ್ಟರ್ ಕೋಮದಲ್ಲಿ ವಿಚಿತ್ರ ಅಂತ ಬರಿಬೇಕಾಗುತ್ತೆ, ಸಹಜವಾಗಿ ಬರೆಯಕ್ಕಾಗಲ್ಲ. ಸರಿಯಾಗಿರುವವರೆಲ್ಲ ವಿಚಿತ್ರವಾಗಿ ಕಾಣುವಂತ ಕಾಲಘಟ್ಟದಲ್ಲಿ ನಾವಿದ್ದೀವಿ, ಗೊತ್ತಾಯ್ತಲ್ಲ. ಈಗ ನಾನು ವಿಚಿತ್ರವಾಗಿ ಕಾಣ್ತೀನಿ, ತುಂಬಾ ಜನರಿಗೆ ಇವರು ವಿಚಿತ್ರವಾಗಿ ಕಾಣ್ತಾರೆ. ನಾನು ನೋಡಿದಾಗೆ ಇವರೊಂದು 15 ವರ್ಷದಲ್ಲಿ, ಅದರಲ್ಲೂ ನಾವು MRPL ಹೋರಾಟ ಶುರು ಮಾಡಿದಾಗ ಅಲ್ಲಿ ದೊಡ್ಡ ದೈತ್ಯ ಕಂಪನಿಗಳು SEZ, MRPL, ಇಡೀ ಸಿಸ್ಟಮ್, ಪ್ರಧಾನಿ ಕಾರ್ಯಾಲಯದಿಂದ ನಮ್ಮನ್ನ ಅಲ್ಲಿಂದ ಓಡಿಸಿ ಕೆಲಸಗಳನ್ನ ಸರಾಗ ಮಾಡಿಸ್ಬೇಕು ಅಂತ ಒತ್ತಡ ಇತ್ತು. ಅಂತ ಟೈಮಲ್ಲಿ ನಮ್ಮ ಮೇಲೆ ತುಂಬಾ ಕೇಸ್ಗಳನ್ನೆಲ್ಲ ಹಾಕಿದ್ದಾರೆ, ಬಡ ಗ್ರಾಮಸ್ಥರ ಮೇಲೆ ಹಾಕಿದ್ದಾರೆ, ನನ್ನ ಮೇಲೆ ಹಾಕಿದ್ದಾರೆ, ಏನೇನೋ ಕಠಿಣ ಕಾಯ್ದೆಗಳು, ಪೊಲೀಸರ ಕರ್ತವ್ಯ ಕಡ್ಡಿ ಎಲ್ಲ ಹಾಕಿದ್ದಾರೆ.
ಆವಾಗ ನಮ್ಗೆಲ್ಲ ನೆನಪಾಗ್ತಾ ಇರೋದು ನಮ್ಮ ಹತ್ರ ದುಡ್ಡಲ್ಲಿ ಇರ್ತವೆ. ಲಾಯರ್ಗಳಿಗೆ ದೊಡ್ಡ ದೊಡ್ಡ ಫೀಸ್ ಕೇಳ್ತಾರೆ. ಇದಕ್ಕೆಲ್ಲ ಕೊಟ್ರೆ ಬಹುಶಃ ಒಂದು 25 ಲಕ್ಷ ಆದ್ರೂ ಕನಿಷ್ಠ ದೇಶದ್ರೋಹದ ಪ್ರಕರಣ, UAPA, ನಕ್ಸಲ್ ನಂಟು ಎಲ್ಲ. ನಮ್ದು ಕೂಡ ದೊಡ್ಡ ದೊಡ್ಡ ಕೇಸ್, ಒಂದೊಂದು ಕೇಸಲ್ಲಿ 30 ಜನ, 40 ಜನ, 50 ಜನ. ಒಬ್ಬೊಬ್ಬನಿಗೆ ಬೇಲ್ ಮಾಡ್ಲಿಕ್ಕೆ 2,2 ಸಾವಿರ ಕೊಟ್ಟರು, ಬೇಲ್ ಮಾಡ್ಲಿಕ್ಕೆ 1 ಲಕ್ಷ ಕೊಡ್ಬೇಕು. ಇಂಥದ್ದೆಲ್ಲ ನಮ್ಮಲ್ಲಿ ನಮ್ಗೆ ಯಾವಾಗ ಸಾಮಾನ್ಯ ದಿನೇಶ್ ಆಗಿದೆ, ನಾವು ಅರೆಸ್ಟ್ ಆದ ತಕ್ಷಣ ಅವ್ರಿಗೆ ಮೆಸೇಜ್ ಹೋಗ್ತದೆ, ನಮ್ಮ ಕಾರ್ಯಕರ್ತರು ಮಾಡಿದಾರೆ ಮತ್ತೊಂದು ಬೋತೇರು ಅಂತ. ಅವರು ಅರ್ಧರಾತ್ರಿಗೆ ಬಂದು ಜಡ್ಜ್ ಮನೆಯಲ್ಲಿ ಜೈಲಿಗೆ ಹೋಗುವವರನ್ನ ಇಂಟ್ರಿಮ್ ಬೆಲ್ ಕೊಡ್ಸಿ ಮನೆ ಕಳಿಸಿದ್ದಾರೆ, ಬೆಳಿಗ್ಗೆ ಬನ್ನಿ ಅಂತ. ಇಂಥದ್ದು ಈ ಇದರಲ್ಲಿ MRP ಒಂದು 7-8 ಕೇಸನ್ನು ಉಚಿತವಾಗಿ ನಡೆಸ್ತಾ ಇದ್ದಾರೆ. ಈಗಲೂ ನನ್ನ ಕೇಸ್ಗಳು ಉಚಿತವಾಗಿ, ಅವರ ಆ ರೀತಿ ಸಪೋರ್ಟ್ ಇರೋದ್ರಿಂದ ನಮ್ಮಂತವ್ರಿಗೆ ಹೋರಾಟ ಮಾಡ್ಲಿಕ್ಕೆ, ಕೇಸ್ ಹಾಕಿಸ್ಕೊಳ್ಲಿಕ್ಕೆ ಒಂದು ಧೈರ್ಯ ಬಂದಿರೋದು. ಕೇಸ್ ಹಾಕಿಸ್ಕೊಳ್ಲಿಕ್ಕೆ ನೀವ್ ಏನ್ ಬೇಕಾದ್ರೆ ಮಾಡ್ರಿ, ನಮ್ಗೆ ವಕೀಲರಿದ್ದಾರೆ ಅಂತ. ಇವು ವಿಠಲ ಮಲೆಕುಡಿಯ ಕೇಸಲ್ಲಿ ಹಾಗೆ ನಾವು ಅವ್ರ ಹತ್ರ ಹೋಗಿ ಅವತ್ತು ಡಿಸ್ಕಷನ್ ಮಾಡಿದಾಗ ನಾನ್ ತಗೊಳ್ತೀನಿ ಅಂತ ಒಪ್ಕೊಂಡ್ರು. ಆನಂತರ ನಾನು ಸ್ಟಡಿ ಮಾಡ್ಕೊಂಡು ದುಡ್ಡೇ ಕೇಳಲಿಲ್ಲ, ಅವ್ರು ದುಡ್ಡೇ ಕೇಳಲಿಲ್ಲ. ತಮಾಷೆಯಾಗಿ ನಾವೇ ಎಲ್ಲ ಹೇಳ್ತಾ ಇರ್ತೀವಿ, ಇದೇ PZ ತಿಕ್ಕುನು ಅಂತೆಲ್ಲ ತುಂಬಾ ತಮಾಷೆ ಮಾಡ್ತೀವಿ. ಅಷ್ಟು ಮಾತ್ರ ಅವ್ರು ಊರಿಗೆ ಹೋಗಿ ಇವರ ಈ ಕೃಷಿ ಚಟುವಟಿಕೆಯಲ್ಲಿ ಪಾಪ ಕಾಡು ಉತ್ಪನ್ನ ಖರೀದಿ ಮಾಡಿ ನೋಡ್ಕೊಂಡು ಅವರಿಗೆ ಇವರ ಜೇಬಿಂದ ದುಡ್ಡು ಹಾಕೊಂಡು ಮೇಕೆ ಗೀಕೆ ಎಲ್ಲ ಖರೀದಿ ಮಾಡಿ ಕೊಟ್ಟಿದ್ದಾರೆ, ಹೈನುಗಾರಿಕೆ ಕೂಡ ಮಾಡಿ ಅಂತ ಒಂದು. ಅಂದ್ರೆ ಈಗಿನ ಈ ಸೊಕಾಲ್ಡ್ ನಾಗರಿಕ ಸಮಾಜದ ಪ್ರಕಾರ ಇವರೊಬ್ಬ ವಿಚಿತ್ರ ವಕೀಲ, ಗೊತ್ತಾಯ್ತಲ್ಲ. ನನ್ಗೆ ಹೆಮ್ಮೆ ಇದೆ, ಇಂಥವ್ರು ಇರ್ಬೇಕು, ಇಂಥವ್ರು ಕೆಲವರು ಇದ್ದಾರೆ. ಇಂಥವ್ರು ಇರೋದ್ರಿಂದ ನಮ್ಮಂತವರು ಹೋರಾಟ ಮಾಡ್ಲಿಕ್ಕೆ, ಇಂಥವ್ರಿಗೆ ಅನ್ಯಾಯ ಆದಾಗ ನ್ಯಾಯಾಲಯದಲ್ಲಿ ಒಂದೇ ನ್ಯಾಯ ಸಿಗ್ತದೆ ಅನ್ನುವಂಥದ್ದು. ಯಾಕಂದ್ರೆ ತುಂಬಾ ಜನ ವಕೀಲರು ಮುಖ ನೋಡೋದಕ್ಕಿಂತ, ಕೇಸಿನ ಹಿನ್ನೆಲೆ ನೋಡೋದಕ್ಕಿಂತ ಜೇಬು ನೋಡೋದು ಜಾಸ್ತಿ, ದುಡ್ಡಿಡು ಮಾತಾಡು ಅನ್ನುವಂಥವ್ರು ಇರೋ ಕಾಲದಲ್ಲಿ ನಮ್ಮಂತವ್ರು ಎಷ್ಟೋ ಜನ ಅವ್ರ ಹತ್ರನೇ ದುಡ್ಡು ಪೀಕಿಸ್ತೀವಿ. ನಾನು ಹೇಳ್ತೀನಲ್ಲ, ನಮ್ಮ ಕಾರ್ಯಕ್ರಮಗಳಾಗುವಾಗ ಅವರ ಹತ್ರ ನಾವು 2,000, 5,000 ಹಿಂಗೆ ದೊಡ್ಡ ಅಮೌಂಟ್ಗಳನ್ನ ನಾವು ಅವರ ಕೈಯಿಂದ ದೇಣಿಗೆ ಪಡ್ಕೊಂಡು ಬರೋದು, ನಮ್ಗೆ ಅವ್ರ ಫೀಸ್ ಕಟ್ಟುವಂತದ್ದಿದೆ. ಇಂಥದ್ದೆಲ್ಲ ಇದೆ. ವಿಠಲ ಬಂದಾಗ ಅವರೇ ಊಟ ಕೊಡಿಸಿರ್ಬೋದು, ಗೊತ್ತಾಯ್ತಲ್ಲ. ಇಂಥದ್ದಲ್ಲಿದೆ. ಅದರಿಂದಾಗಿ ಇಂಥ ವಕೀಲರುಗಳನ್ನ ನಾವು ನಿಜಕ್ಕೂ, ನಾನೊಬ್ಬ ಚಳವಳಿಯ ಕಾರ್ಯಕರ್ತನಾಗಿ, ಒಂದು ಸಂಘಟನೆಯ ರಾಜಕೀಯ ಪಕ್ಷದ ಒಂದು ರಾಜ್ಯ ಮಟ್ಟದ ಮುಖಂಡನಾಗಿಯೂ ಕೂಡ ನಾನು ದಿನೇಶ್ ಹೆಗ್ಡೆ ಅವರಿಗೆ ಖಂಡಿತವಾಗಿ ಕೈ ಮುಗಿತೀನಿ. ಗ್ರೇಟ್ ಪರ್ಸನ್. ವಿಚಿತ್ರ ಅಂತ ಹೇಳಿದ್ರೆ ವೆರಿ ಇಂಟ್ರೆಸ್ಟಿಂಗ್. ಎಸ್, ಥ್ಯಾಂಕ್ ಯು ಫಾರ್ ದಟ್. ನಿಜವಾಗ್ಲೂ ಕೂಡ ಯಾಕಂದ್ರೆ ಶೋಷಿತರ ದಮನಿತರ ಪರವಾಗಿ ಧ್ವನಿ ಎತ್ತಬೇಕು ಅಂತ ಹೇಳಿದ್ರೆ ಎಸ್, ತುಂಬಾ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಅಂಡ್ ಎಲ್ಲವನ್ನ ಕೂಡ ಗಾಳಿಗೆ ತೂರಿದ್ದಾರೆ ಅನ್ನುವಂಥದ್ದು. ಅಂಡ್ ಹೆಮ್ಮೆ ಇದೆ ಈ ಒಂದು ವಿಚಾರದಲ್ಲಿ. ಮಾತಾಡ್ತೇನೆ, ಅನೇಕ ಕರೆಗಳಿದೆ, ಲಾಯರ್ ಅವರ ರಿಯಾಕ್ಷನ್ ತೆಗೆದುಕೊಳ್ಬೇಕಾಗಿತ್ತು, ಹಾಗಾಗಿ ಅನೇಕ ಕರೆಗಳನ್ನ ನಿಲ್ಲಿಸಿದ್ದೇನೆ. 2 ಕರೆಗಳನ್ನ ನಾನು ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಶೇಖರ್ ಬೆಳ್ತಂಗಡಿ. ಶೇಖರ್ ಬೆಳ್ತಂಗಡಿ, ನಮಸ್ತೆ ಸರ್, ಮಾತಾಡಿ ಸರ್. ನಮಸ್ತೆ. ನಾನು ವಿಠಲ್ನನ್ನು ಸುಮಾರು 15 ವರ್ಷಗಳಿಂದ ಜಾಸ್ತಿ ನನಗೆ ಪರಿಚಯ ಇರುವ ಒಬ್ಬ ಯುವಕ. ಬಹಳ ಮುಖ್ಯವಾಗಿ ಏನು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಘೋಷಣೆ ಆದ ನಂತರ ಅಲ್ಲೇನು ಒಕ್ಕಲೆಬ್ಬಿಸುವ ಪ್ರಶ್ನೆ ಬಂದಾಗ ವಿಠಲ್ ಒಬ್ಬ ವಿದ್ಯಾರ್ಥಿಯಾಗಿದ್ದ ಸಂದರ್ಭ ಕೂಡ ಅದರ ವಿರುದ್ಧ ಒಂದು ಧ್ವನಿ ಎತ್ತಿದ್ದ. ಮತ್ತು ಅಲ್ಲಿ ಮೂಲಭೂತ ಸೌಕರ್ಯ, ಈಗ ನಾವು ಇವತ್ತು ಈ ದೇಶದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಬಟ್ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಗೆ ಒಳಪಟ್ಟ ದಕ್ಷಿಣ ಕನ್ನಡ ಜಿಲ್ಲೆಯ 9 ಗ್ರಾಮಗಳು, ಅದು ಬೆಳ್ತಂಗಡಿ ತಾಲೂಕಿನಲ್ಲಿ ಇರ್ತಕ್ಕಂಥ 9 ಗ್ರಾಮಗಳು ಇವತ್ತು ಕೂಡ ರಸ್ತೆ, ವಿದ್ಯುತ್ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿದೆ. ಬಟ್ 2006ರಲ್ಲಿ ಎಡಪಕ್ಷಗಳು ಏನು ಫಸ್ಟ್ 1ನೇ UPA ಸರ್ಕಾರಕ್ಕೆ ಬೆಂಬಲ ಕೊಟ್ಟ ನಂತರ ಏನು ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂತು. ಅದರ ನಂತರನೂ ಇವತ್ತಿನ ತನಕ ಸುಮಾರು 15 ವರ್ಷಗಳ ಕಾಲದಲ್ಲಿ ಇವತ್ತಿನ ತನಕ ಒಂದು ಸಾರಿ ಕೂಡ ಅದು ಡೆವಲಪ್ಮೆಂಟ್ ಆಗಿಲ್ಲ. ಬಟ್ 9 ಗ್ರಾಮದಲ್ಲಿ ಕೇವಲ 9 ಮನೆಗಳಿಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ವಿದ್ಯುತ್ ಸಂಪರ್ಕ ಬಿಟ್ರೆ ಇವತ್ತಿನ ತನಕ ಕೂಡ ವಿದ್ಯುತ್ ಆಗಿರ್ಬೋದು ಅಥವಾ ರಸ್ತೆ ಆಗಿಲ್ಲ. ಇಂಥ ಒಂದು ಮೂಲಭೂತ ಪ್ರಶ್ನೆಯನ್ನು ಎತ್ಕೊಂಡು ಹೋರಾಟದ ಹಾದಿಯಲ್ಲಿ ಮತ್ತೆ ಒಂದಷ್ಟು ಪತ್ರಕರ್ತರಿಗೆ ಕೂಡ ಮಾಹಿತಿ ಕೊಟ್ಟು ಅದನ್ನು ಒಂದು ಪ್ರಚಾರ ಮಾಡಿದ ಏಕೈಕ ಕಾರಣಕ್ಕಾಗಿ ಅವತ್ತಿನ ಬಿಜೆಪಿ ಸರ್ಕಾರ ಈ ರೀತಿ ಮನೆಯಲ್ಲಿ ದಿನನಿತ್ಯ ಉಪಯೋಗ ಮಾಡತಕ್ಕಂತ ಒಂದು ವಸ್ತುಗಳು ಸಿಕ್ಕಿದೆ ಅನ್ನೋ ಏಕೈಕ ಕಾರಣಕ್ಕಾಗಿ ಈ ರೀತಿ ಮಾಡಿರುವಂತದ್ದು ಸರಿಯಲ್ಲ. ಮತ್ತು ಅದಕ್ಕೆ ನಿನ್ನೆಯ ತೀರ್ಪು ಈ ಅವತ್ತಿನ ಬಿಜೆಪಿ ಸರ್ಕಾರಕ್ಕೆ ಒಂದು ಕಪಾಲಮೋಕ್ಷ ಮಾಡಿದೆ ಅಂತಕ್ಕಂತ ವಿಚಾರವನ್ನು ಹೇಳ್ತಾ ಇದ್ದೇನೆ. ಮತ್ತು ಅವತ್ತು ವಿಠಲ್ ಪರವಾಗಿ ಕಮ್ಯುನಿಸ್ಟ್ ಎಡ ಪಕ್ಷಗಳು, ಎಡ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ ಸಂದರ್ಭದಲ್ಲಿ ಅವತ್ತು ಸಂಘ ಪರಿವಾರದವರು ಮತ್ತು ಬಿಜೆಪಿಯ ನಾಯಕರು ವಿಠಲ್ನ ವಿರುದ್ಧ ಒಂದು ಹಲವಾರು ಪ್ರತಿಭಟನೆ ಕೂಡ ಮಾಡಿದ್ರು. ಮತ್ತು ಹಲವಾರು ಪತ್ರಿಕಾಗೋಷ್ಠಿಗಳನ್ನು ಕೂಡ ಕರೆದು ಆತ ನಕ್ಸಲ್ ಬೆಂಬಲಿಗ ಮತ್ತು ನಕ್ಸಲರಿಗೆ ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ದ ಅನ್ನುವ ಆರೋಪವನ್ನು ಮಾಡಿದ್ರು. ಅಂತ
ಸಂಘ ಪರಿವಾರ ಮತ್ತು ಬಿಜೆಪಿಗೆ ನಿನ್ನೆಯ ಈ ತೀರ್ಪು ನಿಜವಾಗಿ ಒಂದು ದೊಡ್ಡ ಆಘಾತ ಕೊಟ್ಟಿದೆ ಮತ್ತು ಅವರಿಗೆ ಮುಖಭಂಗ ಆಗಿದೆ ಅಂತಕ್ಕಂತ ವಿಚಾರ. ಆದ್ರಿಂದ ನಿನ್ನೆ ವಕೀಲರು ಮಾತಾಡುವಾಗ ಹೇಳಿದ್ರು ವಿಠಲ್ ಮತ್ತು ವಿಠಲ್ನ ಅಪ್ಪ ನಿರ್ದೋಷಿ ಅಂತ ಮಾತ್ರ ನ್ಯಾಯಾಲಯ ಹೇಳಿದೆ. ಅದರ ವಿರುದ್ಧ ಅವರನ್ನು ಗೌರವಯುತವಾಗಿ ಬಿಡುಗಡೆ ಮಾಡ್ಬೇಕಂತ ಏನು ವಿಚಾರದ ಬಗ್ಗೆ ಮಾನ್ಯ ಹೈಕೋರ್ಟ್ ನಲ್ಲಿ ಏನು ಒಂದು ಕೇಸ್ ಮಾಡ್ತೇವೆ ಮೇಲ್ಮನವಿ ಥ್ಯಾಂಕ್ ಯು ಸರ್. ಸಂಕ್ಷಿಪ್ತವಾಗಿ ಮಾತಾಡಿದ್ದೀರಾ ಅಂಡ್ ಮಾತುಗಳಲ್ಲಿ ಅರ್ಥ ಇತ್ತು. ಎಸ್ ಸರ್, ಮಾತಾಡ್ತೇನೆ. ಥ್ಯಾಂಕ್ ಯು ಸರ್. ಸಮಯದ ಅಭಾವ ತುಂಬಾನೇ ಇದೆ, ದಟ್ಸ್ ವೈ. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ತಮ್ಮ ಹೆಸರು? ಪ್ರಸನ್ನ ರವಿ ಅವರು. ನಮಸ್ತೆ ಮೇಡಮ್, ನಮಸ್ತೆ. ಮಾತಾಡಿ ಮೇಡಮ್. ಮೂವರಿಗೂ ಅಭಿನಂದನೆಗಳು. ನೀವಾಗ ದಿನೇಶ್ ಹೆಗ್ಡೆ ಅವರ ಬಗ್ಗೆ ಹೇಳಿದ್ರಿ, ಹಣ ತಗೊಳ್ಳೋದಿಲ್ಲ, ಫೀಸ್ ತಗೊಳ್ಳೋದಿಲ್ಲ ಅಂತ. ಖಂಡಿತ ನಂದು ಒಂದು ಕೇಸ್ ಉಂಟು, ಪಬ್ಲಿಕ್ ಇಶ್ಯೂ ಕೇಸ್. ಸಮಾಜಕ್ಕೋಸ್ಕರ ಹೋದದ್ದು 8 ಜನಕ್ಕೆ ಈಗೂ ಕೆಲವಕ್ಕೆ ಹೋಗ್ತಾ ಇದ್ದೇವೆ. ನಮ್ಗೆ 5 ರೂಪಾಯಿ ತಗೊಳ್ಳಿಲ್ಲ. ಏನಾದ್ರೂ ಡೇಟಿಗೆ ಹೋಗದಿದ್ರೆ ಮಾತ್ರ ಪನಿಷ್ಮೆಂಟ್ ನಾಗೆ ಅಕ್ಲಿಗೆ ಒಂದು 100 ರೂಪಾಯಿ ದೇತೋನ್ಲೆ ಅಂತ ಹೇಳ್ತಾರೆ ವಿನಃ ಬೇರೆ ಯಾವ್ದು ಪಬ್ಲಿಕ್ ಇಶ್ಯೂ ಕೇಸಿಗೆ ಅವ್ರು ತಗೊಳ್ಳುದಿಲ್ಲ. ಯಾಕಂದ್ರೆ ಒಂದು ವಿಧದಲ್ಲಿ ಅವರು ವಕೀಲರು ಆದ್ರೂ ಸಹ ಅವರ ಇಡೀ ಮನೆಯನ್ನು ನಾನು ಹತ್ತಿರದಿಂದ ಬಲ್ಲವಳು. ಪ್ರತಿಯೊಬ್ಬರು ಸಮಾಜ ಸೇವೆಯಲ್ಲಿ ಕೆಲಸ ಮಾಡುವವರು. ಮತ್ತೆ ಪುಸ್ತಕದದ್ದು ಅಂತ ಹೇಳಿದ್ರು, ಯಾವುದೇ ಒಂದು ವಿದ್ಯಾರ್ಥಿಗೆ ಒಂದು ಕಲಿಯುವ ವಿಷಯ ಬಂದಾಗ ಎಷ್ಟು ಬುಕ್ಸ್ ಎಷ್ಟು ಖರ್ಚು ಮಾಡುವವರು. ಇವರ ಮದುವೆಗೆ ಸಮೇತ ಅಲ್ಲಿ ಇಟ್ಟದ್ದು ಬುಕ್, ಆಲದ ಮರದ ಅಡಿಯಲ್ಲಿ ಮದುವೆ ಆದಾಗ ಅಲ್ಲಿ ಇಟ್ಟದ್ದು ಬುಕ್ಸ್. ಹಾಗಂದ್ರೆ ವಿದ್ಯೆಗೆ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾರೆ, ಮಕ್ಕಳಿಗೆ ಸಪೋರ್ಟ್ ಮಾಡ್ತಾರೆ. ವಿಠಲ್ ಮಲಕುಡಿಯವರಿಗೆ ಇಂತ ಒಂದು ವಕೀಲರು ಸಿಕ್ಕಿದ್ದು ಏನೋ ಒಂದು ಒಳ್ಳೇದು ಅನ್ನಿಸ್ತದೆ. 9 ವರ್ಷ ಅವರನ್ನು ಹೀಗೆ ಮಾಡಿದ್ರು, ಇನ್ನಾದ್ರೂ ಅವರು ಒಂದು ಒಳ್ಳೆ ವ್ಯಕ್ತಿಯಾಗಿ ಮಾಡ್ಲಿಕ್ಕೆ ಇದೊಂದು ಕೇಸ್ ಪೂರಕವಾಯಿತು ಅಂತ ನಾನು ಅನ್ನಿಸ್ತೇನೆ. ಹಾಗೆ ಮುನೀರ್ ಕಾಟಿಪಳ ಅವರು ಸಹ ಹಾಗೆ ಇಂಥ ವಿಷಯದಲ್ಲಿ DYF ರಾಜಕೀಯ ಅಲ್ಲ, ಪ್ರತಿಯೊಂದು ವಿಷಯದಲ್ಲಿ ಮುಂದೆ ಹೋಗ್ತಿದ್ದಾರೆ. ಅವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ನಿತಿನ್ ರವರೇ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ, ಭಾರಿ ಖುಷಿ ಆಯ್ತು. ಯಾಕಂದ್ರೆ ಇನ್ನು ನೋಡುವ ಯುವಕರಿಗೂ ಗೊತ್ತಾಗ್ಬೇಕು. ಹಾಗೆ ಜೆರಾಲ್ಡ್ ಟೈವರ್ಸ್ ಹೇಳಿದಾಗೆ ವಕೀಲರ ಹತ್ರ ಒಂದು ಕೇಳಿ ಮಾನನಷ್ಟ ಹಾಕ್ಬೋದು. 10 ಕೋಟಿ ಡೆಪಾಸಿಟ್ ಬೇಕು, ಆ ವಕೀಲರ ಹತ್ರ ಅಷ್ಟು ಇರುವುದಿಲ್ಲ ಹೇಳುದಾದ್ರೂ ಮಾನನಷ್ಟ ಕೇಸ್ ಖಂಡಿತ ಹಾಕ್ಲೇಬೇಕು. ಓಕೆ ಓಕೆ, ಎಸ್ ಮೇಡಮ್, ಥ್ಯಾಂಕ್ ಯು. ಇದು ಸಾಮಾಜಿಕ ಕಾರ್ಯಕರ್ತೆ ಪ್ರಸನ್ನ ರವಿ ಅವರ ಮಾತುಗಳು. ಎಸ್ ಸರ್, ಬರ್ತೇನೆ. ಬಿಫೋರ್ ದಟ್ ನಿಮ್ ಜೊತೆ ANF ನವರ ಬಗ್ಗೆ ಒಂದು ಮಾತುಗಳನ್ನು ಕೇಳಬೇಕು. ತಾವು ಹೇಳಿದ್ರಿ ಎಷ್ಟು ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು. ಮನೆಗಳಲ್ಲಿರುವಂತಹ ಕೋಳಿ ಕುರಿಗಳನ್ನ ತೆಗೆದುಕೊಂಡು ಹೋಗ್ತಾರೆ, ಹೇಗೆ ಯಾವ ರೀತಿ ಇರುತ್ತೆ ಜನತೆಗೆ ಅರ್ಥ ಆಗೋದು. ಯಾಕಂದ್ರೆ ನಾವುಗಳು ನೋಡಿರುವಂಥದ್ದು ನಕ್ಸಲೈಟ್ಗಳ ವಿಚಾರವಾಗಿ ನಾವುಗಳು ಕೇಳಿದ್ವಿ, ನೋಡಿದ್ದೇವೆ ಚಲನಚಿತ್ರಗಳಲ್ಲಿ. ಆದರೆ ತಾವುಗಳು ಸ್ವತಃ ಅನುಭವಿಸಿದ್ದೀರಾ. ಅಂಡ್ ಈ ಒಂದು ಪ್ರಕರಣ ನೋಡಿದಾಗಲೇ ಏನು ಷಡ್ಯಂತ್ರ ಇದೆ ದೊಡ್ಡ ಮಟ್ಟದ ಅನ್ನುವಂಥದ್ದು ಜನತೆಯ ಮುಂದೆ. ಎಸ್ ಸರ್. ಹೌದು, ನನ್ನ ಅರೆಸ್ಟ್ ಆಗೋದಕ್ಕಿಂತ ಮುಂಚೆ ಬಹಳಷ್ಟು ಜನರನ್ನ ಮೇಲೆ ಪ್ರಕರಣ ದಾಖಲಾಗಿತ್ತು. ಆ ಸಂದರ್ಭದಲ್ಲಿ ಒಂಥರ ಅದು ಪೊಲೀಸ್ ಪೀಡಿತ ಪ್ರದೇಶ ಆಗಿತ್ತು. ಹಾಗಾಗಿ ಅಲ್ಲಿ ಬಹಳಷ್ಟು ತೊಂದರೆ ಮಾಡ್ತಾ ಇದ್ರು. ಒಬ್ಬ ನಮ್ಮನೆಗೆ ಯಾರಾದ್ರೂ ನೆಂಟರು ಹೊರಗಡೆಯಿಂದ ಬರ್ತಾರೆ ಅಂತಂದ್ರೆ ಮರುದಿನ ಪೊಲೀಸರ ನಮ್ಮನೇಲಿ ಹಾಜರಿರ್ತಾ ಇದ್ರು. ನಮ್ಗೆ ಕೇಳ್ತಾ ಇರ್ಲಿಲ್ಲ, ಬಂದವರಿಗೆ ಕೇಳ್ತಾ ಇದ್ರು, ನೀವು ಯಾವಾಗ ವಾಪಸ್ ಹೋಗ್ತೀರಾ ಅಂತ. ನಾವು ಮನೆಯವರು ಕೇಳ್ತಾ ಇರ್ಲಿಲ್ಲ. ಅಂತ ಪರಿಸ್ಥಿತಿಗಳು ಆ ಸಂದರ್ಭದಲ್ಲಿ ಇತ್ತು. ಮತ್ತೆ ಆ ನೆಂಟರಿಗೆ ಬಂದಾಗ ನೀನು ಎಲ್ಲಿಂದ ಬಂದಿದ್ಯಾ, ಅವ್ರು ಎಲ್ಲಾ ಡೀಟೇಲ್ ತಗೊಂಡು ಅವ್ರನ್ನ ಕಾಡಲ್ಲೂ ಕೂಡ ಸುತ್ತಿಸಿ ಅವ್ರನ್ನ ಸುಸ್ತು ಮಾಡುವಂತದ್ದಿತ್ತು. ಮತ್ತೆ ಮನೆಗಳಿಗೆ ನುಗ್ಗೋದು, ಶೂ ಎಲ್ಲ ಇರುತ್ತೆ, ಒಟ್ಟು ನುಗ್ಗೋದೆ ಮನೆಗಳಿಗೆ. ಏನಿಲ್ಲ, ಒಟ್ಟು ನುಗ್ಗೋದು, ಕೇಳುವಂಥದ್ದು ಏನೂ ಇಲ್ಲ, ಒಟ್ಟು ಮನೆಗಳಿಗೆ ನುಗ್ತಾ ಇದ್ರು. ಒಂದು ಮನೆಯಲ್ಲಿ ಕೋಟೆ ನರ್ಕಣ್ಣ ಪ್ರದೇಶದಲ್ಲಿ ಸುಮಾರು ಅವರು 8,000 ರೂಪಾಯಿಯನ್ನ ಆಗತಾನೆ ಅಡಿಕೆ ಮಾರಿ ತಂದಿಟ್ಟಿದ್ರು. ಅದನ್ನು ಕೂಡ ತಗೊಂಡು ಹೋಗಿದ್ದಾರೆ. ಇಂಥದ್ದು ಬಹಳಷ್ಟು ನಡೀತಾ ಇತ್ತು. ಮತ್ತೆ ನಾವು ಒಂದು ಪೇಟೆಗೆ ಏನಾದರೂ ಒಂದು ವಸ್ತು ತರಲಿಕ್ಕೆ ಹೋಗ್ಬೇಕಿದ್ರೆ ಸುಮಾರು 8 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತ ಪರಿಸ್ಥಿತಿ ಅವತ್ತು ಇತ್ತು. ಆ ಸಂದರ್ಭದಲ್ಲಿ ಏನಾದರೂ ನಾವು ಒಂದು ಹೆಚ್ಚಿಗೆ 100 ಗ್ರಾಮ್ ಅಥವಾ ಒಂದು ಅರ್ಧ ಕೆಜಿ 1 ಕೆಜಿ ಹೆಚ್ಚಿಗೆ ಏನಾದರೂ ತಂದ್ರೆ ಅದನ್ನ ಪ್ರತಿಯೊಂದು ಅಂಶವನ್ನ ಬಿಡಿಸಿ ತೋರಿಸಬೇಕಾಗಿತ್ತು. ಕಾಡಲ್ಲಿ ನಾವು ಒಬ್ಬೊಬ್ರು ಹೋಗ್ತಾ ಇರ್ತೀವಿ ಅಂತ ಬಹಳಷ್ಟು ಇತ್ತು. ನಾನು ಕಾಲೇಜಿಗೆ ಹೋಗ್ತಾ ಇರೋದು ನನ್ನ ಬ್ಯಾಗನ್ನು ಬಹಳಷ್ಟು ಸಾರಿ ಚೆಕ್ ಮಾಡಿದ್ದಾರೆ. ಏನೂ ಇಲ್ಲ, ಪುಸ್ತಕಗಳಿತ್ತು ಅಂತಂದ್ರೂ ಅವರು ಚೆಕ್ ಮಾಡ್ತಾ ಇದ್ರು. ನಾರಾವಿಯಲ್ಲಿ ಚೆಕ್ ಮಾಡ್ತಾ ಇದ್ರು, ಅಲ್ಲಿ ಆ ಕಡೆ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಚೆಕ್ ಮಾಡ್ತಾ ಇದ್ರು. ಈ ರೀತಿಯ ಬಹಳಷ್ಟು ಟಾರ್ಚರ್ಗಳನ್ನ ಮಾಡ್ತಾ ಇದ್ರು. ಇದು ನಮ್ಮ ಸಮಾಜ. ಹೌದು, ಇದು ನಮ್ಮ ಸಮಾಜ. ಹಾಗೆ ಆ ಪರಿಸ್ಥಿತಿ ಅವತ್ತು ಹಾಗಿತ್ತು. ಆ ಟೈಮಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಶೋಧ ಮಾಡಿದ್ದಾರೆ ಆ ಟೈಮಲ್ಲೆಲ್ಲ. ಓಕೆ ಓಕೆ ಓಕೆ, ಎಸ್, ನಾವುಗಳು ಮಾತಾಡ್ತೀವಿ ಸ್ವಾತಂತ್ರ್ಯ ಆ ರೀತಿ ಈ ರೀತಿ ಅನ್ನೋದು. ಎಸ್, ಇದು ನಮ್ಮ ಸಮಾಜ, ನೋಡ್ತಾ ಇದ್ದಾರೆ ಯಾವ ರೀತಿ ಇದೆ ಅನ್ನುವಂಥದ್ದು ನಾಗರಿಕ ಸಮಾಜ. ಎಸ್ ಸರ್, ಅನೇಕ ಜನರು ಕೇಳ್ತಾ ಇರುವಂತಹ ವಿಚಾರಕ್ಕೆ ನಾನು ಬರ್ತೇನೆ. ಅನೇಕ ಜನರು ಕರೆ ಮಾಡಿದಾಗ ಕೆಲವರು ಹೇಳ್ತಾ ಇರುವಂತಹ ವಿಚಾರ, ಯಾಕಂದ್ರೆ 10 ವರ್ಷ ತಾವುಗಳು ಹೋರಾಟ ಮಾಡಿದ್ವಿ. ಒಬ್ಬ ಹುಡುಗ, ಆತನ ಒಂದು ಮಾನಸಿಕವಾಗಿರುವಂತಹ ಒಂದು ಸ್ಥಿಮಿತ ಏನಿದೆ, ಜೊತೆಗೆ ಆತನ ಒಂದು ಜೀವನ, ಆತನ ಮುಂದಿನ ಭವಿಷ್ಯ, ಸಂಘಟನೆಗಳು, ತಾವುಗಳು ಮಾಡಿರುವಂತಹ ಹೋರಾಟ, ಇದೆಲ್ಲವೂ ಕೂಡ ನೋಡಿದಾಗ, ಜೊತೆಗೆ ನಮ್ಮ ಸರ್ಕಾರ ಮಾಡಿರುವಂತಹ ಎಡವಟ್ಟು, ಇದೆಲ್ಲವೂ ಕೂಡ ನೋಡಿದಾಗ
ಜನರು ಕೇಳುವಂಥದ್ದು ಒಂದು ಮಾನನಷ್ಟ ವಿಚಾರವಾಗಿ ಅನೇಕ ಜನರು ಮಾತಾಡ್ತಾ ಇದ್ದಾರೆ. ಸರ್ಕಾರದ ಮೇಲೆ ಮಾನನಷ್ಟ ಹಾಕಬಾರದು ಅನ್ನುವಂಥದ್ದು. ತಾವು ಈಗಾಗಲೇ ಹೇಳ್ತಾ ಇದ್ದೀರಾ ಗೌರವಾನ್ವಿತ ಬಿಡುಗಡೆ ಬೇಕಾಗಿತ್ತು ಅನ್ನುವಂಥದ್ದು. ಸರ್ಕಾರ ಮಾಡಿರುವಂಥ ಎಡವಟ್ಟು ಈ ಯುವಕನ ಭವಿಷ್ಯ. ಎಸ್, ಆಸ್ ಎ ಲಾಯರ್ ಆಗಿ ಎಸ್, ಎಲ್ಲರೂ ತಮ್ಮಲ್ಲಿ ಒಂದು ವಿಚಾರವನ್ನ ಕೇಳ್ತಾ ಇದ್ದಾರೆ. ಕರೆಗಳು ಹೇಳಿರುವಂಥದ್ದು ಇದೇ ವಿಚಾರವನ್ನ. ಈಗ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅಂದರೆ, ಸರ್ಕಾರ ಇಲ್ಲಿ ಒಟ್ಟು ತೀರ್ಪನ್ನು ನೀವು ಎಲ್ಲ ಓದಿರ್ಬೋದು, ನಾನು ಕಳಿಸಿದ್ದೇನೆ. ಆ ತೀರ್ಪಿನಲ್ಲಿ ನಾವೆಲ್ಲವನ್ನು ಒಪ್ಕೊಂಡಿದ್ದೇವೆ. ಇಲ್ಲಾಂದರೆ ಒಂದು ಅಪರಾಧ ಮಾಡಿದಾಗ ಒಪ್ಕೊಳ್ಳೋದಿಲ್ಲ. ಇದರಲ್ಲಿ ಲಿಟ್ರೇಚರ್ ಎಲ್ಲ ಒಪ್ಕೊಂಡಿದೆ. ಆ ತೀರ್ಪಿನಲ್ಲಿ ಅದನ್ನು ಅನಲೈಸ್ ಮಾಡಿದ್ದಾರೆ. ಹೌದು, ಇದನ್ನು ಒಪ್ಕೊಂಡಿದ್ದಾರೆ ಅಂತ ಹೇಳಿದೆ. ಇದರಲ್ಲಿ ಏನಿದೆ, ಒಂದು ಅಪರಾಧಕ್ಕೆ ಪೂರಕವಾದಂಥ ಅದು ಒಂದು ಕತ್ತಿ ಇದೆ. ಕತ್ತಿಯಲ್ಲಿ ಕಡಿಯಬಹುದು. ಕತ್ತಿ ಇತ್ತ ತಕ್ಷಣ ಅದು ಕಡಿತಾರಂತಲ್ಲ, ಆದರೆ ಕತ್ತಿ ಇಟ್ಕೊಂಡು ಹೋಗಿದಾರಂತೆ ಉದ್ದೇಶ ಬೇಕು ಕತ್ತಿಯನ್ನು ಇಟ್ಕೊಳ್ಳೋದು. ಆದರೆ ಇದನ್ನು ಬೈನಾಕ್ಯುಲರ್ ಆಟಿಕೆ ವಸ್ತುವನ್ನು ಇಟ್ಕೊಳ್ಳೋ ಉದ್ದೇಶ ಆಟ ಆಡುವಂಥದ್ದು. ಭಗತ್ ಸಿಂಗನ್ನ ಪುಸ್ತಕವನ್ನು ಇಟ್ಕೊಳ್ಳೋದು ಓದುವಂಥದ್ದು. ಹಾಗೆಂದರೆ ಇದು ಚಾಪುಡಿ ನಮಗೆ ಜೀವನ ಅವಶ್ಯಕ. ಹಾಗಿದ್ರೆ ಅಪರಾಧಕ್ಕೆ ಎಸಗಲಿಕ್ಕೆ ಇರುವಂಥ ವಸ್ತುವ ಅಲ್ಲ ಅಂತ ಇದ್ದಾಗ ಈ ಜಡ್ಜಿಮೆಂಟಲ್ಲೇ ಕೊಡ್ಬೋದಿತ್ತು. ಒಂದು ಕಂಪನ್ಸೇಷನ್ ಹೇಳಬಹುದು. ಈ ಜಡ್ಜ್ಮೆಂಟ್ ಅಲ್ಲೇ ನಿರೀಕ್ಷೆ ಮಾಡಿದ್ದೆ ನಾನು, ಮಾಡಿದ್ದೆ, ಅದನ್ನೇ ಗೌರವಾನ್ವಿತ ಇಕ್ವಿಟಲ್ ಅಂತ ಹೇಳುವಂಥದ್ದು. ಅದಕ್ಕೀಗ ಹೈಕೋರ್ಟಿಗೆ ಹೋದಾಗ ಹೈಕೋರ್ಟಿಗೆ ಹೇಳ್ಬೋದು, ಹೇಳಲೇಬೇಕು. ಅದು ನಾವು ಅದನ್ನೇ ಆ ವಾದವನ್ನು ಮಂಡಿಸಬೇಕು. ಆನಂತರ ನಾವು ಸರ್ಕಾರಕ್ಕೆ ಹೋಗಬಾರದಂತೆಲ್ಲ. ಈಗ ಕ್ರಿಮಿನಲ್ ಇದು ಏನೇ ಹೇಳತ್ತಂದ್ರೆ, ಸುಳ್ಳು ಕೇಸ್ ಅಂತ ಇದ್ದಾಗ ಅಲ್ಲಿ ಕಂಪನ್ಸೇಷನ್ ಕೊಡಬೇಕಂತ ಇದೆ, ಸುಳ್ಳು ಕೇಸ್ ಅಂತ. ಆದರೆ ಜಡ್ಜಿಮೆಂಟಲ್ಲಿ ಸುಳ್ಳು ಕೇಸ್ ಅಂತ ಅದನ್ನು ಬರೆಯಬೇಕು. ಸುಳ್ಳು ಕೇಸ್ ಹಾಕಿದವರು ಯಾರು? ANFನವರು. ಅವ್ರ ವಿರುದ್ಧ ನಾವು ಹೋಗ್ಬೋದು. ಅದು ಇನ್ನು ನೆಕ್ಸ್ಟ್ ಪ್ರಕ್ರಿಯೆ ಇದೆಯಾ ಸರ್? ಅದು ಮಾಡಲೇಬೇಕಾಗತ್ತೆ. ನಾವು ಅದನ್ನು ತೋರಿಸ್ಕೊಳ್ಬೇಕಾಗತ್ತೆ. ಈಗ ಹೋರಾಟ ಅನ್ನೋದು ಜಯ ಅಪಜಯ ಪ್ರಶ್ನೆ ಅಲ್ಲ. ಹೋರಾಟಗಾರನಿಗೆ ಹೋರಾಟವೇ ಒಂದು ಕ್ರಿಯೆ. ಹೋರಾಟ ಅನ್ನೋದು ಪ್ರಕ್ರಿಯೆ. ಕರೆಕ್ಟ್. ಅಲ್ಲಿ ನ್ಯಾಯ ಅನ್ನೋದು ಪ್ರಮುಖವಾಗಿರುತ್ತೆ. ಜಯ ಅಪಜಯ ಅದು ತಾರ್ಕಿಕ ಅಂತ್ಯ. ತಾರ್ಕಿಕ ಅಂತ್ಯದ ಬಗ್ಗೆ ನಾವು ಈಗ ಹೇಳಲಿಕ್ಕಾಗಲ್ಲ. ನಮ್ಮದು ಇದು ವಾದ. ನಾವು ಸಫರ್ ಆಗಿದ್ದೇವೆ. ಸಂವಿಧಾನ ಏನೇ ಹೇಳುತ್ತೆ, ಕಾನೂನು ಏನೇ ಹೇಳುತ್ತೆ, ನನ್ನ ಜೀವ ಏನೋ, ಹಕ್ಕು ಏನೋ, ಇದನ್ನು ಹೇಳಿಕೊಂಡು ನಾವು ವಾದಿಸ್ಕೊಂಡು ಇನ್ನೊಂದು ಹಂತದ ಹೋರಾಟವನ್ನು ನಾವು ಮಾಡಲೇಬೇಕಾಗುತ್ತೆ. ಓಕೆ ಇನ್ನು ಮುಂದಕ್ಕೆ ಮಾಡ್ತೀರಾ ಅನ್ನೋದು. ಎಸ್, ಇದು ಅನೇಕ ಜನರು ಕೇಳ್ತಾ ಇರುವಂತಹ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಎಸ್ ಸರ್, ಜೊತೆಗೆ ಅನೇಕ ವಿಚಾರಗಳು ಬರುತ್ತೆ. ಅದರ ಸಮಯದ ಅಭಾವ ಕೂಡ ತುಂಬಾನೇ ಇದೆ. ಎಸ್, ಇದು ವಿಠಲ ಮಲೆಕುಡಿ ಮತ್ತು ಅವರ ತಂದೆ ನಿರ್ದೋಷಿ ಅನ್ನುವಂತಹ ಒಂದು ಮಹತ್ವದ ತೀರ್ಪನ್ನು ನ್ಯಾಯಾಲಯ ಕೊಟ್ಟಿರುವಂತದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರವನ್ನು ಈಗಾಗಲೇ ಲಾಯರ್ ಕೂಡ ಹೇಳಿದ್ದಾರೆ. ಎಸ್, ನಾವು ಕೂಡ ಮಾತಾಡಿದ್ವಿ. ಒಂದು ಪ್ಯಾಂಪ್ಲೆಟ್ ಬರುತ್ತೆ, ಜೊತೆಗೆ ಬೈನಾಕ್ಯುಲರ್ ಬರುತ್ತೆ, ಜೊತೆಗೆ ಭಗತ್ ಸಿಂಗ್ ಪುಸ್ತಕ ಬರುತ್ತೆ, ಸಕ್ಕರೆ ಚಾ ಹುಡಿ, ಇದೆಲ್ಲವೂ ಕೂಡ ಕೇಳಿದಾಗ ಬಾಲಿಶ್ ಅನ್ನುವಂಥದ್ದು ಬರಲಿಲ್ಲ ಸರ್. ಇದು ಈ ವಿಚಾರಗಳ ಮೇಲೆ ಈ ವಿಚಾರಗಳು ನಕ್ಸಲೈಟ್ ಅನ್ನುವಂತಹ ವಿಚಾರವನ್ನ ಹಣೆಪಟ್ಟಿ ಹಾಕಿದಾಗ ಈ ಒಂದು ಕೆಲವು 4-5 ವಿಚಾರಗಳನ್ನ ಇಟ್ಕೊಂಡು ಎಸ್ ಯಾವ ರೀತಿ ಬಾಲಿಶ್ ಅಂತ ಯಾರು ಹೇಳ್ತಾರೆ? ಚಾರ್ಜ್ ಶೀಟ್ ಮಾಡಿದವರು ಯಾರು? IPS ಆಫೀಸರ್. ಕಾನೂನನ್ನು ಓದಿ ಭಾರತದ ಸಂವಿಧಾನದಡಿಯಲ್ಲಿ ನೇಮಕ ಆದಂಥವರು IPS ಆಫೀಸರ್. ತನಿಖೆಯನ್ನು ಮಾಡುವವರು IPS ಆಫೀಸರ್. ಹಾಗಿದ್ದರೆ ಕಾನೂನನ್ನು ತಿಳಿದವರು ಇದನ್ನು ಮಾಡಿದಾಗ ಬಾಲಿಶ್ ಅಂತ ಯಾರು ಹೇಳಬೇಕು? ಸರ್ಕಾರ ಒಪ್ಕೊಳ್ಬೇಕು. ಆ ಒಪ್ಪಿಕೊಳ್ಳುವಂತ ಗುಣ ನಮ್ಮ ಸರ್ಕಾರಕ್ಕೆ ಇದೆಯಾ? ಒಪ್ಪಿಕೊಂಡು ಆ ವ್ಯಕ್ತಿಗಳಿಗೆ ನೀವು ಮಾಡಿದ್ದು ತಪ್ಪು ಅಂತ ಹೇಳ್ಕೊಂಡು ಅವರನ್ನು ಪನಿಷ್ಮೆಂಟ್ ಮಾಡುವಂತ ಒಂದು ಇದು ಏನಿದೆ ಅಧಿಕಾರ ಸರ್ಕಾರಕ್ಕಿದೆ. ಆದರೆ ಮಾಡುತ್ತಾ? ಎಸ್, ಇದು ಪ್ರಶ್ನೆ. ಎಸ್, ಈಗ ಸಮಾಜಕ್ಕೆ ಈಗ ಇದೇ ಸಮಾಜ ನಾವು 2012ಕ್ಕೆ ಹೋಗೋಣ. ಇದೇ ಪೊಲೀಸ್ ಆಫೀಸರ್ ಹೇಳಿದ್ದಾರೆ, ಅವರು ತಿಳಿದವರು ಅಂತ ಹೇಳಿದ್ದಾರೆ ಅಂತಿದ್ದಾಗ, ತಿಳಿದು ತಪ್ಪು ಮಾಡಿದ್ದಾರೆ ಅಂತಾದಾಗ ಈ ಸಮಾಜ ಅದನ್ನು ಎದುರಿಸಬೇಕು, ಹೋರಾಟ ಮಾಡಬೇಕಾಗುತ್ತೆ. ಮುನ್ನಿರುವಂಥವರಾಗಲಿ, ಸಂಘಟನಾತ್ಮಕ ಇರೋವರಾಗಲಿ ಇದು ತಪ್ಪು ಅಂತ ಸಾಹಿತಿಗಳು ಮುಂದೆ ಬರಬೇಕು, ಸಾಹಿತಿಗಳು ಹೇಳಬೇಕು. ಸಮಾಜದಲ್ಲಿ ಬೇರೆ ಬೇರೆ ಪ್ರಶಸ್ತಿ ತಗೊಂಡವರು ಇದ್ದಾರೆ, ಅವರು ಸಮಾಜಕ್ಕೆ ತಿಳುವಳಿಕೆ ಹೇಳುವವರು, ಅವರು ಹೇಳಬೇಕು ಇದು ತಪ್ಪಾಗಿದೆ, ಸರ್ಕಾರ ಇದನ್ನು ಒಪ್ಪಿಕೊಳ್ಳಬೇಕು, ಆತನಿಗೆ ಕಂಪನ್ಸೇಷನ್ ಕೊಡಬೇಕಾದ್ರೆ ಈ ಕಡೆಯಿಂದ ಕೂಡ ಬರಬೇಕು. ನ್ಯಾಯಾಲಯಕ್ಕೆ ಕೂಡ ನಾವು ಅರ್ಜಿ ಸಲ್ಲಿಸೋದು ಒಂದು ಭಾಗ ಆದ್ರೆ ಈ ಒತ್ತಡ ಕೂಡ ಬರಲೇಬೇಕು. ನಿಜ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಕೊನೆಯದಾಗಿ ವಿಠಲ ಮಲೆಕುಡಿ ಅವರು ಈ ಸಂದರ್ಭ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಲಾಸ್ಟ್ ಮೆಸೇಜ್ ಸರ್, ಕೊನೆಯದಾಗಿ. ಎಸ್
ಬಹುಶಃ ಈ ರೀತಿ ಇನ್ನು ಯಾರಿಗೂ ಏನು ಮಾಡಬಾರ್ದು ಒಂದು ಅಂಶ. ಯಾಕೆಂದ್ರೆ ನಾವು ಹೇಳುವಂಥದ್ದು ನಿಮಗೆ ಸಾಧ್ಯ ಆದರೆ ಅಲ್ಲಿನ ಮೂಲಭೂತ ವ್ಯವಸ್ಥೆಗಳನ್ನ ಮಾಡಿಕೊಡಿ, ಜನ ಖಂಡಿತವಾಗ್ಲೂ ಬದುಕ್ತಾರೆ. ಹಾಗಾಗಿ ಅದೇ ನಮ್ಗಂತೂ ಖುಷಿಯಾಗಿದೆ. ಈ ಪ್ರಕರಣದಲ್ಲಿ ಸುಮಾರು 9 ವರ್ಷ ಅದಕ್ಕಿಂತ ಹಿಂದೆ ಮತ್ತು ಮುಂದೆ ಕೂಡ ಬಹಳಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ. ಅವರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ವಕೀಲರು ಅದೇ ಫೀಸನ್ನು ತಗೊಳ್ಳದೆ ನಮಗೋಸ್ಕರ ನಮ್ಮೂರಿಗೂ ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಸಂಘಟನಾತ್ಮಕವಾಗಿ ನಿಂತ ಎಲ್ಲರಿಗೂ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದಿನ ತಮ್ಮ ಭವಿಷ್ಯ ಉಜ್ವಲವಾಗಿರಲಿ ಅನ್ನುವಂಥ ನಮ್ಮೊಂದು ಆಶಯ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಕೊನೆಯದಾಗಿ ಮುನೀರ್ ಕಟ್ಟಿಕೊಳ್ಳೋರು. ಕೊನೆಯದಾಗಿ ಅಂದ್ರೆ ಆ ಟೈಮಲ್ಲಿ ಅವಾಗ ಶೇಖರನ್ ಅವರು ಪ್ರಸ್ತಾಪ ಮಾಡಿದ ಹಾಗೆ ವಿಠಲ್ ನಕ್ಸಲ್ ಅಂತಲೇ ಎಲ್ಲಾ ಕಡೆಯಿಂದಲೇ ಆಗ ಬಿಜೆಪಿ ಸರ್ಕಾರ ಇತ್ತು, ಅವರ ಪರಿವಾರದವರೆಲ್ಲರೂ ಕೂಡ ನಕ್ಸಲ್ ನಂಟೆ ಇದೆ, ನಕ್ಸಲ್ ಅಂತ ಹೇಳ್ತಾ ಇದ್ರು. ಬಹುಶಃ ಅವರೆಲ್ಲ ಈಗೇನು ಪ್ರತಿಕ್ರಿಯೆ ಕೊಡ್ತಾರಂತ ನನಗೆ ಗೊತ್ತಿಲ್ಲ. ಕನಿಷ್ಠ ಅವರಿಗೊಂದು ಮನುಷ್ಯತ್ವ ಅನ್ನುವಂಥದ್ದು ಇದ್ರೆ ಬಹುಶಃ ಅವರಲ್ಲಿ ಒಂದು ವಿಷಾದ ಮೂಡ್ತದೆ ಅಂತ ನಾನು ಭಾವಿಸ್ತೀನಿ. ಆ ವಿಷಾದ ಮೂಡುವಂತಹದ್ದೇ ನಿಜಕ್ಕೊಂದು ನಮ್ಮ ಸಮಾಜ ಸ್ವಸ್ಥ ಆಗಿದೆ ಅನ್ನುವಂಥದ್ರ ಒಂದು ಸಂಕೇತ. ಆ ನಿಟ್ಟಿನಲ್ಲಿ ಆತ್ಮಾವಲೋಕನಗಳು ಈ ಸಮಾಜದಲ್ಲಿ ನಡಿಬೇಕು. ಮತ್ತು ಆ ಸಂದರ್ಭದಲ್ಲಿ ನಾವು ಧೈರ್ಯ ತೋರಿಸಿದ್ವಿ. ವಿಠಲನಿಗೆ ನೆನಪಿರ್ಬೋದು, ನಾವು ಆವಾಗ ಕನಿಷ್ಠ ವಾರಕ್ಕೆ 2 ಸಲ ಆದ್ರೂ ಜೈಲಿಗೆ ವಿಸಿಟ್ ಮಾಡ್ತಾ ಇದ್ದೆ. 2 ಸಲ 3 ಸಲ ಜೈಲಿಗೆ ಅಲ್ಲಿ ಏನೆಲ್ಲ ತಿಂಡಿಗಳನ್ನು ಕೊಡ್ಲಿಕ್ಕೆ ಅನುಮತಿ ಇದೆ ಅದನ್ನು ತಗೊಂಡೋಗಿ ಕೊಡ್ತೇವೆ. ಯಾಕಂದ್ರೆ ಇವರು ಇದು ಮಾನಸಿಕ ಸ್ಥೈರ್ಯ ಕುಸಿಬಾರ್ದು ಅನ್ನುವಂಥದ್ದು ನಮ್ದು ಬಹಳ ಪ್ರಧಾನ ಆಗಿತ್ತು. ಮತ್ತೆ ದೊಡ್ಡ ದೊಡ್ಡ ನಾಯಕರುಗಳನ್ನ ಸಾಯಿಸಿ ಜಿ ಕೆ ಗೋವಿಂದರಾವ್ ಮೊನ್ನೆ ತೀರ್ಕೊಂಡ್ರು ಪಾಪ, ಅವರು ಕೂಡ ಜೈಲು ವಿಸಿಟ್ ಮಾಡಿದ್ರು. ಮಾವಳ್ಳಿ ಶಂಕರ್ ವಿಸಿಟ್ ಮಾಡಿದ್ರು. ನಮ್ಮ ಲೋಕಸಭಾ ಸದಸ್ಯರು ಮತ್ತು ಪ್ರಕಾಶ್ ಕಾರಟ್ ಅವಾಗ ದೊಡ್ಡ ಹೆಸರು ರಾಜಕೀಯವಾಗಿ, ಅವರನ್ನೆಲ್ಲ ಭೇಟಿ ಕೊಡಿಸಿ ನಾವು ಆ ರೀತಿಯಲ್ಲಿ ಅವ್ರ ಮಾನಸಿಕ ಕೊಡುವಂತ ಪ್ರಯತ್ನ ಮಾಡಿದ್ವಿ. ಮತ್ತೆ ಆ ಊರು ಅನ್ನುವಂಥದ್ದು ಏನಿದೆ, ನೆರೆಕೆರೆಯವರೆಲ್ಲ ಸಹಾಯ ಮಾಡಿದ್ರು ಅಂತ ಹೇಳಿದ್ರು ತಾಯಿಯವರಿಗೆ. ನಮ್ಮ ಊರ್ ತರ ಅಲ್ಲ, ಆ ಊರಲ್ಲಿ ಮನೆಗಳು ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿರೋದು. ಇವರ ಮನೆ ಪಕ್ಕ 1-2 ಮನೆಗಳು ಮಾತ್ರ ಇದಾವೆ. ಆದ್ರೆ ಅಲ್ಲಿಂದೆಲ್ಲ ದೂರದಿಂದ ಬಂದು ಆ ಒಬ್ಬ ಯಾಕೆ ಇದ್ರು ಅವರಿಗೆ ಸಹಾಯ ಮಾಡಿದ್ರು. ಅದೆಲ್ಲ ದೊಡ್ಡದು, ಅಂಥದ್ದೆಲ್ಲ ನಡೆದಿದೆ. ಆದ್ರೆ ಈಗ ನಾವು ಹೇಳುವಂತದ್ದು ಏನಂದ್ರೆ, ಒಟ್ಟು ಇಂಥ ಒಂದು ಸಮಾಜ ಏನಿದೆ, ನಮ್ಮ ಭಾರತ ದೇಶ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇದ್ರೂ ಕೂಡ ನಾವಿನ್ನೂ ಪೂರ್ತಿ ನಾಗರಿಕ ಸಮಾಜವಾಗಿದ್ದೀವಿ ಅಂತ ಹೇಳಕ್ಕಾಗಲ್ಲ. ನಮ್ಮ ವ್ಯವಸ್ಥೆ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು. ಜನಪ್ರತಿನಿಧಿಗಳಿಗೆ ಇಂಥ ವಿಷಯಗಳು ಮುಖ್ಯ ಆಗ್ಬೇಕು. ಒಬ್ಬ ಜನಪ್ರತಿನಿಧಿ ಆಗ ಮಾತಾಡ್ಲಿಲ್ಲ. ಬಿಜೆಪಿ ಸರ್ಕಾರ ಆರೋಪ ಹೊರಿಸಿತು, ವಿರೋಧ ಪಕ್ಷ ಮಾತಾಡ್ಲಿಲ್ಲ ಆವಾಗ. ಮತ್ತೆ ಇವರ ಮೇಲೆ ಚಾರ್ಜ್ ಶೀಟ್ ಹಾಕುವಾಗ ಕಾಂಗ್ರೆಸ್ ಸರ್ಕಾರ ಇತ್ತು. ನಾವಿಷ್ಟೆಲ್ಲ ಮಾಡಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಚಾರ್ಜ್ ಶೀಟ್ ಹಾಕ್ತು. ಅದರಿಂದಾಗಿ ಅದು ಅವಾಗ ಚಾರ್ಜ್ ಶೀಟ್ ಹಾಕದೆ ಆ ಪ್ರಕರಣ ಮುಗಿಸುವ ಅವಕಾಶ ಇತ್ತು, ಮುಗಿಸ್ತಿಲ್ಲ. ಅದರಿಂದಾಗಿ ವ್ಯವಸ್ಥೆ ಈ ರೀತಿ ಇದೆ. ಈ ವ್ಯವಸ್ಥೆಯ ವಿರುದ್ಧ ಜನ ಎಚ್ಚರಗೊಳ್ಳಬೇಕು. ಜನ ನಿಜವಾದಂತ ಒಂದು ಪ್ರಜಾಪ್ರಭುತ್ವಕ್ಕಾಗಿ ಇಂಥ ಅನ್ಯಾಯಗಳ ವಿರುದ್ಧ ಮಾತಾಡಿದಾಗ ಈ ವ್ಯವಸ್ಥೆ ಸ್ವಲ್ಪ ಎಚ್ಚರದಿಂದ ಕಾರ್ಯಾಚರಿಸುವಂತ ಒಂದು ಸಂದರ್ಭ ಬರ್ತದೆ. ಅದರಿಂದಾಗಿ ಆ ನಿಟ್ಟಿನಲ್ಲಿ ಮುಂದಕ್ಕೆ ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡುವಂತ ಅವಶ್ಯಕತೆ ಇದೆ. ಇಂಥ ವಕೀಲರುಗಳ ಸಂಖ್ಯೆ ಜಾಸ್ತಿ ಆಗಬೇಕು. ನಮ್ಮಂತ ಸಂಘಟನೆಗಳಲ್ಲಿ ಕೆಲಸ ಮಾಡುವವರ ಯುವಕರು ಇಂಥ ಕಡೆ ಅಟ್ರಾಕ್ಟ್ ಆಗಬೇಕು. ರಾಜಕೀಯಕ್ಕೆ ಬರುವ ಈಗಿನ ಯೂತ್ ಅನ್ನು ನಾವು ನೋಡ್ತೀವಿ, ಎಲ್ಲರೂ ಫ್ಲೆಕ್ಸ್ ಹಾಕೋದು, ನಾವು ನಾಯಕ ಆಗೋದು ಅಂತ ತೋರಿಸುವಂಥದ್ದು. ಇಂಥದ್ರ ಮೂಲಕ ನಾಯಕ ಆಗೋದಲ್ಲ, ದುಡ್ಡು ಮಾಡೋದೇ ರಾಜಕಾರಣ, ಹೋರಾಟ ಅಲ್ಲ. ಈ ರೀತಿಯಾದಂತಹ ಜನರಿಗೆ ನ್ಯಾಯ ಕೊಡಿಸುವಂತಹದ್ದು, ಅಸಮಾನತೆ ವಿರುದ್ಧ ನಿಲ್ಲೋದೇ ನಿಜವಾದಂಥ ರಾಜಕೀಯ, ನಿಜವಾದಂಥ ಒಂದು ಸಮಾಜದಲ್ಲಿ ತಾವು ಜನಪ್ರಿಯವಾಗೋದು ಅನ್ನುವಂಥದ್ದು ಭಾವಿಸುವಂತ ಇಂಥ ಆದರ್ಶಗಳ ಕಡೆಗೆ ಯೂತ್ಗಳು, ಯುವ ಜನರು ಅಟ್ರಾಕ್ಟ್ ಆಗಬೇಕು ಅನ್ನುವಂಥದ್ದು ನನ್ನ ಒಂದು ಮನವಿ. ಈ ಸಂದರ್ಭದಲ್ಲಿ ಯುವ ಜನರು ಈ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕು ಅನ್ನುವಂಥದ್ದು. ಮತ್ತೆ ಕೊನೆಯದಾಗಿ ವಿಠಲನಿಗೆ ಮಟ್ಟಿಗೆ ಇವತ್ತು ನ್ಯಾಯ ಸಿಕ್ಕಿದೆ ಅಂತ ಅನಿಸ್ಬೋದು. ನನಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇರೋದು, ವಿಠಲ ಈಗ ಒಬ್ಬ ಪತ್ರಕರ್ತರಾಗಿ ಉದ್ಯೋಗಿಯಾಗಿದ್ದಾರೆ. ಕೇಸು ಮುಕ್ತಾಯವಾಗಿ ಯಾರು ಕೂಡ ಇವ್ರ ಕಡೆಗೆ ಬೆರಳು ತೋರಿಸಲಿಕ್ಕೆ ಅವಕಾಶ ಇಲ್ಲ. ಕೋರ್ಟಲ್ಲಿ ಇನ್ನು ಸರ್ಕಾರದಿಂದ ಮಾನ ನಷ್ಟ ಕೊಡಿಸುವ ಕೆಲಸವನ್ನ ವಕೀಲರು ಮುಂದುವರಿಸ್ತಾರೆ. ಆದಷ್ಟು ಬೇಗ ಒಂದು ಮದುವೆ ಆಗ್ಲಿ, ಆದ ಸಂಸಾರಸ್ಥನಾಗ್ಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಆರೋಗ್ಯ ನನ್ನ ಮಾತುಗಳನ್ನ ಕೊನೆಯದಾಗಿ ಸರ್, ಕೊನೆಯದಾಗಿ ಇಲ್ಲ, ಇಂಥ ಪ್ರಕರಣಗಳನ್ನ ನಾನು ಹಿಂದೆ ಕೂಡ ನೋಡಿದ್ದೆ. ನನ್ನ ವೃತ್ತಿಯಲ್ಲಿ ಅದೇನೋ ಗೊತ್ತಿಲ್ಲ, ಹಿರಿಯರ ಆಶೀರ್ವಾದ ಒಂದೊಂದು ಪ್ರಕರಣ ಬರುತ್ತೆ, ಅದು ಆ ರೀತಿ ಹೈಲೈಟ್ ಆಗುತ್ತೆ. ಒಟ್ಟು ಇಂಥ ಪ್ರಕರಣಗಳು ಸರ್ಕಾರದ ಜವಾಬ್ದಾರಿ ಇದೆ. ಈಗ ಅವ್ರಿಗೆ ಹೇಳಿದ್ರು ಕೆಲವು ಗೆಸ್ಟ್ಗಳ ವಿಚಾರ, ಕಾನೂನಿನಲ್ಲಿ ಒಂದು ಕೆಲವು ನಿಯಮಗಳನ್ನು ಹಾಕ್ತಾರೆ. ಅದಕ್ಕೆ ಅಧಿಕಾರ ಯಾರಿಗೆ ಕೊಡ್ತಾರೆ? ಪೊಲೀಸರಿಗೆ ಕೊಡ್ತಾರೆ. ಪೊಲೀಸರು ಅವರಲ್ಲಿ ಹ್ಯುಮ್ಯಾನಿಟೇರಿಯನ್, ಮಾನವೀಯತೆ ಇರಬೇಕು. ಪೊಲೀಸರಿಗೆ ಮಾನವೀಯ ದಂಡ ಕೂಡ ಇರಬೇಕು. ಅವರು ದಂಡಿಸುವುದಲ್ಲ, ದಂಡಿಸುವುದು ಕೋರ್ಟು. ಮಾನವೀಯ ದಂಡ ಪೊಲೀಸರಲ್ಲಿ ಇರಬೇಕು. ನನ್ನ ಇಷ್ಟು ವರ್ಷದ ವೃತ್ತಿಯ ಅನುಭವದಲ್ಲಿ ನೋಡೋದಿದ್ರೆ, ವ್ಯವಸ್ಥೆ ಪೊಲೀಸ್ ಚೌಕಟ್ಟು ಏನಿದೆ ಅದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಪೂರಕ ಆಗಿಲ್ಲ ಅಂತ ನಾನು ನೇರವಾಗಿ ಹೇಳಿದೆ.
ಎಲ್ಲ ಪ್ರಕರಣಗಳನ್ನು ನೋಡಿ, ಎಲ್ಲ ಪ್ರಕರಣಗಳೇ ವಿಠಲನ್ ಪ್ರಕರಣವನ್ನು ಅವರು ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ಆಯಿತು, ಏನೋ ಒಂದು ಇನಿಷಿಯಲ್ ತಪ್ಪಾಯಿತು ಅಂತ ಇದ್ದಾಗ ಅದು ಸರಿಪಡಿಸಿಕೊಳ್ಳಿಕ್ಕೆ ಅವರಿಗೆ ಅವಕಾಶ. ಆದರೆ ಸಮರ್ಥಿಸಿಕೊಂಡು ಹೋಗ್ತಾ ಇದ್ದಾರೆ. ಕರೆಕ್ಟ್. ಈ ಸರಿಪಡಿಸಿಕೊಳ್ಳುವುದು ಮತ್ತು ಸಮರ್ಥಿಸಿಕೊಳ್ಳುವುದು ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ನಮ್ಮ CRPC ಈ ಒಂದು ವಿಚಾರದಲ್ಲಿ ಅಮೆಂಡ್ಮೆಂಟ್ ತಿದ್ದುಪಡಿ ಕೂಡ ನಾನು ಯಾವತ್ತೂ ಕೂಡ ಆಲೋಚನೆ ಮಾಡೋದು ಇಂಥದ್ದು. ಪೊಲೀಸರಲ್ಲಿ ತಪ್ಪಾದಾಗ ಅವರು ತಪ್ಪು ಎರಡು ಇರುತ್ತೆ. ಒಂದು ಉದ್ದೇಶಪೂರ್ವಕವಾಗಿ ಮಾಡ್ತಾರೆ, ಇನ್ನೊಂದು ಗೊತ್ತಿಲ್ಲದೆ ಮಾಡಿರ್ತಾರೆ. ಉದ್ದೇಶ ಗೊತ್ತಿಲ್ಲದೆ ಮಾಡುವಂಥದ್ದು ಕೂಡ ಎರಡನ್ನೂ ಕೂಡ ವಿಚಾರಣೆ ತಗೊಂಡು ಅವರನ್ನ ಟ್ರೈನಿಂಗ್ ಮಾಡಬೇಕು. ಅವರನ್ನು ಇಲಾಖೆಗೆ ತಗೊಂಡಾಗಿದೆ, ಡಿಸ್ಮಿಸ್ ಮಾಡುವಂಥದ್ದು. ನಾನು ಡಿಸ್ಮಿಸ್ ಮಾಡ್ಬೇಕಂತ ಹೇಳಲ್ಲ, ಅವರನ್ನು ಕೂಡ ಮನ ಪರಿವರ್ತನೆ ಮಾಡುವಂಥ ಒಂದು ಕೆಲಸ ಆಗಬೇಕು. ಇಲಾಖೆ ಇನ್ನೊಂದು ಒತ್ತಡಲ್ಲಿದೆ. ನನ್ನ ಅನುಭವದ ಪ್ರಕಾರ ಹೇಳುವಂತಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಎಲ್ಲವೂ ಕೂಡ ಒಟ್ಟಿಗೆ ಸೇರಿಸಿರ್ತಾರೆ. ಎಲ್ಲವೂ ಕಾನೂನು ಅವನೇ ಅಥವಾ ಸಣ್ಣ ಪಿಟಿಷನ್ ಬಂದಾಗ ಇಂಥ ಪೊಲೀಸ್ನ ಇಲಾಖೆಯಲ್ಲಿ ಒಂದು ಬದಲಾವಣೆಗಳು ಆಗಬೇಕು. ಪೊಲೀಸರು ಸಮಾಜಮುಖಿ ಆಗಿರ್ಬೇಕು. ನಿಜ. ಇಲ್ಲಿ ಏನಾಗಿದೆ, ಸೈನಿಕ ಮತ್ತು ನಾಗರಿಕನಿಗೆ ಬಹಳ ವ್ಯತ್ಯಾಸ ಇದೆ. ಸೈನಿಕರು ಗಡಿ ಕಾಯುವಾಗ ಅವರಿಗೆ ಆಲೋಚನೆ ಮಾಡುವಂಥ ಶಕ್ತಿ ಬೇಡ, ಆರ್ಡರ್ ಅಷ್ಟೇ. ಪೊಲೀಸರು ನಾಗರಿಕ ಸಮಾಜದ ಜೊತೆ ಬೆರೆಯುವಂಥವ್ರು. ನಾಗರಿಕ ಸಮಾಜದ ಜೊತೆ ಬೆರೆಯುವಾಗ ನಾಗರಿಕರಾಗಿರ್ಬೇಕು. ಓಕೆ, ಟ್ರೂ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸಮಯದ ಅಭಾವ ತುಂಬಾ ಇದೆ ಆ್ಯಂಡ್ ವೆರಿ ಬ್ಯೂಟಿಫುಲ್ ಮೆಸೇಜ್ ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದೀರಾ, ಅರ್ಥ ಆಗಿದೆ ಅನ್ನುವಂಥದ್ದು. ಎಸ್ ಸರ್, ತಮ್ಮ ವಿಚಾರವನ್ನು ಸಮರ್ಥನೆ ಮಾಡಿಕೊಂಡು ಹೋದರೆ ಬಲಿಯಾಗುವಂಥದ್ದು ಇಂಥ ಅಮಾಯಕರು, ಇಂಥ ಬದುಕಿ ಬಾಳಬೇಕಾಗಿರುವಂಥ ಯುವಕರು. ಆ್ಯಂಡ್ ಭವಿಷ್ಯ ಇದೆ ಸರ್, ದೇವರಿದ್ದಾರೆ ಎಲ್ಲದಕ್ಕೂ ಕೂಡ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಲಾಯರ್ ಅವರು. ಪ್ರಾಮಾಣಿಕವಾಗಿರುವಂತಹ ಕೆಲಸವನ್ನ ಮಾಡಿದ್ದೀರಾ. ಅಂಡ್ ವೃತ್ತಿಯಲ್ಲಿ ಏನು ಹೇಳಿದೆ ಅದನ್ನೇ ಮಾಡಿದ ಹೊರತು ನಾವೇನು ಬಟ್ ಸ್ಟಿಲ್ ಅನೇಕ ಜನರಿಗೆ ಇವರು ಎಸ್ ವಿಠಲ್ ಅವರು ಹೇಳ್ತಾ ಇದ್ರು, ಖುಷಿ ತಂದಿದೆ ಅನ್ನೋದು. ತಮ್ಗೆ ಮಾತ್ರ ಅಲ್ಲ, ನ್ಯಾಯಕ್ಕೋಸ್ಕರ ಯಾರು ಹೋರಾಟ ಮಾಡ್ತಾ ಇದ್ರೆ ಅವರೆಲ್ಲರಿಗೂ ಕೂಡ ಈ ಒಂದು ಪ್ರಕರಣ ಏನೋ ಕತ್ತಲಿನಲ್ಲಿ ಸ್ವಲ್ಪ ಒಂದು ಬೆಳಕು ಇದೆ ಅನ್ನುವಂಥದ್ದು ತೋರಿಸಿದೆ. ಸೊ ಅದಕ್ಕೋಸ್ಕರ ಸತ್ಯಮೇವ ಜಯತೆ ಅನ್ನುವಂಥ ಟೈಟಲ್ ಅನ್ನು ನಾವು ಕೊಟ್ಟಿದ್ದೇವೆ. ಅಂಡ್ ಇದು ಆಗುತ್ತೆ ಕೂಡ ಹೌದು. ಅಂಡ್ ಜನರಿಗೆ ತೋರಿಸಬೇಕಾಗಿತ್ತು ನಮ್ಮ ಸಮಾಜ ಯಾವ ರೀತಿ ಇದೆ, ನಾಗರಿಕ ಸಮಾಜದಲ್ಲಿ ನಾವಿದ್ದೇವೆ. ಆದರೆ ಆಗ್ತಾ ಇರುವಂತಹ ಕೆಲಸಗಳು, ಯಾರೋ ಒಬ್ಬ ಯುವಕ ಅಮಾಯಕನ ಜೀವನ, ಆತನ ಬದುಕು ಹಾಳಾಗ್ತಾ ಇತ್ತು. ಆದರೆ ಎಸ್, ದೇವರು ದೊಡ್ಡವನು ಅನ್ನುವಂಥದ್ದು, ನ್ಯಾಯ ಸಿಕ್ಕಿದೆ, ಬೇರೆ ಬೇರೆ ರೂಪದಲ್ಲಿ ದೇವರು ಬಂದಿದ್ದಾರೆ. ಸೊ ಹಾಗಾಗಿ ನ್ಯಾಯ ಸಿಕ್ಕಿದೆ ಈ ಪ್ರಕರಣದಲ್ಲಿ ಅನ್ನುವಂಥದ್ದು. ಆದರೆ ಇನ್ನು ಮುಂದಕ್ಕಾದ್ರೂ ಪೊಲೀಸ್ ಇಲಾಖೆ, ನಮ್ಮ ಸರ್ಕಾರ ಸ್ವಲ್ಪ ಎಚ್ಚೆತ್ತುಕೊಳ್ಳಿ. ತಮಗೆ ಮಾನವೀಯತೆ, ಮನುಷ್ಯತ್ವ ಅಂತ ಇದ್ರೆ ಎಸ್, ಆ ಹುಡುಗನ ಭವಿಷ್ಯವನ್ನ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಇಂಥ ಅನೇಕ ವಿಠಲ ಮಲೆಕುಡಿ ಅವರು ನಮ್ಮ ಕಣ್ಣ ಮುಂದೆ ಇದ್ದಾರೆ, ಇದ್ರೂ ಕೂಡ ಹೌದು. ಕೆಲವರ ವಿಚಾರ ಯಾವ ರೀತಿ ಆಯ್ತು ಅನ್ನುವಂಥದ್ದು ಕೂಡ ಇದೆ. ಎಸ್, ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ, ನಾಗರಿಕ ಸಮಾಜ ಯಾವ ರೀತಿ ಇದೆ ಅನ್ನುವಂಥದ್ದು. ಎಸ್, ಇದು ಈ ಹೊತ್ತಿನ ವಿಶೇಷ. ನಮ್ಮ ಜೊತೆ ವಿಠಲ ಮಲೆಕುಡಿ ಅವರಿದ್ದಾರೆ. ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗ್ಲಿ ಇನ್ನು ಮುಂದಕ್ಕೆ. ಎಸ್ ಸರ್, ಥ್ಯಾಂಕ್ ಯು. ಎಸ್, ಮುನೀರ್ ಕಾಟಿಪಾಳ್ ಅವರು DYFI ರಾಜ್ಯಾಧ್ಯಕ್ಷರು. ಸರ್, ಥ್ಯಾಂಕ್ ಯು ಸೋ ಮಚ್. ತಮ್ಮ ಹೋರಾಟ ಇದೇ ರೀತಿ ಮುಂದುವರಿಲಿ. ಎಸ್ ಸರ್, ಅದೇ ರೀತಿ ದಿನೇಶ್ ಹೆಗ್ಡೆ ಉಳಿಪಾಡಿ ಅವರು ವಕೀಲರು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಶೋಷಿತರ ದಮನಿತರ ಪರವಾಗಿ ಇದೇ ರೀತಿ ತಾವು ಕೂಡ ಕೆಲಸವನ್ನು ನಿರ್ವಹಿಸಿ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸತ್ಯಮೇವ ಜಯತೆ. ಖುಷಿ ಆಗುತ್ತೆ ಈ ಒಂದು ಘೋಷವಾಕ್ಯ ಹೇಳಲಿಕ್ಕೆ. ಪ್ರತಿ ಬಾರಿ ಇಂತಹದ್ದೇ ಡಿಸ್ಕಷನ್ಗಳು ಮುಂದೆ ಬರಲಿ ಅನ್ನೋದು ನನ್ನ ಆಶಯ. ಧನ್ಯವಾದಗಳು, ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲೇ ಮೀರಿದಂತಹ